हरे कृष्णा माता जी। हरे कृष्ण माता जी। हरे कृष्ण। हरे कृष्णा माता जी। हरे कृष्ण। हरे कृष्णा माता जी। हरे कृष्ण माता जी। ಹರೇ ಕೃಷ್ಣ. ಒಂದು ನಿಮಿಷ ಟೈಮ್ ಇರೋದ್ರಿಂದ ಇದು ಉಪದೇಶ ಅಮೃತದ 11 ಶ್ಲೋಕನ ಓದೋಣಂತೆ. ಸೊ ನಾನು ಫಸ್ಟ್ನೇದು ಹೇಳ್ತೀನಿ, ಅದಾದ್ಮೇಲೆ ಒಬ್ರಾದ್ಮೇಲೆ ಒಬ್ರು ಒಂದೊಂದನ್ನು ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಉಪದೇಶಾಮೃತ ಶ್ಲೋಕ 1. ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್. ಹರೇ ಕೃಷ್ಣ. ಶ್ಲೋಕ 2. हरे कृष्णा माता जी। ओदला माता जी। अत्याहार प्रयासश्च प्रजल्पो नियमाग्रहः जनसंगश्च लौल्यं च षड्भिर्भक्ति विनश्यति। धन्यवाद। ಧನ್ಯವಾದಗಳು ಮಾತಾಜಿ. ಶ್ಲೋಕ 3. हरे कृष्ण माता जी। ಹರೇ ಕೃಷ್ಣ. उत्साहात् निश्चयात् धैर्यात् तत्तत्कर्म प्रवर्तनात् संगत्यागस्सतौ वृत्ते षड्भिर्भक्ति प्रसिद्ध्यति। ಹರೇ ಕೃಷ್ಣ. ಶ್ಲೋಕ 4. हरे कृष्ण माताजी। ಹರೇ ಕೃಷ್ಣ. ददाति प्रतिगृह्णाति गुह्यमाख्याति पृच्छति भुङ्क्ते भोजयते चैव षड्विधं प्रीतिलक्षणम्। धन्यवाद। ಹರೇ ಕೃಷ್ಣ. ಶ್ಲೋಕ 5. ಹರೇ ಕೃಷ್ಣ. हरे कृष्णेति यस्य गिरितं मनसा ध्रियेत् दीक्षास्तिश्चेत् प्रणति भजन्तमीशं शुश्रूषया भजन् विज्ञं नन्यमन्य निन्दादिषु न्यर्दमीप्सित संगलब्ध्या. ಹರೇ ಕೃಷ್ಣ. ಶ್ಲೋಕ 6. ದೃಷ್ಟೈ ಸ್ವಭಾವಜನಿತೈರ್ವಪುಶ್ಚ ದೋಷೈರ್ನ ಪ್ರಾಕೃತತ್ವಮಿಹ ಭಕ್ತಜನಸ್ಯ ಪಶ್ಯೇತ್ ಗಂಗಾಂಬಸಾಂ ನ ಖಲು ಬುದ್ಬುದಪೇನ ಪಂಕೈರ್ ಬ್ರಹ್ಮದ್ರವತ್ವಮಪಗಚ್ಚತಿ ನೀರಧರ್ಮೈಃ. ಹರೇ ಕೃಷ್ಣ. ಶ್ಲೋಕ 7. ಮಾತಾಜಿ ರಿಪೀಟ್ ಮಾಡಬಹುದು? ಹೇಳ ಮಾತಾಜಿ. ಹಾ ಹೇಳಿ ಮಾತಾಜಿ. ಹೇಳ್ತೀರಾ ಕವಿತಾ ಮಾತಾಜಿ? ಹೇಳಿ ಮಾತಾಜಿ, ಹೇಳಿ. ನೆಕ್ಸ್ಟ್ ಹೇಳಿ. ಸತ್ಕೃಷ್ಣ ಚರಿತಾದಿ ಸತ್ಕೃಷ್ಣ ನಾಮ ಚರಿತಾದಿ ಸಿತಾಪ್ಯ ವಿದ್ಯಾಂ ವಿತ್ತೋಪತಪ್ತರಸನಸ್ಯ ನರೋಚಿಕಾನು ಕಿಂತಾದ್ವದಾರಾದನುದಿನಂ ಖಲು ಸೈವ ಜುಷ್ಟಾಂ ಸ್ವಾದ್ವಿಕ್ರಮತಾದ್ಭವತಿ ತದ್ಗದಮೂಲಹಂತ್ರಿ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಶ್ಲೋಕ 8. ಮಾತಾಜಿ ರಿಪೀಟರ್ಸ್ ಮಾಡಬಹುದಾ? ಮಾಡಿ ಮಾತಾಜಿ. ತನ್ನಾಮ ರೂಪ ಚರಿತಾದಿಸು ಕೀರ್ತನಾನು ಸ್ಮೃತ್ಯೋರ್ಕ್ರಮೇಣ ರಸನಾ ಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲ ಮೃತ್ಯು ಪದೇ ಸಸಾರಂ. ಹರೇ ಕೃಷ್ಣ. ಶ್ಲೋಕ 9. ವೈಕುಂಠಾಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯಮುದಾರಪಾಣಿರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತಾಪ್ಲಾವನಾತ್
कुर्यादस्य विराजतो गिरितटे सेवां विवेकी नाकः. हरे कृष्ण. ಶ್ಲೋಕ 10. ಹೇಳ ಮಾತಾಜಿ. ಹೇಳಿ ಮಾತಾಜಿ. कर्मेभ्यः परितो हरे प्रियतया व्यक्तियुयुग्न ज्ञाने तेभ्यो ज्ञानविमुक्तभक्ति परमा प्रेमैकनिष्ठास्ततः स्ते भक्त्या पशुपालपङ्कजदृशस्तभ्यो तेभ्यस्ता पशुपालपङ्कजदृशा स्ताभ्योऽपि साराधिका श्रेष्ठा त्वदीयं तदीय सरसि तां नाश्रयेतः कृति. हरे कृष्ण. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಇವನ್ ಮರ್ತೋಗಿದೆ. ಕೃಷ್ಣಸ್ಯೋಚ್ಚೈಃ ಪ್ರಣಯವಸತಿಃ ಕೃಷ್ಣಸ್ತ್ಯೋಚ್ಚೈ ಪ್ರಣಯವಸತಿಃ ಪ್ರಿಯಾಸಿ ಯೋಭ್ಯೋಪಿ ರಾಧಾ. ಸಾರಿ ಮಾತಾಜಿ, ಸಪ್ಪಾಯ್ತು. ಕೃಷ್ಣಸ್ಯ ಉಚ್ಚೈ ಪ್ರಣಯಾವಸದ್ಧಿ ಪ್ರೇಯಾಸಿಭ್ಯಃ ರಾಧಾ ಕುಂಡಂ. ಇನ್ನು ಬರ್ತಾನೆ ಇಲ್ಲ ಮಾತಾಜಿ ಅದು. ಹೇಳಿ ಮಾತಾಜಿ, ಹೇಳ್ಬಿಡಿ, ಮುಗಿಸ್ಬಿಡಿ. ಶತ್ರುಚ್ಛೇದಕ ಮಂತ್ರಂ ಅದು ಕೃಷ್ಣಸ್ಯ ಉಚ್ಚ ಪ್ರಣಯಾವಸತಿ ಪ್ರೇಯಸಿಭ್ಯಾಂ ಅಪಿ ರಾಧಕುಂಡಂ ಚ ಅಸ್ಯ ಅಭಿತಾ ತದ್ರುಕ್ ಹೃದ್ಯಾದಾಯಿ ಯತ್ ಪ್ರೇಷ್ಠೆ ಅಪಿ ಹಾಲಮಸೋ ಅಸುಲಭಂ ಏನು ಬರ್ಲಿಲ್ಲ. ಅಸುಲಭಂ ಕಷ್ಟ ಕಿಂ ಪುನಃ ಭಕ್ತಿಭಾಜಂ ತತ್ ಪ್ರೇಮಹಿದಂ ಸುಕೃತ್ ಸರಾಸ್ನಾತು ಹವಿಷ್ಕರೋತಿ. ಏನು ಸರಿ ಬರ್ಲಿಲ್ಲ ಮತ್ತೆ, ಸಾರಿ. ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣಸ್ಯೋಚ್ಚೈಃ ಪ್ರಣಯವಸತಿಃ ಪ್ರೇಯಸೀಭ್ಯೋऽಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರಭಿತಸ್ತಾದೃಗೇವ ವ್ಯದಾಯಿ ಯತ್ಪ್ರೇಷ್ಟೈರಪ್ಯಲಮಸುಲಭಂ ಕಿಂ ಪುನರ್ಭಕ್ತಿಭಾಜಾಂ ತತ್ಪ್ರೇಮೇದಂ ಸಕೃದಪಿ ಸರಹ ಸ್ನಾತುರಾವಿಷ್ಕರೋತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಂದಿನ ವಾರ ನಾವು ಭಗವಂತ ಲೀಲೆ ಮಾಡಿರೋ ಸ್ಥಳಗಳಲ್ಲಿ ಒಂದಕ್ಕಿಂತ ಇನ್ನೊಂದು ತುಂಬಾ ಶ್ರೇಷ್ಠ ಮತ್ತೆ ಯಾಕೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಅದರ ಕುರಿತಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಒಂದು ಭಜನನ್ನ ಅವರು ಹೇಳಿದ್ದಾರೆ. ಸೊ ಆ ಭಜನನ್ನ ಹೇಳ್ಬಿಟ್ಟು ಇವತ್ತಿನ ತರಗತಿನ ಶುರು ಮಾಡೋಣಂತೆ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ ಜನಮಲ ಬೀಲಯತ ಕೃಷ್ಣ ಚಂದ್ರಹಾರಿ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ ಜನಮಲ ಬೀಲಯತ ಕೃಷ್ಣ ಚಂದ್ರಹಾರಿ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ ಯದ ಸದಿಯ ಹರಿ ರಸೋತ್ಸವ ಕಾಮ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ ಯದ ಸದಿಯ ಹರಿ ರಸೋತ್ಸವ ಕಾಮ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ ಗಿರಿಧಾರಿ ಗಂಧರ್ವಿಕ ಯದಾ ಕ್ರೀಡ ಕೈಲ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ ಗಿರಿಧಾರಿ ಗಂಧರ್ವಿಕ ಯಥಾ ಕ್ರೀಡ ಕೈಲ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ ಪ್ರೇಮಾಮೃತೆ ಬಸೇಲ ಗೋಕುಲ ಲಂಪಟ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ ಪ್ರೇಮಾಮೃತೆ ಬಸೇಲ ಗೋಕುಲ ಲಂಪಟ. ಗೋವರ್ಧನ ಗಿರಿ ತಟ ರಾಧಾ ಕುಂಡ ಚಡಿ ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಭಾಡಿ. ಗೋವರ್ಧನ ಗಿರಿ ತಟ
राधा कुण्डचडी अन्यत्र ये करे निज कुञ्ज पुष्प बाडी निबोधताहार समा केह नहि आरा कुण्ड तीर सर्वोत्तम स्थान प्रेम धारा निबोधताहार समा केह नहि आरा कुण्ड तीर सर्वोत्तम स्थान प्रेम धारा हरे कृष्ण 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾವು ಇವತ್ತಿನ ತರಗತಿಯನ್ನ ಶುರು ಮಾಡೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಉಪದೇಶಾಮೃತದ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿಯನ್ನ ನನಗೆ ಗುರು ಪರಂಪರೆಯ ಕೃಪೆಯಿಂದ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಶ್ಲೋಕಕ್ಕೆ ಹೋಗಕ್ಕಿಂತ ಮುಂಚೆ ನಿನ್ನೆಯ ಅಂದ್ರೆ ಇಂದಿನ ವಾರದ ಶ್ಲೋಕದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಶ್ಲೋಕ 9ರಲ್ಲಿ ವ್ರಜಭೂಮಿ ಬಗ್ಗೆ ಹೇಳಿದ್ದಾರೆ. ಒಂದಕ್ಕಿಂತ ಒಂದೊಂದು ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಲ್ಲಿರೋ ಸ್ಥಳಗಳೆಲ್ಲ ಭಗವಂತ ಅಲ್ಲಿ ಲೀಲೆ ಮಾಡಿರ್ತ ತನ್ನ ರಾಧೆ ಜೊತೆ ಮತ್ತೆ ಗೋಪಿಕೆಯರ ಜೊತೆ ಅಲ್ಲಿ ತನ್ನ ಲೀಲೆಗಳನ್ನು ನಡೆಸಿದ್ದಾರೆ. ಹಾಗಾಗಿ ಮಥುರೆ ಮತ್ತೆ ವೃಂದಾವನದಲ್ಲಿರೋ ದ್ವಾದಶ ವನಗಳು ಮತ್ತೆ ಇದು ಗೋವರ್ಧನಗಿರಿ ಇದ್ರದ್ದೆಲ್ಲ ಮುಖ್ಯವಾದದ್ದನ್ನೆಲ್ಲ ಅಲ್ಲಿ ವಿವರಣೆ ಇದೆ ಮಾತಾಜಿ. ಓಕೆ, ಮೊದ್ಲು ಯಾವ್ದು ಹೇಳಿದ್ದಾರೆ ಮಾತಾಜಿ? ಯಾವ್ದಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಹೇಳಿದ್ದಾರೆ? ಮಥುರಾ ವೈಕುಂಠಕ್ಕಿಂತ ತುಂಬಾ ಶ್ರೇಷ್ಠವಾದ ಜಾಗ ಅಂತ ಹೇಳಿದ್ದಾರೆ. ಮಥುರಾ ವೈಕುಂಠಕ್ಕಿಂತ ತುಂಬಾ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರು? ಅಂದ್ರೆ ವೈಕುಂಠಕ್ಕಿಂತ ಶ್ರೇಷ್ಠ ಅಂತಂದ್ರೆ ಭಗವಂತ ಇಲ್ಲಿ ಮಥುರೆಯಲ್ಲಿ ಜನ್ಮ ತಾಳಿದಾನೆ. ಹಾಗಾಗಿ ಅದು ಅದಕ್ಕಿಂತ ಶ್ರೇಷ್ಠ. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಬೇರೆಯವ್ರು ಹೇಳಿ. ಸೊ ಮಥುರಾಕ್ಕಿನ್ನ ಯಾವ್ದು ಶ್ರೇಷ್ಠ ಅಂತ ಹೇಳಿದ್ರು? ಯಾಕೆ ಶ್ರೇಷ್ಠ ಅಂತ ಹೇಳಿದ್ರು? ವೃಂದಾವನ ಅರಣ್ಯ ಶ್ರೇಷ್ಠ ಅಂತ ಹೇಳಿದ್ರು ಮಾತಾಜಿ. ಅಲ್ಲಿ ಯಾಕಂದ್ರೆ ಭಗವಂತ ರಾಸಲೀಲೆ ಆಡಿದ್ದು ಅಂತ. ಓಕೆ, ಸೊ ಭಗವಂತ ರಾಸಲೀಲೆಯನ್ನ ಆಡಿದ್ರು ಅಂತ ಹೇಳ್ಬಿಟ್ಟು ಮಥುರಾಕ್ಕಿನ್ನ ವೃಂದಾವನ ಶ್ರೇಷ್ಠ ಅಂತ ಹೇಳಿದ್ರು. ಹರೇ ಕೃಷ್ಣ ಮಾತಾಜಿ. ಇನ್ಯಾರಾದ್ರೂ ಮತ್ತೆ ಹೇಳಿ. ಸೊ ವೃಂದಾವನಕ್ಕಿನ್ನ ಇನ್ಯಾವುದು ಶ್ರೇಷ್ಠ ಅಂತ ಹೇಳಿದ್ರು? ಯಾಕೆ? ಗೋವರ್ಧನಗಿರಿ ಮಾತಾಜಿ. ಯಾಕೆ ಗೋವರ್ಧನಗಿರಿ ಶ್ರೇಷ್ಠ ಅದು ಅಂತ ಹೇಳಿದ್ರು? ಭಗವಂತ ಎತ್ತಿ ಹಿಡಿದ್ರು ಇಂದ್ರನ ಒಂದು ಕೋಪದಿಂದ ಮಳೆಯಿಂದ ಎತ್ತಿ ಹಿಡಿದಿದ್ದು ಮತ್ತೆ ಇನ್ನೇನಾಯ್ತು? ಗೋವುಗಳನ್ನು ರಕ್ಷಿಸಿದ್ರು. ಮತ್ತೆ ಗೋವರ್ಧನಗಿರಿಕ್ಕಿಂತ ರಾಧಾಕುಂಡ ಶ್ರೇಷ್ಠ. ಅಲ್ಲ, ಅದಕ್ಕಿಂತ ಮುಂಚೆ ಇನ್ನ ಕಾರಣಗಳನ್ನ ಕೊಡ್ತಾರೆ ಅಲ್ವಾ? ಕೃಷ್ಣ ಮಾತಾಜಿ, ಭಗವಂತ ತನ್ನ ಪ್ರೇಮ ಲೀಲೆಗಳನ್ನು ಗೋವರ್ಧನಗಿರಿಯಲ್ಲೇ ಮಾಡಿದ್ದಾನೆ. ಹಾ, ಅದಕ್ಕೆ ಮತ್ತೆ ಗೋಪಾಲಕರು ಮತ್ತೆ ಕರುಗಳಿಗೆ ಎಲ್ಲ ರಕ್ಷಣೆ ಅಲ್ಲಿ ಕೃಷ್ಣ ತನ್ನ ಗೋಪಾಲಕರ ಜೊತೆ ಆಟ ಆಡಿದ್ದು, ಗೋವುಗಳನ್ನ ಮೇಯಿಸಿದ್ದು ಎಲ್ಲದೂ ಕೂಡ ಗೋವರ್ಧನಗಿರಿಯಲ್ಲೇನೆ. ಅದಕ್ಕೆ ಅದು ಗೋವರ್ಧನಗಿರಿ. ಮತ್ತೆ ರಾಧಾರಾಣಿಯನ್ನ ಭೇಟಿ ಮಾಡಿದ್ದು ಕೂಡ ಅಲ್ಲೇನೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇವಾಗ ಇದು ಗೋವರ್ಧನಗಿರಿಗಿನ್ನ ಯಾವ್ದು ತುಂಬಾ ಶ್ರೇಷ್ಠ ಅಂತ ಹೇಳಿದ್ರು? ರಾಧಾಕುಂಡ ಶ್ಯಾಮಕುಂಡ ಮಾತಾಜಿ. ರಾಧಾಕುಂಡ ಶ್ರೇಷ್ಠ ಅಂತ ಹೇಳಿದ್ರು. ರಾಧಾಕುಂಡ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರು? ಯಾಕಂದ್ರೆ ಗೋವರ್ಧನಕ್ಕಿಂತ ರಾಧಾಕುಂಡ ಶ್ರೇಷ್ಠ. ಮತ್ತೆ ಅಲ್ಲಿ ಅರಿಷ್ಟಾಸುರನ ಅಲ್ಲಿ ಸಾಯಿಸಿರ್ತಾರ. ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣ ಇಬ್ರು ಅಲ್ಲಿ ಸೃಷ್ಟಿಸುವಂತ ಒಂದು ಪವಿತ್ರವಾದ ಅದು ಸರೋವರ ನದಿ ಅಲ್ಲ, ಅಲ್ಲಿ ರಾಧಾಕುಂಡ. ಅದಕ್ಕಾಗಿ ಶ್ಯಾಮ್ ಕುಂಡಕ್ಕಿಂತ ರಾಧಾಕುಂಡ ಶ್ರೇಷ್ಠ ಅಂತ ಹೇಳ್ತಾರೆ ಮಾತಾಜಿ. ಮತ್ತೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ರಾಧಾಕುಂಡ ಹೃದಯ ಮಧ್ಯಭಾಗ ಅಂತಾನು ಹೇಳ್ತಾರೆ. ಮತ್ತೆ ಅದು ಏನದು ರಾಧಾರಾಣಿಯ ಮಹಾಭಾವವನ್ನು ಹೊಂದಿರೋದ್ರಿಂದ ರಾಧಾಕುಂಡ ಶ್ರೇಷ್ಠ. ಸೊ ಕೃಷ್ಣನ ಪ್ರೇಮ ಅಲ್ಲಿ ತುಂಬಿ ತುಳುಕಾಡ್ತಿದೆ. ಆ ನೀರಿನ ರೂಪದಲ್ಲಿ ಇದೆ ಅದು ಕೃಷ್ಣನ ಪ್ರೇಮ ಅಲ್ವಾ? ತುಂಬಿ ತುಳುಕಾಡ್ತಿರೋಂತಹ ಆ ಒಂದು ಸ್ಥಳ ಅದು. ಸೊ ಅದಕ್ಕೋಸ್ಕರ ರಾಧಾಕುಂಡ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ ಹೇಗೆ ಗೊತ್ತಾಯ್ತು ಕುಂಡ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಹೇಗೆ ಗೊತ್ತಾಯ್ತದು? ಒಂದ್ಸಲ ಚೈತನ್ಯ ಪ್ರಭುಗಳು ಯಾಕಂದ್ರೆ ಅಲ್ಲಿ ಬಂದಿರ್ತಾರ, ಅವ್ರಿಗೆ ಅಲ್ಲಿ ಒಂದೇನೋ ಅನ್ಸುತ್ತ ಮಾತಾಜಿ. ಹಾಗಾಗಿ ಅವ್ರಿಗೆ ಅವರು ರಾಧಾಕುಂಡವನ್ನ ಹುಡುಕ್ತಿರ್ತಾರೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಕೃಷ್ಣನೇ ಅಲ್ವಾ? ಸೊ ಅದಕ್ಕೋಸ್ಕರ ಅಲ್ಲಿ ಎಷ್ಟೊಂದು ಲೀಲೆಗಳು ನಡೆದಿದೆ. ಆದ್ರೂ ಸಹ ಚೈತನ್ಯ ಮಹಾಪ್ರಭುಗಳು ಈ ರಾಧಾಕುಂಡ ಸ್ಥಳವನ್ನ ಅವರು ಹುಡುಕ್ತಾ ಇದ್ರಂತೆ. ಆಮೇಲೆ ಅವ್ರಿಗೆ ಒಂದು ಕುಂಡ ಸಿಕ್ಕಿದಾಗ ಅದಲ್ಲಿ ಹೋಗಿ ಸ್ನಾನ ಮಾಡಿದಾಗ ಆಮೇಲೆ ಅದು ಗೊತ್ತಾಯ್ತು, ಇದೇನೆ ರಾಧಾಕುಂಡ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಗೋಸ್ವಾಮಿಗಳು ಅದನ್ನ ಅವರು ಉದ್ಧಾರ ಮಾಡ್ತಾರೆ. ಆ ಒಂದು ಕುಂಡವನ್ನ ಅವ್ರು ಇವಾಗ ನಾವೇನ್ ನೋಡ್ತಾ ಇದೀವೋ ಆತರ ಅವರು ಆ ಕುಂಡವನ್ನ ಅವರು ಅದನ್ನ ಪುನರುಜ್ಜೀವನ ಮಾಡ್ತಾರೆ, ಪುನರುತ್ಥಾನ ಮಾಡ್ತಾರೆ ಅವರು ಅಲ್ವಾ? ಸೊ ಅದರಿಂದ ಇವಾಗ ಚೈತನ್ಯ ಮಹಾಪ್ರಭುಗಳು ಅದನ್ನ ಹುಡುಕ್ತಾ ಇದ್ದಿದ್ರಿಂದ ಗೊತ್ತಾಯ್ತು ಗೋಸ್ವಾಮಿಗಳಿಗೆ ಇದು ತುಂಬಾ ಶ್ರೇಷ್ಠವಾಗಿರುವಂತಹ ಜಾಗ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳೇ ಅದನ್ನ ಹುಡುಕಿದ್ದಾರೆ. ಅದಕ್ಕೇನೆ ಈ ಒಂದು ರಾಧಾಕುಂಡ ಅನ್ನೋದು ಈ ವೈಷ್ಣವ ಸಂಪ್ರದಾಯದಲ್ಲಿ
ಈ ಯಾರು ಈ ಚೈತನ್ಯ ಮಹಾಪ್ರಭುಗಳನ್ನ ಅನುಸರಿಸ್ತಾರೆ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ನಾವೇನ್ ಹೇಳ್ತೀವೋ ಅವ್ರಿಗೆ ಇದು ತುಂಬಾ ಶ್ರೇಷ್ಠವಾದದ್ದು. ಬೇರೆ ವೈಷ್ಣವರಿಗೆ ಇದ್ರ ಬಗ್ಗೆ ಅಷ್ಟಾಗಿ ಅವ್ರಿಗೆ ಗೊತ್ತಿಲ್ಲ, ಇದರ ಶ್ರೇಷ್ಠತೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು 9ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಇವತ್ತು 10ನೇ ಶ್ಲೋಕಕ್ಕೆ ಹೋಗೋಣಂತೆ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ನಾವು ಈ ಕೊನೆಯ 3 ಶ್ಲೋಕಗಳು ಇವಾಗ ಏನು ಕೃಷ್ಣನ ಪ್ರೇಮವನ್ನ ಪಡೆಯುವಂತಹ ಆ ಹಂತದಲ್ಲಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಈ ಕೊನೆಯ ಶ್ಲೋಕಗಳು ಭಾವ ಪ್ರೇಮದ ಹಂತವನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಒಂದಕ್ಕಿಂತ ಒಂದು ಶ್ರೇಷ್ಠ, ಮತ್ತೆ ಎಲ್ಲದಕ್ಕಿಂತ ತುಂಬಾ ಶ್ರೇಷ್ಠ ರಾಧಾಕುಂಡ. ಯಾಕೆ ಶ್ರೇಷ್ಠ ಅಂದ್ರೆ ಅಲ್ಲಿ ಆ ಕೃಷ್ಣನ ಪ್ರೇಮ ಅಲ್ಲಿ ತುಂಬಿ ತುಳುಕಾಡ್ತಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಅದಕ್ಕೆ ಈ 3 ಶ್ಲೋಕಗಳು ಆ ಭಾವ ಪ್ರೇಮ ಹಂತವನ್ನ ನಮ್ಗೆ ತಿಳಿಸಿಕೊಡ್ತಾ ಇದೆ. ಸೊ ಇಲ್ಲಿ 10ನೇ ಶ್ಲೋಕದಲ್ಲಿ ನಮ್ಗೆ ಏನನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ರೂಪ ಗೋಸ್ವಾಮಿ ಅವರು ಅಂತಂದ್ರೆ, ಇಲ್ಲಿ ಎಷ್ಟೊಂದು ಜನರಿದ್ದಾರೆ ಅಲ್ವಾ. ಸೊ ಆ ಜನರಲ್ಲಿ ಯಾರು ಶ್ರೇಷ್ಠ, ಯಾರಿಗಿನ್ನ ಯಾರು ಶ್ರೇಷ್ಠ, ಕೊನೆಗೆ ಯಾಕೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಹಿಂದಿನ ಶ್ಲೋಕದಲ್ಲಿ ಸ್ಥಳದ ಬಗ್ಗೆ ಹೇಳಿದ್ರು ನಮ್ಗೆ, ಯಾವ ಸ್ಥಳ ಇನ್ನೊಂದು ಸ್ಥಳಕ್ಕಿಂತ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಗೆ ಆ ಜನರ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಆಕ್ಟಿವಿಟಿನೂ ಮಾಡೋಣಂತೆ, ಯಾಕಂದ್ರೆ ನಾವು ಈ 10ನೇ ಶ್ಲೋಕದ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀವಿ. ಸೊ ನೀವೇನೇ ಇದ್ರ ಬಗ್ಗೆ ನೀವು ಇವತ್ತು ಹೇಳ್ಬೇಕಾಗತ್ತೆ. ಸೊ ಶ್ಲೋಕ 10 ನಮ್ಗೆ ಏನನ್ನ ತಿಳಿಸಿ ಕೊಡ್ತಾ ಇದ್ದಾರೆ ಅದರ ಬಗ್ಗೆ. ಸೊ 3 ಗುಂಪನ್ನ ಮಾಡ್ತೀನಿ. ಸೊ ಒಂದು ಗುಂಪವರು ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಆ ಭಗವಂತನನ್ನ ನಾವು ಪಡಿಬೇಕು ಅಂತಂದ್ರೆ ಹಲವಾರು ಯೋಗ ಮಾರ್ಗಗಳನ್ನ ನಮ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾರೆ ಅಲ್ವಾ. ಯಾವ ಯಾವ ಮಾರ್ಗಗಳನ್ನ ತಿಳಿಸಿಕೊಡ್ತಾರೆ ಕೃಷ್ಣ ಭಗವಂತನನ್ನ ಪಡ್ಕೋಬೇಕು ಅಂತಂದ್ರೆ? ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ. ಫಸ್ಟ್ನೇದು ಯಾವುದು? ಭಕ್ತಿ ಮಾರ್ಗ. ಫಸ್ಟ್ನೇದೇ ಭಕ್ತಿ ಮಾರ್ಗನ ಮಾತಾಜಿ? ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮಾತಾಜಿ. ಓಕೆ. ಸೊ ಆ ಆರ್ಡರ್ ಇದೆ. ಬಟ್ ನಮ್ಗೆ ಹೇಳೋ ಪ್ರಕಾರ ಹೈರಾರ್ಕಿ ಅಂತ ಹೇಳ್ತೀವಲ್ವಾ ನಾವು, ಒಂದು ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು ಅಂದಾಗ ಕೆಳಗಿಂದು, ಮಧ್ಯದ್ದು, ಮೇಲಿನ ಮೆಟ್ಲು ಅಂತ ಹೇಳ್ತೀವಲ್ಲ, ಆ ತರ ಹೇಳ್ಕೊಂಡು ಹೋದ್ರೆ ಫಸ್ಟ್ನೇದು ಕರ್ಮಯೋಗ, ಎರಡನೇದು ಭಕ್ತಿ ಯೋಗ. ಭಕ್ತಿ ಯೋಗ ಅಲ್ಲ, ಯಾವ್ದು ಎರಡನೇದು? ಜ್ಞಾನ ಯೋಗ. ಮೂರನೇದು ಯೋಗ. ಧ್ಯಾನ ಯೋಗ ಇದೆ. ಬಟ್ ಇಲ್ಲಿ ನಮ್ಗೆ ಧ್ಯಾನ ಯೋಗದ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ಅವರು ಭಕ್ತಿ ಯೋಗದ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಿದ್ದಾರೆ. ಸೊ ಇಲ್ಲಿ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ. ಸೊ ಅಲ್ಲಿ ನಮ್ಗೆ ಇಲ್ಲಿ ಜನಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಯಾರು ಕರ್ಮವನ್ನ ಫಾಲೋ ಮಾಡ್ತಾರೆ ಅವ್ರನ್ನ ಕರ್ಮಿಗಳು ಅಂತ ನಾವು ಕರಿತಾ ಇದ್ದೀವಿ. ಜ್ಞಾನ ಮಾರ್ಗವನ್ನ ಯಾರು ಅನುಸರಿಸ್ತಾರೋ ಅವ್ರನ್ನ ಜ್ಞಾನಿಗಳು, ಮತ್ತೆ ಯಾರು ಭಕ್ತಿ ಯೋಗವನ್ನ ಮಾಡ್ತಾರೆ ಅಥವಾ ಭಕ್ತಿ ಮಾರ್ಗವನ್ನ ಅನುಸರಿಸ್ತಾರೋ ಅವ್ರನ್ನ ಭಕ್ತರು ಅಂತ ನಾವು ಹೇಳ್ತಾ ಇದೀವಿ. ಸೊ ಅದಕ್ಕೆ ನೀವು ಇಲ್ಲಿ ಇವಾಗ 3 ಗುಂಪುಗಳನ್ನಾಗಿ ಮಾಡಿದಾಗ, ಸೊ ಕರ್ಮಿಗಳು ಅಂತಂದ್ರೆ ಯಾರು ಅಂತ ಹೇಳ್ಬೇಕು. ಸೊ ಮತ್ತೆ ಅವರ ಚಟುವಟಿಕೆಗಳು ಯಾವ ತರ ಇರುತ್ತೆ, ಮತ್ತೆ ಅವರ ಗತಿ ಏನು, ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಅವರ ಗತಿ ಏನು, ಮತ್ತೆ ಅವರು ದೇಹವನ್ನ ಬಿಟ್ಟಾಗ ಅವರ ಗತಿ ಏನು ಅಂತ ಹೇಳ್ಬಿಟ್ಟು ಈ 3 ವಿಷಯವಾಗಿ ನೀವು ಚರ್ಚೆ ಮಾಡ್ಬೇಕಾಗತ್ತೆ. ಮತ್ತೆ ಎಕ್ಸಾಂಪಲ್ಸ್ ನೀವು ಕೊಡಬಹುದು, ಕರ್ಮಿಗಳು, ಜ್ಞಾನಿಗಳು ಮತ್ತೆ ಭಕ್ತರು. ಸೊ ಈ 3ರ ಬಗ್ಗೆ ಸೊ ನಾನು ನಿಮ್ಗೆ ಇಲ್ಲಿ ಡಿವೈಡ್ ಮಾಡ್ತೀನಿ, ಆಮೇಲೆ ಈ ಶ್ಲೋಕವನ್ನ ಓದೋಣಂತೆ. ಸೊ ನಾನು ಗ್ರೂಪ್ ಮಾಡ್ತೀನಿ ನಾನು ಇವಾಗ ನಿಮ್ಗೆ.
ಹರೇ ಕೃಷ್ಣ. ಬಂದಿದ್ಯಾ ಮಾತಾಜಿ? ಹಾ ಹೋಯ್ತು ಮಾತಾಜಿ. ಹೋಯ್ತಾ? ಎಸ್ ಮ್ಯಾಮ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಮಾತಾಜಿ ಆಗ್ಲಿಲ್ಲ ಹಾ ಮಾತಾಜಿ, ಒಂದೇ ಒಂದು ನಿಮಿಷ, ಅದು ಕ್ಲೋಸ್ ಮಾಡಿದೆ ನಾನೀಗ. ಒಂದು ನಿಮಿಷ ತಗೋತಾ ಇದೆ ಅದು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಒಂದೇ ನಿಮಿಷ ಕೊಟ್ಟಿದ್ದ? ಇಲ್ಲ ಮಾತಾಜಿ, ಅದು 3 ರೂಮ್ ಮಾಡಿದೆ ನಾನು, ಬಟ್ ಇಲ್ಲಿ ನನಗೆ ಒಂದೇ ರೂಮ್ ಕಾಣಿಸ್ತು, ಅದಕ್ಕೆ ನಾನು ಅದನ್ನ ಕ್ಲೋಸ್ ಮಾಡಿದೆ. ಓಕೆ ಮಾತಾಜಿ. ಮಾತಾಜಿ ನಮ್ ರೂಮ್ ಅಲ್ಲಿ 12 ಜನ ಇದ್ರಿ ಮಾತಾಜಿ. ನೀವು ಹೌದಾ ಮಾತಾಜಿ? ಸಾರಿ ಮಾತಾಜಿ, ಇವಾಗ ಓಪನ್ ಮಾಡ್ತಾ ಇದೀನಿ ಮತ್ತೆ. ಇಲ್ಲಿ ನನಗೆ ಒಂದೇ ರೂಮ್ ಕಾಣಿಸ್ತಿದೆ, ಅದಕ್ಕೆ ನನಗೆ ಡೌಟ್ ಆಗ್ತಾ ಇದೆ ಆಕ್ಚುಲಿ. ಈಗ ನೋಡಿ 3 ರೂಮ್ಸ್ ಆಗಿದೆಯಾ ಅಂತ. ಫಸ್ಟ್ ರೂಮ್ ಅವರು ಕರ್ಮಿಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು. 2ನೇ ರೂಮ್ ಅವರು ಜ್ಞಾನಿಗಳು, 3ನೇ ರೂಮ್ ಅವರು ಭಕ್ತರ ಬಗ್ಗೆ ಮಾಡ್ಬೇಕಾಗತ್ತೆ. ಮಾತಾಜಿ ಜಾಯಿನ್ ಆಗೋದಾ? ಆಗಿ ಮಾತಾಜಿ, ಬಂದಿದ್ಯಾ ನಿಮ್ಗೆ 2, 3 ಅಂತ ಬಂದಿದ್ಯಾ? 3 ರೂಮ್ಸ್ ನನಗೆ ಬಂದಿದ್ಯಾ? ರೂಮ್ ನಂಬರ್ 1 ಬಂದಿದೆ. ಹೌದಾ? ಜಾಯಿನ್ ಆಗಿ ಮಾತಾಜಿ. ಆಶ್ರಯ ಮಾತಾಜಿ, ಏನಾಯ್ತು? ಜಾಯಿನ್ ಆಗಿ. ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಜಿ. ಜಾಯಿನ್ ಕೊಡುವಾಗ ಇದಾಗ್ತದೆ, ಲೀವ್ ಆಗ್ತದೆ. ಓದ್ತಿದ್ದಾರೆ ನೆಟ್ವರ್ಕ್ ಸಿಕ್ಕು. ಹರೇ ಕೃಷ್ಣ ಮಾತಾಜಿ. ಓಕೆ, ಈಗ ಕರ್ಮಿಗಳ ಬಗ್ಗೆ ಒಂದಿಬ್ರು ಮಾತಾಡಿ. ಸೊ ಕರ್ಮಿಗಳಂದ್ರೆ ಯಾರು, ಅವ್ರು ಏನು ಚಟುವಟಿಕೆಗಳನ್ನ ಮಾಡ್ತಾರೆ,
ಸೊ ಮತ್ತೆ ಅವರ ಗತಿ ಏನಾಗುತ್ತೆ ಈ ಭೌತಿಕ ಪ್ರಪಂಚದಲ್ಲಿದ್ದಾಗ, ಮತ್ತೆ ಮುಂದೆ ಏನಾಗುತ್ತೆ ಅಂತ ಅವ್ರ ಪ್ರಕಾರ, ಅಂದ್ರೆ ನಿಮ್ಮ ಪ್ರಕಾರ ಅವ್ರು ಎಷ್ಟು ಶ್ರೇಷ್ಠರು ಅನ್ನೋದನ್ನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದು ಸಕ್ಸಸ್ ಆಗಿಲ್ಲ ಮಾತಾಜಿ. ಅದೇ So, ಯಾಕೆ ಆತರ ಇವಾಗ ಏನ್ ಆಗ್ತಿದೆ ಮಾಡೋದು ಗೊತ್ತಾಗ್ಲಿಲ್ಲ. ಸೊ ಹೇಳಿ ಮಾತಾಜಿ. ಯಾರಾದ್ರೂ ಕರ್ಮಿಗಳ ಬಗ್ಗೆ ಹೇಳಿ, ಒಂದಿಬ್ರು ಹೇಳಿ, ಮತ್ತಿನ್ನಿಬ್ರು ಜ್ಞಾನಿಗಳ ಬಗ್ಗೆ, ಇನ್ನ ಇಬ್ರು ಭಕ್ತರ ಬಗ್ಗೆ ಹೇಳಿ. ಹರೇ ಕೃಷ್ಣ. ಮಾತಾಜಿ ನಾವ್ ಹ್ಯಾಂಡ್ ರೈಸ್ ಮಾಡ್ತೀವಿ ಮಾತಾಜಿ, ನೀವ್ ಯಾವ್ದಾರ ಟಾಪಿಕ್ ಕೊಡಿ. ಓಕೆ, ಯಾರು ರೈಸ್ ಮಾಡಿದ್ದಾರೆ? ಒಬ್ರೇನೇನಾ? ಗೌರಿ ಮಾತಾಜಿ ಒಬ್ರೆ, ಶ್ರುತಿ ಮಾತಾಜಿ. ಓಕೆ, ಇಬ್ರೇ ಇದ್ದೀರಾ? ಓಕೆ, ಕವಿತಾ ಮಾತಾಜಿ. ಇನ್ 3 ಜನ ಅಟ್ಲೀಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಇಬ್ಬಿಬ್ರು ಮಾಡ್ಲಿಕ್ಕೆ ಸರಿ ಹೋಗುತ್ತೆ. ಸೊ ಮತ್ತೆ ಆಮೇಲೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೂ ನಾವು ಕೇಳೋದಿಲ್ಲ, ಆಯ್ತಾ? ಸೊ ಇನ್ನೆರಡೇ ಕ್ಲಾಸ್ ಇರೋದು, ಇವತ್ತೊಂದೇ ದಿವಸನೇ ಆಕ್ಟಿವಿಟಿ ಇರೋದು. ಸೊ ನೆಕ್ಸ್ಟ್ ಕ್ಲಾಸ್ ಆಲ್ಮೋಸ್ಟ್ ರಿವಿಷನ್ ಮತ್ತೆ ಲಾಸ್ಟ್ ಶ್ಲೋಕ ಇರುತ್ತೆ ಅಷ್ಟೇ. ಸೊ ನಿಮ್ಮ ಈ ಭಕ್ತಿ ಶಾಸ್ತ್ರಿನ ನೀವು ಅಂದ್ರೆ ಮುಗಿಸ್ತಾ ಇದ್ದೀರಾ ಕೋರ್ಸ್ ಅನ್ನ. ಸೊ ನಿಮ್ಗೆ ಎಷ್ಟು ಎಂಥೂಸಿಯಾಸಮ್ ಇರ್ಬೇಕಲ್ವಾ, ಆಕ್ಚುಲಿ ನಾನ್ ಹೇಳ್ತೀನಿ ಅಂತ. ಮತ್ತೆ ಇದು ಗೊತ್ತಿರೋದೇ ನಿಮ್ಗೆ. ಇವತ್ತೇನ್ ನಾವು ತಿಳ್ಕೊಳಕ್ ಹೊರಟಿದೀವಿ, ಅದು ನಾವು ಇಷ್ಟು ದಿವಸ ತಿಳ್ಕೊಂಡಿರೋದೇನೆ ಭಗವದ್ಗೀತೆಯಲ್ಲಿ. ಸೊ 4 ಜನ ಇದ್ದೀರಾ ನೋಡಿ. ಸೊ ನನ್ಗೂ ಹೇಗೆ ಎನ್ಕರೇಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬರ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಮಾತಾಜಿ ಆತರ ಏನಿಲ್ಲ ಮಾತಾಜಿ ನೋಡಿ, 4 ಜನ ಅಷ್ಟೇ ನೀವು ರೈಸ್ ಮಾಡಿದೀರಾ, ಇನ್ಯಾರು ರೈಸ್ ಮಾಡ್ತಾ ಇಲ್ಲ. ಹರೇ ಕೃಷ್ಣ. ಎಲ್ಲರೂ ಏನೇನು ಎಷ್ಟು ಹೇಳ ತಿಳಿದಿದೆ ಅಷ್ಟು ಹೇಳಿ ಮಾತಾಜಿ. ಮಾತಾಜಿ ಬೇಜಾರಾಗ್ತಾರೆ. ಎಲ್ಲ ಬೇಜಾರಂತಲ್ಲ, ಬಟ್ ನನಗೆ ಹೆಂಗೆ ಇದ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೌದು ಮಾತಾಜಿ, ನಿಜ. ಗ್ರೂಪ್ ಸಿಗ್ಲಿಲ್ಲ ಮಾತಾಜಿ. ಮಾತಾಜಿ ಅದೇನೋ ಪ್ರಾಬ್ಲಮ್ ಆಗ್ತಿದೆ ಮಾತಾಜಿ. ನಾನು 3 ಮಾಡ್ತಾ ಇದೀನಿ, ಬಟ್ ಅದು ಒಂದೇ ಗ್ರೂಪ್ ಆಕ್ಟಿವೇಟ್ ಆಗ್ತಿದೆ. ಯಾಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. 3 ಗ್ರೂಪ್ ನ ಸೆಲೆಕ್ಟ್ ಮಾಡ್ತಾ ಇದೀನಿ, 3 ಡಿವೈಡ್ ಮಾಡು ಅಂತ. ಅದೇನೋ ನನ್ ಮಾತು ಕೇಳ್ತಾ ಇಲ್ಲ ಅದು. ಓಕೆ, ಸೊ ಗೌರಿ ಮಾತಾಜಿ ಕರ್ಮಿಗಳ ಬಗ್ಗೆ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್. ಕರ್ಮಿಗಳ ಬಗ್ಗೆ ಟಾಪಿಕ್ ಬಂದಿದೆ ಇವತ್ತು. ಕರ್ಮಿಗಳು ಅಂತಂದ್ರೆ ಅವ್ರು ಏನಂತಂದ್ರೆ ವೇದದಲ್ಲಿ ಇರುವ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಪ್ರೀತ್ಯರ್ಥರಾಗಲು ಯಾಗಾದಿಗಳನ್ನ ಮಾಡ್ಬಿಟ್ಟು ಅವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಊರ್ಧ್ವ ಲೋಕದಲ್ಲಿ ತಾವು ಜೀವನ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾರೆ. ಈಗ ಇರೋ ಟೈಮ್ ಅಲ್ಲಿನೂ ಅವ್ರು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಬಯಸ್ತಾರೆ. ಮತ್ತೆ ಮುಂದೆ ದೇಹ ತ್ಯಾಗ ಮಾಡಿದ್ಮೇಲೆ ಉನ್ನತ ಲೋಕಗಳಿಗೆ ಹೋಗ್ಬೇಕು ಅಂತ ಬಯಸ್ತಾರೆ ಮಾತಾಜಿ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಇವರು ತ್ರಿಶಂಕು ಅವರಿಗೆ ಸ್ವರ್ಗಲೋಕಕ್ಕೆ ಹೋಗ್ಬೇಕು, ಏರ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಅವರಿಗೆ. ಸೊ ಅದಕ್ಕೆ ಅವರು ತುಂಬಾ ಅವರು ಏನಂತಂದ್ರೆ ಒಳ್ಳೆ ಒಳ್ಳೆ ಕರ್ಮಗಳನ್ನ ಮಾಡಿದ್ರು. ಮತ್ತೆ ಅವರು ವಿಶ್ವಾಮಿತ್ರ ಮುನಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಊರ್ಧ್ವ ಲೋಕಕ್ಕೆ ಹೋಗಕ್ಕೆ ಪ್ರಯತ್ನ ಪಟ್ರು ಮಾತಾಜಿ. ವಿಶ್ವಾಮಿತ್ರ ಮುನಿ ಅವರಿಗೆ ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡಿ ಕೊಟ್ರು ಮಾತಾಜಿ. ಹರೇ ಕೃಷ್ಣ.
ಓಕೆ, ಮತ್ತೆ ಮಾತಾಜಿ ಇನ್ನೇನಾದ್ರೂ ಹೇಳ್ತೀರಾ ಕರ್ಮಿಗಳ ಬಗ್ಗೆ? ಸೊ ನೀವು ಕರ್ಮಿಗಳಾಗಿ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಇಲ್ಲ ಮಾತಾಜಿ, ನಾವು ಕರ್ಮಿಗಳಾಗಿ ಜೀವಿಸಕ್ಕೆ ಇಷ್ಟಪಡೋದಿಲ್ಲ. ಸೊ ನಾವು ನಮ್ದು ಏನ್ ಕರ್ಮ ಇದೆ ನಾವು ಅದು ಮಾಡಿ ಆಮೇಲೆ ಉನ್ನತ ಸ್ಥಾನಕ್ಕೆ ಅಂದ್ರೆ ನಮ್ದು ಆಧ್ಯಾತ್ಮಿಕ ಸ್ಥಾನಕ್ಕೆ ಬರಬೇಕು ಅಂತ ಆಸೆ ಇರುತ್ತೆ. ಸೊ ನಮ್ದು ಕರ್ಮಗಳು ಮಾಡ್ಬೇಕು ಅಂದ್ರೆ ಆ ಕರ್ಮ ಯಾವ ತರ ಮಾಡ್ಬೇಕು ಅಂದ್ರೆ ನಾವು ಭಗವಂತನಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಭಗವಂತನೇ ಮಧ್ಯ ಇಟ್ಕೊಂಡು ನಮ್ದು ಕರ್ಮಗಳೆಲ್ಲ ನಾವು ಮಾಡ್ಬೇಕು. ಆಮೇಲೆ ಆ ಕರ್ಮದಲ್ಲಿ ಯಾವುದೇ ತರ ಇದು ಏನಂದ್ರೆ ಒಳ್ಳೆ ಭಾವನೆ ಇಟ್ಕೊಂಡ್ ಮಾಡ್ಬೇಕು. ಅದಕ್ಕೆ ಮತ್ತೆ ನಾವು ರಿಟರ್ನ್ ಏನು ಬಯಸಬಾರದು. ಆದ್ರೆ ಈಗ ಎಕ್ಸಾಂಪಲ್ ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿರ್ತೀವಿ, ಸೊ ಅವರಿಂದ ನಮಗೆ ಇದು ಬರುತ್ತೆ ವಾಪಸ್ ಅಂತ ನಾವು ತಿಳ್ಕೊಬಾರ್ದು. ಸೊ ನಾವು ಅದು ಕರ್ಮವನ್ನು ಮಾಡಿ ಅದು ನೆರವೇರಿಸ್ಕೋಬೇಕು ಮಾತಾಜಿ. ಅಂದ್ರೆ ನಮ್ ಕರ್ತವ್ಯ ಅನ್ನೋ ತರ ನಾವು ಮಾಡ್ಬೇಕು. ಆಮೇಲೆ ಇಲ್ಲಿ ಕರ್ಮಿಗಳು ಯಾವ ತರ ಮಾಡ್ತಾರೆ ಅಂದ್ರೆ ಹೆಚ್ಚು ಮತ್ತೆ ಅವರು ದುಡಿಮೆನಲ್ಲಿ ಐಹಿಕ ಲಾಭವನ್ನು ಬಯಸುತ್ತಾರೆ. ಅಂದ್ರೆ ಈಗ ನಮಗೆ ದುಡಿಮೆ ಬಿಟ್ಟು ಏನು ಇಲ್ಲ, ನಾವು ಎಷ್ಟು ದುಡಿತೇವೋ ಅದ್ರಲ್ಲೇ ನಾವು ಸುಖವಾಗಿ ಇರ್ಬೇಕು ಅಂದ್ರೆ ಅವರು ಮಾಯಾ ಅಂಡರ್ ನಲ್ಲಿ ಇರ್ತಾರೆ ಕರ್ಮಿಗಳು. ಸೊ ಅವರಿಗೆ ಆಧ್ಯಾತ್ಮಿಕ ಬಗ್ಗೆ ಇರಕ್ಕೆ ಅವರು ಇಷ್ಟಪಡೋದಿಲ್ಲ. ಆಮೇಲೆ ಕರ್ಮಿಗಳು ಪುನರಪಿ ಜನನಂ ಪುನರಪಿ ಮರಣಂ ಚಕ್ರದಲ್ಲಿ ಜೀವಿಸ್ತಾ ಇರ್ತಾರೆ. ಯಾಕಂದ್ರೆ ಅವ್ರು ಕರ್ಮ ಮಾಡ್ತಾರೆ, ಮತ್ತೆ ಇಂದ್ರಿಯ ಭೋಗ ಸುಖ ಪಡ್ತಾರೆ. ಆಮೇಲೆ ಅವರು ನಾಯಿ ಹಂದಿಗಳು ತರ ಇದು ಜೀವನವನ್ನು ತಗೊಂತಾರೆ. ಸೊ ಮತ್ತೆ ಭೂಲೋಕದಲ್ಲಿ ಮತ್ತೆ ಹುಡ್ತಾರೆ. ಅವ್ರಿಗೆ ಯಾವ್ದ್ರಲ್ಲಿ ಕೂಡ ಅಂದ್ರೆ ಆಧ್ಯಾತ್ಮಿಕ ಇದ್ರಲ್ಲಿ ಬಗ್ಗೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಸೊ ಅವರು ಉನ್ನತ ಲೋಕಗಳಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮಗೆ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ, ಕ್ಷೀಣೆ ಪುಣ್ಯ ಮತ್ಸ್ಯ ಲೋಕಂ ವಿಶಂತಿ. ಸೊ ಅವರು ಮತ್ತೆ ತಿರ್ಗಾ ಭೂಲೋಕದಲ್ಲಿನೇ ಅವರು ತಿರುಗಿ ಇಲ್ಲೇ ಬರ್ತಾರೆ. ಮತ್ತೆ ಅವರು ಸ್ವಲ್ಪ ಪುಣ್ಯ ಮಾಡಿದ್ರೆ ಕೂಡ ಅದು ಅವರಿಗೆ ಅಂದ್ರೆ ಈಗ ನಾವು ಎಕ್ಸಾಂಪಲ್ಗೆ ಎಷ್ಟು ಪುಣ್ಯ ಮಾಡ್ತೀವೋ ಅಷ್ಟೇ ಪುಣ್ಯ ಮಾಡಿ ಮತ್ತೆ ನಾವು ಸ್ವರ್ಗಲೋಕನಲ್ಲಿ ಇದ್ರೆ ಕೂಡ ಅಲ್ಲಿ ಪುಣ್ಯ ಮುಗಿದ ತಕ್ಷಣ ನಾವು ಮತ್ತೆ ಇಲ್ಲಿ ಭೂಲೋಕಕ್ಕೆ ಬರಬೇಕಾಗುತ್ತೆ. ಸೊ ಅಲ್ಲೇ ಇರ್ಲೇಬೇಕು ಅಂದ್ರೆ ನಾವು ಗೋಲೋಕ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ನಾವು ಸತತವಾಗಿ ಸಂಕೀರ್ತನೆ ಯಜ್ಞ ಮಾಡಿ ಆಮೇಲೆ ಆಧ್ಯಾತ್ಮಿಕದಲ್ಲಿ ಉನ್ನತ ಸ್ಥಿತಿನಲ್ಲಿ ಇದ್ದು ನಾವು ಹೈಯರ್ ಟೇಸ್ಟ್ ಗೆ ಹೋಗ್ಬೇಕು ಅಂತ ನಾವಿಲ್ಲಿ ತಿಳ್ಕೋಬಹುದು ಮಾತಾಜಿ. ಮತ್ತೆ ಇಲ್ಲಿ ಕರ್ಮಿಗಳು ಅವರು ದುಡ್ಡು ಸಂಪಾದನೆ ಮಾಡಿ ಅದು ಒಳ್ಳೆ ರೀತಿಯಲ್ಲಿ ಅವರು ಬಳಸ್ಕೊಳೋದಿಲ್ಲ. ಅದು ಅಂದ್ರೆ ಒಳ್ಳೆ ರೀತಿ ಅಂದ್ರೆ ಈಗ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಸೇವೆ ಮಾಡಿ ಅವ್ರದ್ದು ಕರ್ಮಿಗಳಲ್ಲಿ ಅದು ಇರೋದಿಲ್ಲ. ಎಲ್ಲ ನನಗೆ ಬೇಕು ಅನ್ನೋ ರೀತಿನಲ್ಲಿ ಅವರು ಇರ್ತಾರೆ, ಕಾಮ್ಯ ಕರ್ಮಗಳನ್ನು ಮಾಡಿರ್ತಾರೆ. ಮತ್ತೆ ಅವರು ಇಂದ್ರ ಸುಖಕ್ಕೆ ಅದು ಬಳಸ್ತಾ ಇರ್ತಾರೆ ಅಂತ ಕರ್ಮಿಗಳು ಹೇಳ್ಬೋದು. ಧನ್ಯವಾದಗಳು ಕವಿತಾ ಮಾತಾಜಿ. ಹರೇ ಕೃಷ್ಣ. ಓಕೆ, ಶ್ರುತಿ ಮಾತಾಜಿ ಜ್ಞಾನಿಗಳ ಬಗ್ಗೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಜ್ಞಾನಿಗಳು ಅಂತಂದ್ರೆ ಈ ಒಂದು ತಾನು ಆತ್ಮ ದೇಹವಲ್ಲ ಅಂತ ಹೇಳಿ ಯಾರು ಒಂದು ಆತ್ಮದ ಜ್ಞಾನವನ್ನ ತಿಳ್ಕೊಂಡಿರ್ತಾರೆ ಅವ್ರನ್ನ ಜ್ಞಾನಿ ಅಂತ ಹೇಳಿ ಕರೀತಾರೆ ಮಾತಾಜಿ. ಮತ್ತೆ ಈ ಒಂದು ಭಗವಂತ ಹೇಳಿದ ಹಾಗೇನೆ ಒಂದು ಲಕ್ಷಾಂತರ ಜನದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಜ್ಞಾನದ ನೆಲೆಗೆ ಬರ್ತಾರೆ. ಅಂತ ಬಂದ 1,00,000 ಜನ ಜ್ಞಾನಿಗಳಲ್ಲಿ ಒಬ್ಬರು ಮಾತ್ರ ಈ ಒಂದು ಭಕ್ತಿ ಸೇವೆ ಭಗವಂತನ ಒಂದು ಸೇವೆಗೆ ನೆಲೆ ನಿಲ್ತಾರೆ. ಹಾಗಾಗಿ ಇದು ತುಂಬಾ ದುರ್ಲಭ. ಜೀವಿಗೆ ಅಷ್ಟು ಸುಲಭವಾಗಿ ಯಾರು ಕೂಡ ಇದನ್ನ ಬರೋದಿಲ್ಲ. ಇಂಥ ಒಂದು ಅದ್ಭುತ ಮೌಲ್ಯಗಳನ್ನ ಅರಿತಾಗ ವ್ಯಕ್ತಿಯನ್ನ ಜ್ಞಾನಿ ಅಂತ ಕರೀತಾರೆ. ಮತ್ತೆ ಅಂತವ್ರು ಈ ಒಂದು ಸಂಸಾರ ಬಂಧನ ಕರ್ಮ ಬಂಧನಕ್ಕೆ ಅಂಟಿಕೊಳ್ಳದೆ ಇದ್ದಾಗ ಅವರು ಪತನ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ ಮಾತಾಜಿ. ಹಾಗಾಗಿ ಜ್ಞಾನಿ ಕರ್ಮಿಗಿಂತ ಉತ್ತಮ. ಯಾಕೆಂದ್ರೆ ಅವರಲ್ಲಿ ಒಂದು ಆತ್ಮದ ಜ್ಞಾನ ಇರೋದ್ರಿಂದ ಇಂದ್ರಿಯ ಸುಖಗಳ ಕಡೆಗೆ ಒಲವು ಇರೋದಿಲ್ಲ ಅಷ್ಟೊಂದು. ಮತ್ತೆ ಭಗವಂತನ ಬಗ್ಗೆ ಸ್ವಲ್ಪ ಒಂದು ತಿಳುವಳಿಕೆ ಇರುತ್ತೆ. ಆದ್ರೆ ಅವರು ಇನ್ನೂ ಹೆಚ್ಚಿನ ಒಂದು ಇದೇ ಒಂದು ತಿಳುವಳಿಕೆಯಿಂದ ಭಗವಂತನ ಪಾದಕಮಲಿಗೆ ಶರಣಾಗಬೇಕು. ಆವಾಗ ಅವರ ಒಂದು ಭಕ್ತಿ ಮಾರ್ಗ ಬೆಳೆಯುತ್ತೆ ಮಾತಾಜಿ. ಆವಾಗ ಆ ಒಂದು ಶುದ್ಧತೆಯಿಂದ ಅವರು ಭಗವಂತನಲ್ಲಿ ಪೂಜೆ ಮಾಡಿದಾಗ ಇನ್ನು ಅಂದ್ರೆ ಉನ್ನತ ಲೋಕಗಳಿಗೆ ಅವರು ನೆಲೆ ಕಂಡ್ಕೋತಾರೆ ಮಾತಾಜಿ. ಒಂದು ಆತ್ಮ ದೇಹವನ್ನ ತ್ಯಜಿಸಿದಾಗ ಮತ್ತೆ
ಅವ್ರನ್ನ ಭಗವಂತ ಅಂದ್ರೆ ಏನಂತಂದ್ರೆ ಈ ಒಂದು ಜ್ಞಾನ ಕೂಡ ಬರೋದು ಅನೇಕ ಹುಟ್ಟು ಸಾವುಗಳ ನಂತರ. ಜೀವಿಯ ಒಂದು ಈ ಒಂದು ಅನೇಕ ಕಾಮ್ಯ ಕರ್ಮಗಳು, ಐಹಿಕ ಬಯಕೆಗಳು ಎಲ್ಲ ತೀರಿ ಹೋದಾದ್ಮೇಲೆ ಕೊನೆಗೆ ಒಂದು ಈ ಒಂದು ಆತ್ಮದ ಜ್ಞಾನ ಜೀವಿಗೆ ಬರುತ್ತೆ. ಅದರಲ್ಲಿ ಮತ್ತೆ ಪತನ ಆಗೋಂಥದ್ದು ಇರುತ್ತೆ. ಆ ಒಂದು ಆತ್ಮದ ಜ್ಞಾನ ಬಂದಾಗ ಅವರು ಭಗವಂತನ ಭಕ್ತರಿಗೆ ಸಂಪೂರ್ಣವಾಗಿ ಶರಣಾದಾಗ ಅಂಥವರು ತಮ್ಮ ಒಂದು ಅಂತ್ಯಕಾಲದಲ್ಲಿ ಉನ್ನತ ನೆಲೆಯಲ್ಲಿ ಅವರು ಸೇರ್ತಾರೆ ಅಂತ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಎಕ್ಸಾಂಪಲ್ಸ್ ಏನಾದ್ರು ಕೊಡ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೇನೆ ಮಾತಾಜಿ. ಹಾ ಹೇಳಿ ಮಾತಾಜಿ. ವಿನೀತಾ ಮಾತಾಜಿ. ಅಂದ್ರೆ ಇವರು ಈ ಜ್ಞಾನಿಗಳು ಕಟ್ಟುನಿಟ್ಟಾದ ಇದು ವ್ರತವನ್ನ ಮಾಡ್ತಾರೆ, ಆಮೇಲೆ ಯಜ್ಞ ಮಾಡ್ತಾರೆ, ಆಮೇಲೆ ತಪಸ್ ಮಾಡ್ತಾರೆ, ಆಮೇಲೆ ವೇದಗಳನ್ನ ಅಭ್ಯಾಸ ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಅವರು ಭಗವಂತನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ. ಅಂದ್ರೆ ಅನಾಥಾಶ್ರಮ, ಆಮೇಲೆ ಇದು ಅತಿಥಿ ಶಾಲೆ, ಆಮೇಲೆ ಆಸ್ಪತ್ರೆಗಳನ್ನ ಕಟ್ಟೋದು, ಇದೆಲ್ಲ ಮಾಡ್ತಾರೆ. ಈ ಧರ್ಮ ಕಾರ್ಯಗಳಿಗೆ ಅವ್ರು ಯಜ್ಞ ಮಾಡ್ತಾರೆ. ಆದ್ರೆ ಇದರಿಂದ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅವರು ಮತ್ತೆ ಈ ಭೂಮಿಗೆ ಮತ್ತೆ ಜನ್ಮ ಮೃತ್ಯು ಜರಾವಧಿ, ಪುಣ್ಯ ತೀರಿದ್ಮೇಲೆ ಮತ್ತೆ ಇಲ್ಲೇ ಬಂದ್ಬಿಡ್ತಾರೆ. ಮಾತಾಜಿ, ನೀವು ಕರ್ಮಕಾಂಡಿಗಳ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ಲ? ಹೌದಾ? ಹೌದು, ಕರ್ಮಕಾಂಡಿಗಳೇನೆ ಅವರು ಪುಣ್ಯ ಸಂಪಾದನೆ ಮಾಡ್ಕೊಂಡು ಅವರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾರೆ. ಆಮೇಲೆ ಅವ್ರದ್ದು ಪುಣ್ಯದ ಅಕೌಂಟ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಇಲ್ಲಿ ಮರ್ತ್ಯ ಲೋಕಕ್ಕೆ ಅವರು ಬರ್ತಾರೆ. ಮತ್ತೆ ನನಗೆ ಆದ್ರೆ ಸಿಕ್ಕಿದ್ದು ರೂಮ್ ನಂಬರ್ 1 ಮಾತಾಜಿ. ಅದು ಕರ್ಮಿಗಳು ಮಾತಾಜಿ. ಅಂದ್ರೆ ಕರ್ಮಿಯಲ್ಲಿ ಕರ್ಮಕಾಂಡಿಗಳು ಅಂತ ಏನ್ ಹೇಳ್ತೀವಿ ಅವರು. ವೇದದಲ್ಲಿ ಹೇಳಿರುವಂತಹ ಯಜ್ಞ, ದಾನ, ತಪ ಅವೆಲ್ಲ ಮಾಡ್ತಾರೆ ಅವರು. ಸೊ ಅದರ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಯಜ್ಞ, ದಾನ, ತಪ ಮಾಡೋದ್ರ ಉದ್ದೇಶ ಅವರು ಉನ್ನತ ಲೋಕಕ್ಕೆ ಹೋಗ್ಬೇಕು, ಅಲ್ಲಿ ಎಲ್ಲ ಸ್ವರ್ಗ ಸುಖ, ಎಲ್ಲ ಸುಖಗಳನ್ನ ಅನುಭವಿಸ್ಬೇಕು ಅನ್ನೋದೇ ಅವ್ರದ್ದು ಇಚ್ಛೆ ಇರುತ್ತೆ. ಸೊ ಆದ್ರೆ ಅವರಲ್ಲಿ ಶಾಶ್ವತವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಅವ್ರು ಮತ್ತೆ ಅವರ ಅಕೌಂಟ್ ಅಲ್ಲಿ ಇರುವಂತಹ ಪುಣ್ಯ ಎಲ್ಲ ಮುಗಿದ ತಕ್ಷಣನೇ ಅವರು ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ ಮಾತಾಜಿ. ರೂಮ್ ನಂಬರ್ 1 ಮಾತಾಜಿ, ನಾನು ಕರ್ಮ ಯೋಗನೇ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಹೇಳಿ ಮಾತಾಜಿ, ಎಕ್ಸಾಂಪಲ್ಸ್ ನೀವು ಹೇಳ್ತಾ ಇದ್ದೀರಿ. ಇದು ಸನತ್ ಕುಮಾರರು ಬರ್ತಾರೆ ಮಾತಾಜಿ. ನಾರದರು, ಸನತ್ ಕುಮಾರರು. ನಾರದರು ಬರೋದಿಲ್ಲ, ಸನತ್ ಕುಮಾರ ಮಾತಾಜಿ. ಈವನ್ ಶುಕಮುನಿಗಳು ಸಹ ಜ್ಞಾನಿಗಳಾಗಿರ್ತಾರೆ. ಯಾಕಂದ್ರೆ ಒಂದು ಆಗ್ರಾಣಿಕೆಯಿಂದನೇ ಅವರು ಬುದ್ಧಿ ಜ್ಞಾನಿಗಳಾಗಿ ವೈಕುಂಠನ ಸೇರಿದ್ರು ಅಂತ ಅವರು ಹೇಳ್ತಾರೆ. ಭಕ್ತರಾಗ್ತಾರೆ ಮಾತಾಜಿ. ಜ್ಞಾನಿಗಳಾಗಿರೋರು ಭಕ್ತರಾಗ್ತಾರೆ. ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತಾದ್ರೂ ಹೇಳ್ತೀರಾ? ಧನ್ಯವಾದಗಳು ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಮತ್ತಾರಾದ್ರೂ ಹೇಳ್ತೀರಾ ಜ್ಞಾನಿಗಳ ಬಗ್ಗೆ? ಹರೇ ಕೃಷ್ಣ. ಮತ್ತಾಜಿ, ಭಗವದ್ಗೀತೆ 7ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಹೇಳಿದ್ದಾರಲ್ಲ ಮತ್ತಾಜಿ, ಅಂದ್ರೆ 4 ರೀತಿಯ ಜನರು ನನಗೆ ಶರಣಾಗತ ಆಗ್ತಾರೆ, ಅದ್ರಲ್ಲಿ ಜ್ಞಾನಿಗಳೇ ಅತ್ಯುತ್ತಮ ಅಂತ ಭಗವಂತ ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ಅವ್ರು 3 ಜನ ಒಂದು ಫಲ ಅಂದ್ರೆ ಪ್ರತಿಫಲ ಬಯಸ್ಕೊಂಡು ಬರ್ತಾರೆ. ಆದ್ರೆ ಜ್ಞಾನಿ ಆದವನು ಯಾವುದೇ ರೀತಿ ಪ್ರತಿಫಲನ ಬಯಸೋದಿಲ್ಲ. ಅವರು ಭಗವಂತ ಬಿಟ್ಟು ಬೇರೆ ಏನು ಇಲ್ಲ ಅನ್ನೋದನ್ನ ಆ ಜ್ಞಾನಿ, ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ನನ್ಗೆ ಎಲ್ಲಕ್ಕಿಂತ ಈ 3 ಜನಕ್ಕಿಂತ ಜ್ಞಾನಿನೇ ನನ್ಗೆ ಅತ್ಯುತ್ತಮ ಅಂತ ಹೇಳ್ತಾರೆ. ಹರಿ ಬೋಲ್ ಮಾತಾಜಿ. ಆ ಶ್ಲೋಕ ಹೇಳ್ತೀರಾ ಮಾತಾಜಿ? ಮಾತಾಜಿ. ಚತುರ್ವಿಧ ಭಜಂತೆ ಮಾಂ ಚತುರ್ವಿಧ ಜನ ಸುಕೃತಿ ನೋರ್ಜುನ ಆರ್ತೋ ಜಿಜ್ಞಾಸಿ ಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಕರೆಕ್ಟ್ ತಪ್ಪ ಗೊತ್ತಿಲ್ಲ ಮಾತಾಜಿ. ಕರೆಕ್ಟ್ ಮಾತಾಜಿ. ಚತುರ್ವಿಧ ಭಜಂತೆ ಜನಾನ ಸುಕೃತಿ ನೋರ್ಜುನ ಆರ್ತೋ ಜಿಜ್ಞಾಸು ಸುರರ್ಥಾರ್ಥಿ. ಸುರಾರ್ಥಾರ್ಥಿ ಇಲ್ಲ ಮಾತಾಜಿ, ಅರ್ಥಾರ್ಥಿ. ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಸೊ ಅದರಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಈ 4 ಜನರಲ್ಲಿ ನನಗೆ ಜ್ಞಾನಿ ತುಂಬಾ ಇಷ್ಟ ಆಗ್ತಾನೆ. ಯಾಕೆ ಅಂತಂದ್ರೆ ಈ ನೀವ್ ಹೇಳ್ದ ಹಾಗೆ 3 ಜನರು ಇನ್ನ ಯಾರ್ಯಾರು, ಅರ್ಥಾರ್ಥಿ, ಜಿಜ್ಞಾಸು. ಅವ್ರು ಯಾವ್ದೋ ಒಂದು ಕಾರಣದಿಂದ ಅವ್ರು ನನ್ನ ಹತ್ರ ಬಂದಿರ್ತಾರೆ ಅಲ್ವಾ. ಅವ್ರಿಗೆ ಅಂದ್ರೆ ಏನೋ ಒಂದು ಇಚ್ಛೆ ಇದೆ. ಆದ್ರೆ ಈ ಜ್ಞಾನಿಗಳಿಗೆ ಯಾವುದೇ ಒಂದು ವೈಯಕ್ತಿಕ ಇಚ್ಛೆ ಇರೋದಿಲ್ಲ. ಆ ಆಸೆನ ಪೂರೈಸ್ಕೋಬೇಕು ಅಂತ ಹೇಳ್ಬಿಟ್ಟು ಭಗವಂತನ ಬಳಿಗೆ ಹೋಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಈ 4 ಜನರಲ್ಲಿ ಜ್ಞಾನಿ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾತಾಜಿ, ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು. ಸೊ ಮತ್ತೆ ಇನ್ನೇನಾದ್ರು ಜ್ಞಾಪಿಸ್ಕೋತೀರಾ?
ಹರೇ ಕೃಷ್ಣ. ನೀವ್ ಇಷ್ಟ ದಿವಸ ಏನೆಲ್ಲ ತಿಳ್ಕೊಂಡಿದ್ರ ನೀವು ಇಲ್ಲಿ ಹಾಕ್ಬೇಕು. ನೀವು ಈ ಕರ್ಮಿಗಳು, ಜ್ಞಾನಿಗಳು, ಭಕ್ತರು ಅಲ್ಲಿ ಹಾಕಿದಾಗ್ಲೇನೆ ನಿಮ್ಗೆ ಇಷ್ಟ ದಿವಸ ತಿಳ್ಕೊಂಡಿರೋದು ಏನು ಅಂತ ಹೇಳ್ಬಿಟ್ಟು ನಿಮ್ಮನ್ನ ನೀವೇನೆ ನೀವು ಅನಲೈಸ್ ಮಾಡ್ಕೋಬಹುದು. ಹರೇ ಎಸ್ ಕೃಷ್ಣ. ಮಾತಾಜಿ. ಗೌರಿ ಹರೇ ಮಾತಾಜಿ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ, ಹೇಳಿ. 7.19 ಅಲ್ಲಿ ಬಹುನಾಮ್ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅನೇಕ ಜನ್ಮಗಳ ಹುಟ್ಟು ಸಾವುಗಳ ಅನಂತರ ಜ್ಞಾನಿಯಾದವನಿಗೆ ಏನಾಗ್ತಾನೆ, ಭಗವಂತನಿಗೆ ಶರಣಾಗತನಾಗ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ನು ಖಂಡಿತವಾಗ್ಲಿಯೂ ಭಕ್ತ ಆಗ್ತಾನೆ. ಇಂತಹ ವ್ಯಕ್ತಿ ತುಂಬಾ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಎಕ್ಸಾಂಪಲ್ ಏನಾದ್ರು ಕೊಡ್ತೀರಾ ಮಾತಾಜಿ? ಎಕ್ಸಾಂಪಲ್ ಜ್ಞಾನದ ಹಂತದಿಂದ ಈ ಪ್ರಹ್ಲಾದ್ ಮಹಾರಾಜರು. ಇಲ್ಲ ಮಾತಾಜಿ, ಅವರು ಭಕ್ತನೇ ಮೊದ್ಲಿಂದನೂ ಭಕ್ತ ಆದ್ರು ಮಾತಾಜಿ. ಮೊದ್ಲಿಂದನೂ ಭಕ್ತ ಅವರು. ಶುಕಮುನಿಗಳು, ಎಸ್ ಮಾತಾಜಿ. ಶುಕಮುನಿಗಳು ಹೇಗೆ? ಅಂದ್ರೆ ಅವರು ಫಸ್ಟ್ ನಿರಾಕಾರವಾದಿಗಳಿದ್ರು ಮಾತಾಜಿ. ಸೊ ಆಮೇಲೆ ವ್ಯಾಸ ದೇವರ ಕರೆಗೆ ಹೋಗೊಟ್ಟು ಅವರು ಬರ್ತಾರೆ. ಬಂದು ಎಲ್ಲಾ ಶ್ರೀಮದ್ ಹೇಗೆ ಅವ್ರಿಗೆ ಅವ್ರ ಕಾಡಿಗೆ ಬಂದ್ಬಿಡ್ತಾರಲ್ವಾ ಹುಟ್ಟಿದ ತಕ್ಷಣನೇ ಅವರು ಕಾಡಿಗೆ ಬರ್ತಾರೆ. ಕಾಡಿನ ಮತ್ತೆ ಹೇಗೆ ಅವರು ವಾಪಸ್ ಅವರು ಆಶ್ರಮಕ್ಕೆ ಹೋಗ್ತಾರೆ? ವೇದವ್ಯಾಸರ ಆಶ್ರಮಕ್ಕೆ ಮತ್ತೆ ಯಾಕೆ ಹೋಗ್ತಾರೆ? ವೇದವ್ಯಾಸರು ಅವರ ಶಿಷ್ಯರಿಗೆ ಕಳಿಸ್ತಾರೆ ಮಾತಾಜಿ. ಅವರು ಅಲ್ಲಿ ಕೃಷ್ಣನ ವರ್ಣನೆ ಮಾಡ್ತಾ ಇರ್ತಾರೆ. ಅಂದ್ರೆ ಪೂತನಿ ಎಂತಹ ಒಂದು ಭಾವ ಇಟ್ಕೊಂಡ್ ಬಂದಿದ್ಲು, ಅವಳು ವಿಷವನ್ನು ಕುಡಿಸೋ ಒಂದು ಭಾವವನ್ನು ಇಟ್ಕೊಂಡ್ ಬಂದಿದ್ಲು. ಅಂತವಳಿಗೆ ಸದ್ಗತಿಯನ್ನು ಕೊಟ್ಟ ಕೃಷ್ಣ ಅನ್ನೋ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾಗ ದಾದಿಯ ಸ್ಥಾನವನ್ನು ಕೊಟ್ಟಂದ್ರೆ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಯಾರು ಹೇಳಿ ಇನ್ನೂ ಹೇಳಿ ಅಂದ್ರೆ ನಮ್ಗೆ ಇಷ್ಟೇ ಗೊತ್ತಿದೆ, ನಮ್ ಗುರುಗಳ ಕಡೆ ಇನ್ನೂ ಜಾಸ್ತಿ ಎಲ್ಲ ನಾಲೆಜ್ ಇದೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೇಳ್ತಾರೆ ಅಲ್ವಾ? ಎಸ್ ಮಾತಾಜಿ. ಅದ್ರಲ್ಲಿ ಭಗವಂತನ ಸೌಂದರ್ಯವನ್ನ ವರ್ಣಿಸ್ತಾರೆ ಅಲ್ವಾ? ಬರ್ಹಾಪೀಡಂ ಆ ಒಂದು ಶ್ಲೋಕವನ್ನ ಹೇಳ್ತಾರೆ. ಅದನ್ನ ಕೇಳಿದಾಗ ಇಷ್ಟು ಸುಂದರವಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದಾರಾ ಅಂತ ಅವ್ರಿಗೆ ತುಂಬಾನೇ ಕುತೂಹಲ ಆಗತ್ತೆ, ಆಶ್ಚರ್ಯನೂ ಆಗತ್ತೆ. ಸೊ ಅದಕ್ಕೋಸ್ಕರ ಅವರು ಅದನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ವಾಪಸ್ಸು ವೇದವ್ಯಾಸರ ಆಶ್ರಮಕ್ಕೆ ಹೋಗ್ತಾರೆ. ವೇದವ್ಯಾಸರ ಹತ್ರ ಅವರು ಭಾಗವತಮನ್ನ ಅವರು ತಿಳ್ಕೊತಾರೆ ಅಲ್ವಾ? ಓಕೆ ಮತ್ತೆ ಬರ್ಹಾಪೀಡಂ ನಟವರ ವಪು ಕರ್ಣಿಯೋ ಕರ್ಣಿಕಾರಂ ವೈಜಯಂತಿ ಮಾಲಯ ಹಾಕೊಂಡಿದ್ದಾರೆ, ಬರಹ ಪಿಚ್ಚ ಇಟ್ಕೊಂಡಿದ್ದಾರೆ. ತುಂಬಾ ಸುಂದರವಾದ ಒಂದು ಇದಿದೆ ಮತ್ತೆ ಈ ಶ್ಲೋಕ ಇದೆ ಮತ್ತೆ. ಎಲ್ಲರೂ ಅದನ್ನ ಬಾಹೆಟ್ ಮಾಡ್ಕೋಬೇಕು ಆಕ್ಚುಲಿ ಅಲ್ವಾ? ಹರೇ ಕೃಷ್ಣ. ಧನ್ಯವಾದಗಳು ಗೌರಿ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ ಜ್ಞಾನಿಗಳ ಬಗ್ಗೆ? ಸೊ ಭಕ್ತರ ಬಗ್ಗೆ ಹೋಗೋಣ. ಸಾಕಾಯ್ತಾ ಜ್ಞಾನಿಗಳ ಬಗ್ಗೆ? ಹರೇ ಕೃಷ್ಣ. ಓದ್ದಾಗ ಅನ್ಸಿದ್ದು ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳೋಂಥದ್ದು ಏನಿಲ್ಲ ಇದ್ರಲ್ಲಿ ಅಂತ. ನಿಮ್ಮ ಹತ್ರನೇ ತಿಳ್ಕೊಳ್ಳೋಣ ಅಂತಾನೆ ನಾನು ಇವಾಗ ಈ ಆಕ್ಟಿವಿಟಿ. ಜ್ಞಾನಿಗಳಿಗೆ ರತ್ನಾಕರ ವರ್ಣಿ ಆಗೋದಿಲ್ವಾ ಮಾತಾಜಿ? ಎಕ್ಸಾಂಪಲ್ ಯಾರು ಮಾತಾಜಿ ಅವರು? ವಾಲ್ಮೀಕಿ ಆದ್ರಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಶುಕ್ರಾಚಾರ್ಯರನ್ನ ಕೊಡ್ಬೋದಲ್ವಾ ಮಾತಾಜಿ ಜ್ಞಾನಿಗಳಲ್ಲಿ? ಶುಕ್ರಾಚಾರ್ಯರು ಗೊತ್ತಿಲ್ಲ ಮಾತಾಜಿ. ಅವರೆಲ್ಲ ಜ್ಞಾನಿಗಳು ಅಂತಂದ್ರೆ ಹೇಳ್ಬೋದು, ಜ್ಞಾನಿಗಳಾದ್ರು ಜ್ಞಾನ ಇದೆ, ಆದ್ರೆ ಭಗವಂತನ ಪಾದ ಕಮಲಗಳಿಗೆ ಅವ್ರು ಶರಣಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರು ಯಾರು ಅಂತ ಹೇಳ್ಬಿಟ್ಟು, ಅಂದ್ರೆ ಅವ್ರ ದೇಹ ಅಲ್ಲ ಆತ್ಮ ಅಂತ ಗೊತ್ತಿದೆ. ಆದ್ರೆ ಅವರು ಭಗವಂತನ ಪಾದ ಕಮಲಗಳಿಗೆ ಪರಿಪೂರ್ಣವಾಗಿ ಅವರು ಶರಣಾಗಿಲ್ಲ. ರಾಕ್ಷಸರ ಗುರುಗಳಾಗಿ ಅವರು. ಹೌದು. ಓಕೆ ಹೇಳಿ. ಭೀಷ್ಮ ವಿದುರ ಅವರು ಜ್ಞಾನಿಗಳ ಭಕ್ತರ ಮಾತಾಜಿ? ನಮ್ಗೆ ನೋಡ್ಲಿಕ್ಕೆ ನಮ್ಗೆ ಜ್ಞಾನಿಗಳಂತ ಅನ್ಸುತ್ತೆ ಮಾತಾಜಿ. ನಮ್ಗೆ ಇವಾಗ ಭಾಗವತಂ ತಿಳ್ಕೊಂಡಾಗ್ಲೇ ನಮಗೆ ಗೊತ್ತಾಗಿರೋದು ಭೀಷ್ಮಾಚಾರ್ಯರು ಮತ್ತೆ ವಿದುರ ಅವರೆಲ್ಲರೂ ಸಹ ಭಕ್ತರು ಅಂತ. ಭಗವಂತನ ಶುದ್ಧ ಭಕ್ತರು ಅವರೆಲ್ಲ. ಅವ್ರು ಮಹಾಜನರಲ್ಲೂ ಬರ್ತಾರಲ್ಲ ಮಾತಾಜಿ? ಮಹಾಜನರಲ್. ಯಾಕಂದ್ರೆ ಯಮಧರ್ಮರಾಯನೇ ವಿದುರನಾಗೋದು ಅಲ್ವಾ? ಸೊ ಅವರು ಮಹಾಜನಕ್ಕೆನೆ ಬರ್ತಾರೆ ಅವರು. ಹರೇ ಕೃಷ್ಣ. ಶೋಭಾ ಮಾತಾಜಿ ಭಕ್ತರ ಬಗ್ಗೆ ಹೇಳ್ಬಿಡಿ ಮಾತಾಜಿ. ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಕರ್ಮಯೋಗದ ಬಗ್ಗೆ ಹೇಳೋಣ ಅನ್ಕೊಂಡೆ, ಭಕ್ತರು ನೀವು ಕರ್ಮಯೋಗ ಬಗ್ಗೆ ಹೇಳ್ತೀರಾ? ಹೇಳೋಣ ಅನ್ಕೊಂಡೆ. ಫಸ್ಟ್ ರೂಮ್ ನಂಬರ್ 1 ಬಂದಿತ್ತಲ್ಲ. ಓಕೆ ಸರಿ ಮಾತಾಜಿ, ಆಯ್ತು ಹೇಳಿ, ಕರ್ಮಿಗಳ ಬಗ್ಗೆನೇ ಹೇಳಿ. ಭಕ್ತರ ಬಗ್ಗೆನೇ ಹೇಳ್ತೀನಿ, ಸ್ವಲ್ಪ ಗೊತ್ತಿದೆ. ಹೇಳಿ ಮಾತಾಜಿ. ಭಕ್ತರು ಅಂದ್ರೆ ಭಗವಂತನ ತೃಪ್ತಿಗೋಸ್ಕರನೇ ಅವರು ಸೇವೆ ಮಾಡ್ತಾರೆ. ಅವರು ಅದರಿಂದ ಏನು ಪ್ರತಿಫಲ ಬಯಸೋದಿಲ್ಲ ಮಾತಾಜಿ.
ಸರ್ವಕರ್ಮನ ಅವರು ಸರ್ವಜ್ಞಾನ ತಪಸ್ಸನ್ನ ಅವ್ರು ಭಗವಂತನಿಗೆ ಅರ್ಪಿಸಿ ಸಂತೋಷ ಮಾತ್ರ ಅವರು ಗುರಿಪಡಿಸ್ಕೊಂಡು ಮಾಡ್ತಾರೆ. ಮಮೇಕ ಶರಣಂ ರಜ ಒಂದು ಶ್ಲೋಕದಲ್ಲಿ ಒಂದು ಗುಬ್ಬಿಗೆ ಅದನ್ನ ಇದ್ ಮಾಡ್ತಾರಲ್ಲ ಮಾತಾಜಿ, ಏನೋ ನೆನಪು ಬರ್ತಿಲ್ಲ. ಸಮುದ್ರದಲ್ಲಿ ಮೊಟ್ಟೆ ತಗೊಂಡೋಗಿರ್ತದ ಭಕ್ತನಾಗುವಂತದ್ದು 9.34 ಶ್ಲೋಕ ಅದು. ಮದ್ಭಕ್ತೋ ಭಾವ ಮದ್ಭಕ್ತ ಹೇಳ್ತಾ ಇದ್ದೀರಾ ನೀವು? ಅದು ಇನ್ನು ಬರ್ತಿಲ್ಲ ಅದು. ಭಕ್ತರು ಕೃಷ್ಣನ ಆಶ್ರಯದಲ್ಲಿ ಪಡಿತಾರ. ಮತ್ತೆ ಭಕ್ತರು ಅಂದ್ರೆ ಹನುಮಂತನ ಕೊಡ್ಬೋದಲ್ಲ ಮಾತಾಜಿ, ರಾಮಚಂದ್ರ ಹನುಮಂತ ರಾಮನ್ಗೋಸ್ಕರ ಅವರು ತ್ಯಾಗ ಮಾಡಿ ಲಂಕೆಗೆ ಬೆಂಕಿ ಇಡುವಂತದ್ದು, ಸ್ವರ್ಗ ಮುಕ್ತಿ ಯಾವುದನ್ನು ಅವರು ಬಯಸೋದಿಲ್ಲ. ಅವ್ರು ಕೇಳ್ದಾಗ್ಲೂನು ಅವರು ಬರೀ ಅವರು ಪಾದ ಸೇವೆ ಮಾಡೋಂತ ಒಂದು ಸೌಭಾಗ್ಯ ಸಿಕ್ಕಿದ್ರೆ ಸಾಕು ಅಂತ ಅವರು ಬಯಸುವಂತದ್ದು. ಹಾಗಾಗಿ ಅವ್ರನ್ನ ರಾಮನ್ನ ಮತ್ತೆ ಪ್ರಹ್ಲಾದ ಅವ್ರ ಎಷ್ಟೇ ಅವ್ರ ತಂದೆ ಹಿಂಸೆ ಕೊಟ್ರು ಕೂಡ ಅವರು ಕಡೆಯಲ್ಲೂ ಅವ್ರ ತಂದೆಗೆ ಅವರು ಒಳ್ಳೇದನ್ನೇ ಬಯಸ್ತಾರೆ ವಿನಃ ಅವ್ರು ಕೆಟ್ಟದನ್ನ ಬಯಸೋದಿಲ್ಲ ಅಂತ ಒಂದು ಭಕ್ತಿಗೆ ಅವ್ರನ್ನ ನಾವ್ ಎಕ್ಸಾಂಪಲ್. ಇನ್ನು ಇದ್ರಲ್ಲಿ ಬುಕ್ ಅಲ್ಲಿ ಕೊಟ್ಟಿರೋ ಹಾಗೆ ರಾಧೆ ಗೋಪಿಯರು ಅಂಬರೀಷ ಮಹಾರಾಜ ಆಗತ್ತಲ್ಲ ಮಾತಾಜಿ? ಅಂಬರೀಷ್ ಮಹಾರಾಜ ಆಗತ್ತೆ ಮಾತಾಜಿ. ಅಂಬರೀಷ್ ಮಹಾರಾಜ ಅವರು ಇಂದ್ರಿಯಗಳನ್ನು ಭಗವಂತನಿಗೋಸ್ಕರನೇ ಎಲ್ಲ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ನಾರದರು ಮಾತಾಜಿ. ಮಾತಾಜಿ ನಾನು ಕರ್ಮಯೋಗಕ್ಕೆ ಅನ್ಕೊಂಡ್ ರೆಡಿ ಆದೆ, ಸಡನ್ ಆಗಿ ಅದು ಇದಾಯ್ತು. ಸಾರಿ. ಮತ್ತೆ ಭಕ್ತರಿಗೆ ಭಗವಂತ ಮಾತಾಜಿ ಎಷ್ಟು ಕೇಳಿದ್ರು ತೃಪ್ತಿ ಆಗೋದಿಲ್ಲ, ಇನ್ನೂ ನೆಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಅವ್ರ ಮನಸ್ಥಿತಿ ಹೆಂಗಿರುತ್ತ ಅಂದ್ರೆ, ಈ ಐಕ್ಯದಲ್ಲಿ ಇದು ಮನೋಧರ್ಮದ ಅವ್ರ ಪರಿಸ್ಥಿತಿ, ಅವ್ರ ಏನ್ ಮನಸ್ಥಿತಿ ಅವ್ರು ಬದಲಾಯಿಸ್ಬೇಕು. ಈ ಜನಗಳಿಗೆ ಎಲ್ಲಾ ಜನರೇ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಬೇಕು ಅಂತ ಒಂದು ಭಕ್ತಿ ಅವ್ರು ಮಾಡ್ತಿರ್ತಾರ ಮಾತಾಜಿ. ಯಾವಾಗ್ಲೂ ಕೃಷ್ಣನ ಆಶ್ರಯದಲ್ಲೇ ಇದ್ದು ಅವರು ಸವಿತಾ ಇರ್ತಾರೆ, ಕೃಷ್ಣನ ಸೇವೆಯನ್ನು ಮಾಡ್ಬೇಕು ಅಂತಂದ್ರೆ. ಅವ್ರು ಶುದ್ಧ ಸತ್ವಗುಣದಲ್ಲಿ ಇರ್ತಾರ, ಭಕ್ತಿಯನ್ನು ಮಾಡ್ತಾ ಇರ್ತಾರ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಎಲ್ಲರೂ ಧನ್ಯವಾದಗಳು. ಸೊ ಇನ್ನ 5 ಜನ ಬಿಟ್ಟು ಇನ್ನೆಲ್ಲರನ್ನು ತುಂಬಾ ಬ್ಯುಸಿ ಇದ್ದೀರಾ ಅಂತ ಗೊತ್ತಾಯ್ತು ನನಗೆ. ಓಕೆ, ಹರೇ ಕೃಷ್ಣ. ಸೊ ಶ್ಲೋಕ 10ಕ್ಕೆ ಹೋಗೋಣಂತೆ. ಅದು ಇದು ಲೀವ್ ಆಗ್ತಾ ಇಲ್ಲ, ಅದು ಇಷ್ಟೊತ್ತು ಅಲ್ಲೇ ಇದ್ದು ಮಾತಾಜಿ ಲೀವ್ ಆಗ್ಲೇ ಇಲ್ಲ, ಮತ್ ಲೀವ್ ಮಾಡ್ಕೊಂಡು ಮತ್ತೆ ಬಂದಿದ್ವಿ. ನೀವ್ ಅಲ್ಲೇ ಇದ್ರಾ? ನೀವು ಬ್ರೇಕ್ಔಟ್ ರೂಮ್ ಅಲ್ಲಿ ಇದ್ರಾ? ಮಾತಾಜಿ ಹೌದಾ? ಸಾರಿ ಮಾತಾಜಿ, ನಾನೇ ಬಂದಿದ್ದೆ ಅಲ್ವಾ. ಆಕ್ಚುಲಿ ಎಲ್ಲಾರ್ನು ಅದಕ್ಕೆ ಬನ್ನಿ ನೀವು ಅಂತ ಹೇಳ್ದೆ, ಬಟ್ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ನಿಮ್ಗೆಲ್ಲ. ಓಕೆ, ಸಾರಿ ಮಾತಾಜಿ. ಓಕೆ, ಸೊ ಶ್ಲೋಕ 10. ಕರ್ಮಿಭ್ಯಃ ಪರಿತೋ ಹರೇಃ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾಸ್ತೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಃ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾಃ ಪಶುಪಾಲ ಪಂಕಜದೃಶಾ ಸ್ಥಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಃ ಕೃತಿ. ಕರ್ಮಿಭ್ಯಃ ಪರಿತೋ ಹರೇಃ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಃ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾಃ ಪಶುಪಾಲ ಪಂಕಜದೃಶಾ ಸ್ಥಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಃ ಕೃತಿ. ಕರ್ಮಿಭ್ಯಃ ಪರಿತೋ ಹರೇಃ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾಃ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾಃ ಪಶುಪಾಲ ಪಂಕಜದೃಶಾ ಸ್ಥಾಭ್ಯೋಪಿ ಸಾರಾಧಿಕಾ ಪ್ರೇಷ್ಠಾ ತದ್ವದೀಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಃ ಕೃತಿ. ಹರೇ ಕೃಷ್ಣ. ಯಾರಾದ್ರೂ ಶ್ಲೋಕ 10ನ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ಕರ್ಮಿಭ್ಯ ಅದು ಪದಗಳ ಅರ್ಥನ ಮಾತಾಜಿ, ಅನುವಾದನ? ಶ್ಲೋಕವನ್ನ ಓದಿ ಮಾತಾಜಿ. ಕರ್ಮಿಭ್ಯ ಪರಿತೋ ಹರೇ ಪ್ರಿಯತಯಾ ವ್ಯಕ್ತಿಂ ಯಯುರ್ಜ್ಞಾನಿನಾ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ಥಾ ಪಶುಪಾಲ ಪಂಕಜ ದುಷಸ್ತಾಭ್ಯೋಪಿ ಸಾರಾಧಿಕಾ
ಪ್ರೇಷ್ಠಾ ತದ್ವಿದಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಹ ಕೃತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಕರ್ಮಿಭ್ಯ ಪರಿತೋ ಹರೇ ಪ್ರಿಯತಯ ವ್ಯಕ್ತಿಂ ಯಯುರ್ಜ್ಞಾನಿನ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮ ಪ್ರೇಮೈಕನಿಷ್ಠಾಸ್ತತಃ ತೇಭ್ಯಸ್ತಾ ಪಶುಪಾಲ ಪಂಕಜ ಸ್ಥಾಪ್ಯೋಪಿ ಸಾರಾಧಿಕ ಪ್ರೇಷ್ಠ ತದ್ವಧಿಯಂ ತದೀಯ ಸರಸಿ ತಾಂ ನಾಶ್ರಯೇತ್ ಕಾ ಕೃತಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರೂ ಓದಿ. ಓದ್ಲಾ? ಓದಿ ಮಾತಾಜಿ. ಕರ್ಮಿಭ್ಯ ಪರಿತೋ ಹರೇ ಪ್ರಿಯತಯ ವ್ಯಕ್ತಿಂ ಯಯುರ್ಜ್ಞಾನಿನಃ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಃ ಪ್ರೇಮೈಕನಿಷ್ಠಸ್ತತಾಂ ತೇಭ್ಯಸ್ತ ಪಶುಪಾಲ ಪಂಕಜಾದೃಶಸ್ತಾಭ್ಯೋ ಅಪಿ ಸಾರಾಧಿಕಾಂ ಪ್ರೇಷ್ಠ ತದ್ವದೀಯಂ ತದಿಯಾ ಸರಸಿ ತಾಂ ನಾಶ್ರಯೇತ್ ಕಹ ಕೃತಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇದು ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕರ್ಮಿಭ್ಯ ಕಾಮ್ಯ ಕರ್ಮಿಗಳಿಗಿಂತ ಪರಿತಃ ಎಲ್ಲಾ ರೀತಿಯಲ್ಲೂ ಹರೇಹೇ ದೇವೋತ್ತಮ ಪರಮಪುರುಷನಾದ ಹರಿಯ ಪ್ರಿಯತೆಯ ಪ್ರೀತಿಯಿಂದಾಗಿ ವ್ಯಕ್ತಿಂ ಯಯುಹು ಶಾಸ್ತ್ರದಲ್ಲಿ ಹೇಳಿದೆ. ಜ್ಞಾನಿನಃ ಜ್ಞಾನಿಗಳು ತೇಭ್ಯ ಅವರಿಗಿಂತ ಜ್ಞಾನ ವಿಮುಕ್ತ ಜ್ಞಾನದಿಂದ ಮುಕ್ತಿ ಪಡೆದ ಭಕ್ತಿ ಪರಮಾಹ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರ ಪ್ರೇಮ ಏಕ ನಿಷ್ಠಾಹ ಭಗವಂತನ ಬಗೆಗೆ ಶುದ್ಧ ಪ್ರೇಮ ನಿಷ್ಠೆಯುಳ್ಳವರು ತತಃ ಅವರಿಗಿಂತ ಉತ್ತಮ ತೇಭ್ಯ ಅವರಿಗಿಂತಲೂ ತಾಹ ಅವರು ಪಶುಪಾಲ ಪಂಕಜ ದೃಶಃ ಗೋಪಾಲಕನಾದ ಕೃಷ್ಣನನ್ನೇ ಸದಾ ನಂಬಿರುವ ಗೋಪಿಯರು ತಾಭ್ಯ ಅವರಿಗಿಂತ ಅಪಿ ಖಂಡಿತವಾಗಿ ಸ ಆಕೆ ರಾಧಿಕಾ ಶ್ರೀಮತಿ ರಾಧಿಕೆ ಪ್ರೇಷ್ಠ ತುಂಬಾ ಪ್ರೀತಿ ಪಾತ್ರಳು ತದ್ವದ್ ಅದೇ ರೀತಿ ಇಮಂ ಈ ತದೀಯ ಸರಸಿ ಆಕೆಯ ಸರೋವರವಾದ ರಾಧಾಕುಂಡವು ತಾಂ ರಾಧಾಕುಂಡವನ್ನು ನ ಆಶ್ರಯೇತ್ ಆಶ್ರಯಿಸುವುದಿಲ್ಲ ಕಹ ಯಾರು ತಾನೇ ಕೃತಿ ಪುಣ್ಯವಂತರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದುದ ಮಾತಾಜಿ? ಲಕ್ಷ್ಮೀ ಡಿ ಮಾತಾಜಿ ಅನುವಾದ ಮುಗಿಸ್ಲಿ ಮಾತಾಜಿ, ಆಮೇಲೆ ನೀವು ಭಾವಾರ್ಥ ಓದಿ ಮಾತಾಜಿ. ಹರೇ ಕೃಷ್ಣ. ಎಲ್ಲಾ ತರಹದ ಕರ್ಮಿಗಳಲ್ಲಿ ಜೀವನದ ಮೌಲ್ಯಗಳ ಬಗೆಗೆ ಜ್ಞಾನ ಉಳ್ಳವನನ್ನು ಪರಮ ಪ್ರಭುವಾದ ಹರಿಯು ಮೆಚ್ಚುತ್ತಾನೆ. ಅಂತಹ ಅನೇಕ ಜ್ಞಾನಿಗಳಲ್ಲಿ ನಿಜವಾಗಿ ತನ್ನ ಜ್ಞಾನ ಬಲದಿಂದ ಮುಕ್ತಿ ಹೊಂದಿದ ಜ್ಞಾನಿಯು ಭಕ್ತಿ ಸೇವೆಯನ್ನು ಅವಲಂಬಿಸಬಹುದು. ಅವನು ಇತರರಿಗಿಂತ ಶ್ರೇಷ್ಠನು. ಆದರೆ ಕೃಷ್ಣನ ಬಗೆಗೆ ಪರಿಶುದ್ಧ ಪ್ರೇಮವನ್ನು ಸಾಧಿಸುವವನು ಅವನಿಗಿಂತ ಶ್ರೇಷ್ಠ. ಗೋಪಿಯರು ಭಕ್ತಾಗ್ರೇಸರಿಗಿಂತಲೂ ಶ್ರೇಷ್ಠ, ಏಕೆಂದರೆ ಅವರು ದಿವ್ಯ ಗೋಪಾಲಕನಾದ ಶ್ರೀಕೃಷ್ಣನೇ ಸದಾ ನಂಬಿರುತ್ತಾರೆ. ಗೋಪಿರಲ್ಲಿ ಶ್ರೀಮತಿ ರಾಧಾರಾಣಿಯು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ಕೃಷ್ಣನಿಗೆ ಅವಳು ಅಷ್ಟು ಪ್ರಿಯವೋ ಅವಳ ಕುಂಡವು ಅಂದ್ರೆ ಸರೋವರವು ಅಷ್ಟೇ ಪ್ರಿಯ. ಆದ್ದರಿಂದ ಯಾರು ತಾನೇ ರಾಧಾ ಕುಂಡದಲ್ಲಿ ವಾಸಿಸುವುದಿಲ್ಲ? ಭಾವಾವೇಶ ತುಂಬಿದ ಭಕ್ತಿ ಭಾವದಿಂದ ಅಂದ್ರೆ ಅಪ್ರಾಕೃತ ಭಾವ ಆಧ್ಯಾತ್ಮಿಕ ಶರೀರದೊಂದಿಗೆ ತಮ್ಮ ಅಷ್ಟಕಾಲೀಯ ಲೀಲೆಯನ್ನು ಅವರು 8 ಬಗೆಯ ನಿತ್ಯ ಲೀಲೆಗಳನ್ನು ಮಾಡುವ ದಿವ್ಯ ದಂಪತಿಗಳಾದ ಶ್ರೀ ರಾಧಾ ಗೋವಿಂದರಿಗೆ ಯಾರು ತಾನೇ ದಿವ್ಯ ಸೇವೆ ಗೈಯುವುದಿಲ್ಲ? ನಿಜವಾಗಿ ರಾಧಾಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನು ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ, ಏನ್ ಗೊತ್ತಾಯ್ತು ಹೇಳಿ ಮಾತಾಜಿ ಅನುವಾದದಲ್ಲಿ. ಮಾತಾಜಿ, ಇಲ್ಲಿ ಕರ್ಮಿ ಮಾಡೋನ್ಗಿಂತ ಈಗ ಜ್ಞಾನಿಗಿಂತ ಭಕ್ತನೇ ಶ್ರೇಷ್ಠ. ಯಾಕಂದ್ರೆ ಇಲ್ಲಿ ಹೇಳಿರೋ ಹಾಗೆ ಇದು ಬ್ರಜಭೂಮಿಯಲ್ಲಿ ಗೋಪಿಯರು ಅವ್ರಿಗಿಂತ ಶ್ರೇಷ್ಠ ಅಂತ. ಗೋಪಿಯರು ಹೆಚ್ಚು ಭಗವಂತನಲ್ಲಿ ಹೆಚ್ಚು ಗೋಪಿಯರು ಮತ್ತೆ ರಾಧಿಕಾ ಭಗವಂತನ ಹೆಚ್ಚು ಪ್ರೀತಿ ಇದ್ದವರು. ಉದಾಹರಣೆಗೆ ಭಗವಂತನಿಗೆ ತಲೆನೋವು ಅಂದಾಗ ಭಗವಂತನ ಪಾದಿನ ಧೂಳು ಬೇಕು ಅಂದಾಗ ನಮ್ಮ ಕರ್ಮ ಬಂದ್ರು ಪರವಾಗಿಲ್ಲ, ಅವನ ಪಾದಕ್ಕೆ ಧೂಳನ್ನ ನಾವು ಕೊಡ್ತೀವಿ, ನಮ್ ಕರ್ಮ ಬಂದ್ರು ಪರವಾಗಿಲ್ಲ ಅಂತ ಒಂದು ದೃಷ್ಟಿಯಿಂದ ಅವರು ಈ ಭಕ್ತರು ಅವ್ರಿಗಿಂತ ಈ ಗೋಪಿಯರು ಭಕ್ತರ ಶ್ರೇಷ್ಠ ಭಕ್ತರು, ಆದ್ರಿಂದ ಅವರು ಶ್ರೇಷ್ಠ ಅಂತ
ಹೇಳ್ತಾ ಇದಾರೆ. ಅದರಿಂದ ಈ ನೀವೆಲ್ಲ ಗೊತ್ತಿರೋ ಹಾಗೆ ರಾಧಾಕುಂಡ ಎಷ್ಟು ಶ್ರೇಷ್ಠ ಅನ್ನೋದು ಆಲ್ಮೋಸ್ಟ್ ನೀವು ಕ್ಲಾಸ್ ನಲ್ಲೆಲ್ಲ ಹೇಳಿದೀರಾ. ಅದ್ರಲ್ಲಿ ವಾಸ ಮಾಡೋದಕ್ಕೆ ಅಟ್ಲೀಸ್ಟ್ ನಾವು ಅದರ ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ನಾವು ಅದಕ್ಕಿಂತ ಅಷ್ಟು ಪುಣ್ಯ ಪಡೆದವರು ನಮ್ಗೆ ಅಷ್ಟು ಕೆಲವು ಟೈಮ್ ಹೇಳ್ತಾರೆ ಮುಳುಗಬಾರ್ದು ಅದ್ರೊಳಗೆ ಅಂತ, ಪಾಪ ಬರುತ್ತೆ ಅಂತ, ನಾವು ಕರ್ಮ ಮಾಡಿದೀವಿ ಅಂತ. ಸೊ ಮುಳುಗಿಲ್ಲ ಅಂದ್ರೂ ಆ ಪ್ರೋಕ್ಷಣೆ ಒಂದು ನಮ್ಮ ಮೇಲೆ ಆದಾಗ ನಮ್ಮ ಭಕ್ತಿ ಖಂಡಿತ ಹೋಗೋದಿಲ್ಲ, ಅದು ಮುಂದುವರೆಯುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆ ಈ ಕ್ಲಾಸ್ ನಲ್ಲಿ ತಿಳಿಸ್ಕೊಂಡಂತದ್ದು. ಅದರಿಂದ ರಾಧಾ ಕುಂಡದಲ್ಲಿ ಅಥವಾ ಶ್ಯಾಮ್ ಕುಂಡದಲ್ಲಿ ಒಂದು ಪ್ರೋಕ್ಷಣೆ ಅಥವಾ ಮಿಂದಿ ಬಂದವರು ಅವರ ಭಕ್ತಿ ಸೇವೆ ಯಾವತ್ತೂ ಹಾಳಾಗೋದಿಲ್ಲ. ಅವರೇ ಧನ್ಯರು, ಅವರ ಹತ್ರ ಶ್ರೇಷ್ಠರು ಯಾರು ಇಲ್ಲ. ಅದರಿಂದ ಬೃಂದಾವನ ನಿವಾಸಿಗಳು ಯಾವಾಗ್ಲೂ ರಾಧೆನ ಜಪ ಮಾಡ್ತಾನೆ ಇರ್ತಾರೆ. ಅವ್ರನ್ನ ಯಾವತ್ತು ಏನು ಅನ್ನಬಾರದು. ಅಲ್ಲಿ ಆ ಧಾಮದಲ್ಲಿ ಹೋದ್ಮೇಲೆ ಏನೊಂದನ್ನು ಸಹಿಸ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಆಲ್ಮೋಸ್ಟ್ ನಮಗ್ ಗೊತ್ತಾಯ್ತು ರೀಸೆಂಟ್ ಆಗಿ ಬೃಂದಾವನಕ್ಕೆ ಹೋದಾಗ. ಸ್ವಲ್ಪ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಅನುವಾದದಲ್ಲಿ ರೂಪ ಗೋಸ್ವಾಮಿ ಅವ್ರು ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಸೊ ಇಲ್ಲಿ ಕರ್ಮಿಗಳು, ಸೊ ಕರ್ಮಿಗಳಿಗಿನ್ನ ಯಾರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕರ್ಮಿಗಳಿಗಿನ್ನ ಯಾರು ಜ್ಞಾನಿಗಳು ಅವ್ರನ್ನ ಶ್ರೀಹರಿ ಮೆಚ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿದಾಗೆ ಏನು 7ನೇ ಅಧ್ಯಾಯದಲ್ಲಿ ಸೊ ನಮ್ಗೆ ಕೃಷ್ಣನೇ ಹೇಳ್ತಾ ಇದ್ದಾರೆ ಅಲ್ವಾ, ಚತುರ್ವಿಧ ಭಜಂತೆ ಮಾಂ, ಆ 4 ಜನರಲ್ಲಿ ನನಗೆ ಜ್ಞಾನಿನೇ ತುಂಬಾ ಇಷ್ಟವಾದವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಜ್ಞಾನಿಗಳಲ್ಲಿ ಸೊ ಯಾರು ಭಕ್ತಿ ಸೇವೆಯನ್ನ ಅವಲಂಬಿಸ್ತಾರಲ್ಲ ಅವನು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬರೇ ಜ್ಞಾನ ಇದ್ರೆ ಅದು ಪರಿಪೂರ್ಣತೆ ಇಲ್ಲ ಅಲ್ವಾ. ಸೊ ಆ ಜ್ಞಾನಿಗಳು ಅಂತ ಯಾರಿದಾರೋ ಅವರು ಭಕ್ತರ ಸಂಪರ್ಕದಿಂದ ಅವರು ಭಕ್ತಿ ಮಾರ್ಗಕ್ಕೆ ಬರ್ಬೇಕು, ಭಕ್ತಿ ಸೇವೆಯನ್ನು ಅವರು ಶುರು ಮಾಡ್ಬೇಕು. ಸೊ ಆಗ ಅವರು ಆ ಜ್ಞಾನಿಗಳು ಅಂತ ನಾವೇನ್ ಹೇಳ್ತೀವೋ ಅವ್ರಿಗಿನ್ನ ಅಂತಹ ಜ್ಞಾನಿ, ಆ ಭಕ್ತಿ ಮಾರ್ಗಕ್ಕೆ ಬರ್ತಾ ಇರುವಂತಹ ಜ್ಞಾನಿ ತುಂಬಾ ಶ್ರೇಷ್ಠ. ಆದ್ರೆ ಯಾರು ಆ ಜ್ಞಾನಿಗಿನ್ನ ಆ ಭಕ್ತಿ ಮಾರ್ಗಕ್ಕೆ ಬಂದಿರುವಂತಹ ಜ್ಞಾನಿಗಿನ್ನ ಯಾರು ಶ್ರೇಷ್ಠ ಅಂತಂದ್ರೆ ಯಾರು ಭಕ್ತರೋ ಅವರು ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಇಲ್ಲಿ ಭಕ್ತರಲ್ಲಿ ಮತ್ತೆ ಯಾರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ರೂಪ ಗೋಸ್ವಾಮಿ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಭಕ್ತರಲ್ಲೆಲ್ಲ ತುಂಬಾ ಶ್ರೇಷ್ಠರಾದವರು ಗೋಪಿಕಾ ಸ್ತ್ರೀಯರು, ಮತ್ತೆ ಆ ಗೋಪಿಕಾ ಸ್ತ್ರೀಯರಲ್ಲಿ ತುಂಬಾ ಶ್ರೇಷ್ಠರಾದವರು ಶ್ರೀಮತಿ ರಾಧಾರಾಣಿ. ಮತ್ತೆ ಕೊನೆಗೆ ನಮ್ಗೆ ಏನನ್ನ ತಿಳಿಸಿ ಕೊಡ್ತಾ ಇದ್ದಾರೆ, ಶ್ರೀಮತಿ ರಾಧಾರಾಣಿಗೆ ತುಂಬಾ ಇಷ್ಟವಾದ ಆ ಒಂದು ಕುಂಡ ಯಾವುದು, ರಾಧಾ ಕುಂಡ. ಆ ರಾಧಾ ಕುಂಡ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ನಮ್ಗೆ ಶ್ರೀಮತಿ ರಾಧಾರಾಣಿಯ ಜೊತೆಯಲ್ಲಿ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಶ್ರೀಮತಿ ರಾಧಾರಾಣಿಯಷ್ಟೇನೆ ಕೃಷ್ಣನಿಗೆ ಪ್ರೀತಿ ಪಾತ್ರವಾದಂತಹ ಆ ರಾಧಾ ಕುಂಡದಲ್ಲಿ ನಾವು ವಾಸ ಮಾಡ್ಬೋದು. ಸೊ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ರಾಧಾ ಕುಂಡ ಸೊ ಶ್ರೀಕೃಷ್ಣನಿಗೆ ಅವಳು ಎಷ್ಟು ಪ್ರಿಯವೋ ಅವಳ ಕುಂಡವೂ ಅಷ್ಟೇ ಪ್ರಿಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ರಾಧಾರಾಣಿಯ ಕುಂಡ ಶ್ರೀಕೃಷ್ಣನಿಗೆ ಅಷ್ಟು ಪ್ರೀತಿ ಪಾತ್ರವಾಗಿದೆ. ಸೊ ಅದಕ್ಕೋಸ್ಕರ ಯಾರ್ ತಾನೇ ರಾಧಾ ಕುಂಡದಲ್ಲಿ ವಾಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಈ ವಿಷಯ ಗೊತ್ತಾಗಿನೂ ಯಾರು ರಾಧಾ ಕುಂಡದಲ್ಲಿ ವಾಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂದಿನ ಶ್ಲೋಕದಲ್ಲೂ ಸಹ ನಾವು ತಿಳ್ಕೊಂಡಿದ್ದು. ಎಲ್ಲದಕ್ಕಿಂತ ರಾಧಾ ಕುಂಡ ತುಂಬಾ ಶ್ರೇಷ್ಠ. ಚೈತನ್ಯ ಮಹಾಪ್ರಭುಗಳು ಸಹ ಅದನ್ನ ಹುಡುಕಾಡ್ತಾ ಇದ್ರು. ಅಂದ್ರೆ ಏನರ್ಥ, ಅದು ಅಷ್ಟು ತುಂಬಾ ಪ್ರಮುಖವಾದದ್ದು, ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಅವ್ರು ಹುಡುಕಾಡ್ತಾ ಇದ್ರು, ಅಷ್ಟು ಲೀಲೆ ಮಾಡಿರುವಂತಹ ಜಾಗದಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ರಾಧಾ ಕುಂಡದಲ್ಲಿ ಯಾರು ವಾಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ರಾಧಾ ಕುಂಡದಲ್ಲಿ ಯಾರು ಲೀಲೆಗಳನ್ನ ಮಾಡಿದ್ದಾರೆ ಅಂದ್ರೆ ಎಂಥ ಲೀಲೆಗಳನ್ನ ಮಾಡಿದ್ದಾರೆ, ಅಷ್ಟಕಾಳಿಯ ಲೀಲೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಷ್ಟಕಾಳಿಯ ಲೀಲೆ ಅಂತಂದ್ರೆ ಆ ದಿನದಲ್ಲಿ 8 ಬಾರಿ ರಾಧಾಕೃಷ್ಣರು ಅವರು ಒಬ್ರಿಗೊಬ್ರು ಭೇಟಿ ಆಗ್ತಾ ಇದ್ರಂತೆ. ಸೊ ಆ ಒಂದು ಅಷ್ಟಕಾಳಿಯ ಲೀಲೆ ಅಂತ ಹೇಳ್ಬಿಟ್ಟು ಅದನ್ನ ಕರೀತಾರೆ ಅಲ್ವಾ. ಯಾರಾದ್ರೂ ಹೇಳ್ತೀರಾ ಲೀಲೆ ಅಂದ್ರೆ ಏನ್ ಅರ್ಥ ಅಂತ ಹೇಳ್ಬಿಟ್ಟು? ಯಾಕೆ ನಾವು ಲೀಲೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ? ಹರೇ ಕೃಷ್ಣ. ಲೀಲೆ ಅಂದ್ರೆ ಏನ್ ಅರ್ಥ? ಭಗವಂತನು ಆ ಸ್ಥಳದಲ್ಲಿ ಆಟ ಆಡಿದ್ದು, ಆಮೇಲೆ ನಡೆದಾಡಿದ್ದು, ಅದೆಲ್ಲ ಆಡಿದ್ದು, ಅದಕ್ಕೆ ಲೀಲೆ ಅಂತೀವಿ. ಮತ್ತೆ ಗೋಪಿ ಜೊತೆ ಆಡಿದ್ದು. ಓಕೆ, ಅಂದ್ರೆ ಏನ್ ಅರ್ಥ ಲೀಲೆ ಅಂತ ನಾವ್ ಯಾಕೆ ಕರಿಬೇಕು? ಹರೇ ಕೃಷ್ಣ. ಮಾತಾಜಿ, ಅದು ಆಧ್ಯಾತ್ಮಿಕವಾಗಿ ಅವರು ಲೀಲೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾದಂತಹ ಕರ್ಮ ಇರೋದ್ರಿಂದ ಅದನ್ನ ಲೀಲೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ಇವಾಗ ನಾವೇನಾದ್ರೂ ಕರ್ಮ ಮಾಡಿದ್ರೆ ಏನಾಗುತ್ತೆ, ಅದಕ್ಕೊಂದು ಏನಿರುತ್ತೆ, ಪ್ರಕ್ರಿಯೆ ಅಂತ ಇರುತ್ತೆ ಅಲ್ವಾ. ಮತ್ತೆ ನಾವ್ ಏನೇ ಒಂದು ಕರ್ಮ ಮಾಡಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ. ನಾನು ಸುಮ್ನೆ ಏನೋ ಒಂದು ಕರ್ಮ ಮಾಡೋದಿಲ್ಲ. ನಾನು ಅಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ನಾನು ತಿಂದ್ಮೇಲೆ ನನಗೆ ತಿನ್ಬೇಕು, ಹೊಟ್ಟೆನ ತುಂಬಿಸ್ಕೋಬೇಕು, ನನಗೆ ಶಕ್ತಿ ಬರ್ಬೇಕು ಅಲ್ವಾ. ಸೊ ದೇಹದಲ್ಲಿ ಶಕ್ತಿ ಬರ್ಬೇಕು, ಆರೋಗ್ಯ ಬರ್ಬೇಕು, ಏನೋ ಒಂದು ಕಾರಣ ಇರುತ್ತೆ. ನಾನು ಕರ್ಮ ಮಾಡ್ತೀನಿ ಅಂದ್ರೆ ಅಲ್ಲೊಂದು ಕಾರಣ ಇರುತ್ತೆ. ಆದ್ರೆ ಭಗವಂತ ಆತರ ಯಾವ್ದಾದ್ರು ಒಂದು ಕಾರಣಕ್ಕೋಸ್ಕರ ಅವ್ರು ಕರ್ಮ ಮಾಡ್ಬೇಕಾ?
ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಸೊ ಭಗವಂತ ಅವ್ರು ಏನನ್ನೂ ಮಾಡೋದ್ ಬೇಕಾಗಿಲ್ಲ ಅಲ್ವಾ? ಮತ್ತೆ ಯಾಕೆ ಇಷ್ಟೆಲ್ಲ ಅವರು ಕರ್ಮ ಮಾಡ್ತಾ ಇದ್ದಾರೆ ಭಗವಂತ? ನಮಗೋಸ್ಕರ ಮಾತಾಜಿ, ನಮ್ಗೆ ಯಾವ ರೀತಿ ಬದುಕಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಂದ ಮೇಲೆ ನಾವು ಪುನಃ ವಾಪಸ್ ಹೋಗ್ಬೇಕಾಗಿರೋದು ಆಧ್ಯಾತ್ಮಿಕ ಲೋಕಕ್ಕೆ, ಕೃಷ್ಣನ ಧಾಮಕ್ಕೆ. ಸೊ ಆ ಒಂದು ಪ್ರೊಸೀಜರ್ ನ ತಿಳಿಸ್ಕೊಡಕ್ಕೆ ಅವರು ನಮ್ಗೆಲ್ಲ ಲೀಲೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನಮಗೆ ಟ್ರೈಲರ್ ಕೊಡ್ತಾ ಇದ್ದಾರೆ ಅಲ್ವಾ ಭಗವಂತ? ಅಂದ್ರೆ ನನ್ನ ಲೋಕ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಸ್ವತಃ ಅವರೇ ಬಂದ್ಬಿಟ್ಟು, ಸೊ ಇಲ್ಲಿ ಅವರು ಈ ಒಂದು ಲೀಲೆಗಳು ಅಂತ ನಾವೇನ್ ಕರಿತಾ ಇದೀವಿ, ಆ ಕರ್ಮವನ್ನ ನಾವು ಇಲ್ಲಿ ಲೀಲೆಗಳು ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಭಗವಂತ ಯಾವುದೇ ಒಂದು ಕಾರಣಕ್ಕೋಸ್ಕರ ಅವರು ಕರ್ಮವನ್ನ ಮಾಡೋದಿಲ್ಲ ಅಲ್ವಾ? ಮತ್ತೆ ಅವ್ರು ಕರ್ಮವನ್ನ ಮಾಡಿದಾಗ ಅದಕ್ಕೆ ಅದರ ಪ್ರಕ್ರಿಯೆಗೆ ಅವ್ರು ಒಳಗಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಅದನ್ನ ಲೀಲೆಗಳು ಅಂತ ನಾವು ಕರಿತೀವಿ. ಸೊ ಅಥವಾ ಪ್ಲೇ, ಇವಾಗ ಮಾತಾಜಿ ಹೇಳ್ದಾಗೆ ಆಟ ಆಡೋದು ಅಲ್ವಾ? ಅವರು ಜಸ್ಟ್ ಆಟ ಆಡ್ತಾ ಇದ್ದಾರೆ ಅಷ್ಟೇನೆ. ಅಲ್ಲಿ ಯಾವುದೇ ಒಂದು ಫಲವನ್ನ ಅವರು ನಿರೀಕ್ಷಣೆ ಮಾಡ್ತಾ ಇಲ್ಲ ಕೃಷ್ಣ ನಮ್ ತರ ಅಲ್ವಾ? ಅದಕ್ಕೆ ಅದನ್ನ ಕರ್ಮಗಳು ಅಂತ, ಕೃಷ್ಣ ಕರ್ಮ ಮಾಡ್ತಾ ಇದ್ದಾರೆ ಬಂದು ಇಲ್ಲಿ ಅಂತ ನಾವು ಹೇಳೋದಿಲ್ಲ ಅಲ್ವಾ? ನಾವು ಲೀಲೆಗಳು ಅನ್ನೋ ಒಂದು ಪದವನ್ನ ನಾವಿಲ್ಲಿ ಉಪಯೋಗಿಸ್ತೀವಿ. ಸೊ ಅದಕ್ಕೆ ಅದೇ ತರ ಇಲ್ಲಿ ಅಷ್ಟಕಾಳಿಯ ಲೀಲೆಯನ್ನ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ರಾಧಾಕೃಷ್ಣ ಅವರಿಬ್ರು 8 ದಿನದಲ್ಲಿ 8 ಸಮಯದಲ್ಲಿ ಅವರು ಸೇರ್ತಾ ಇದ್ರು. ಸೊ ಅಂದ್ರೆ ಆ ದಿವ್ಯ ದಂಪತಿಗಳಾದ ಶ್ರೀ ರಾಧಾ ಗೋವಿಂದರು ಈ ಒಂದು ಜಾಗದಲ್ಲಿ ಅವರು ಅಷ್ಟಕಾಳಿಯ ಲೀಲೆಯನ್ನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇಂಥ ರಾಧಾ ಗೋವಿಂದರಿಗೆ ಯಾರು ಸೇವೆ ಗೈಯೋದಿಲ್ಲ, ಯಾರು ತಾನೇ ದಿವ್ಯ ಸೇವೆ ಗೈಯುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಿಜವಾಗಿ ರಾಧಾಕುಂಡದ ತೀರದಲ್ಲಿ ಯಾರು ಭಕ್ತಿ ಸೇವೆಯನ್ನ ಮಾಡುವರೋ ಅವರೇ ಈ ಜಗತ್ತಿನಲ್ಲಿ ಧನ್ಯರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಾರು ರಾಧಾ ಕುಂಡದ ತೀರದಲ್ಲಿ ಭಗವಂತನಿಗೆ ಅಥವಾ ರಾಧಾಕೃಷ್ಣನಿಗೆ ಭಕ್ತಿ ಸೇವೆ ಅಥವಾ ಭಗವಂತನ ಭಕ್ತರಿಗೆ ಭಕ್ತಿ ಸೇವೆಯನ್ನ ಮಾಡೋದಿಲ್ವೋ, ಮಾಡ್ತಾರೋ ಅವರೇನೆ ಈ ಜಗತ್ತಿನಲ್ಲಿ ಧನ್ಯರಾದವರು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಅಂದ್ರೆ ರಾಧಾಕುಂಡದ ಶ್ರೇಷ್ಠತೆಯನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ನಿಮ್ಗೆ ಯಾವಾಗಾದ್ರೂ ಭಗವದ್ಗೀತೆಯಲ್ಲಿ ರಾಧಾಕುಂಡದ ಬಗ್ಗೆ ನಿಮ್ಗೆ ಕೇಳಿದೀರಾ? ಭಗವದ್ಗೀತೆಯಲ್ಲಿ ಇಲ್ಲ ಮತ್ತೆ ಚಲಿ ಕೊಟ್ಟಿಲ್ಲ. ಇಲ್ಲ. ಭಾಗವತಮಲ್ಲಿ ಇಲ್ಲ ಮಾತಾಜಿ. ಅಲ್ವಾ? ಸೊ ಇವಾಗ ಸಡನ್ ಆಗಿ ಇಲ್ಲಿ ಉಪದೇಶಾಮೃತದಲ್ಲಿ ಕೊನೆಯ 3 ಶ್ಲೋಕದಲ್ಲಿ ರಾಧಾಕುಂಡದ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ? ಅಂದ್ರೆ ಏನ್ ಅರ್ಥ? ಇದೆಲ್ಲ ಗೊತ್ತಿದ್ರೆ ನಾವು ಭಗವದ್ಗೀತೆ ಭಾಗವತ ಓದೋದೇ ಬೇಡ ಅಲ್ವಾ? ಅಲ್ಲಿ ಹೋಗ್ಬಿಟ್ಟು ರಾಧಾಕುಂಡದಲ್ಲಿ ನಮ್ಗೆ ಇದು ಗೊತ್ತಾಗೋಗ್ಬಿಟ್ರೆ ಏನು ಕಲ್ತ್ಕೊಳೋದ್ ಬೇಡ, ಏನು ಮಾಡೋದ್ ಬೇಡ. ರಾಧಾಕುಂಡದ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿ ಭಕ್ತಿ ಸೇವೆ ಮಾಡಿದ್ರೆ ಸಾಕಲ್ವಾ? ಆಗತ್ತಾ? ವರ್ಕೌಟ್ ಆಗತ್ತಾ? ಆಗೋದಿಲ್ಲ ಮಾತಾಜಿ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಕಲಿತಾ ಹೋಗ್ತಾನೆ 10th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ಕಾಲೇಜಿಗೆ ಅಡ್ಮಿಷನ್ ಸಿಗುತ್ತೆ ಮಾತಾಜಿ. ಸೊ ಡೈರೆಕ್ಟ್ ಕಾಲೇಜಿಗೆ ಅಡ್ಮಿಷನ್ ಸಿಗಲ್ಲ. ಸೊ ಇದು ಹೈಯರ್ ಟೇಸ್ಟ್, ಹೈಯರ್ ನಾಲೆಜ್ ಮಾತಾಜಿ. ಸೊ ನಾವು ಬೇಸಿಕ್ ಇಂದ ಮಾತ್ರ ಅರ್ಥ ಆಗುತ್ತೆ ಮಾತಾಜಿ ಅಲ್ವಾ? ಸೊ ನಮ್ಮ ಆ ಭಾವ ಪ್ರಜ್ಞೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ನನಗೂ ಗೊತ್ತಾಗೋಯ್ತು ರಾಧಾಕುಂಡದಲ್ಲಿ ಹೋಗಿ ನಾನು ಜೀವನ ಮಾಡ್ಬಿಟ್ರೆ ನಾನು ಧನ್ಯನಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಎಲ್ಲ ಬಿಟ್ಟು ರಾಧಾಕುಂಡದಲ್ಲಿ ಹೋಗಿ ನಾನು ಅಲ್ಲಿ ಹೋಗಿ ಒಂದು ಮುಳುಗು ಬಂದ್ಬಿಟ್ರೆ, ನನಗೆ ಗುರುಗಳೇ ಹೇಳ್ತಾರೆ ಅನ್ಕೊಳ್ಳಿ, ಮುಳುಗ್ ಬಂದ್ಬಿಟ್ರೆ ಸೊ ನಾನು ಧನ್ಯಳಾಗ್ಬಿಡ್ತೀನ? ಸೊ ನಾನು ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನ ಪಡೆದ್ಬಿಡ್ತೀನ ಅಥವಾ ಭಗವಂತನ ಪ್ರೀತಿಗೆ ಪಾತ್ರಳಾಗ್ಬಿಡ್ತೀನ? ಆಗಲ್ಲ ಮತ್ತಜಿ. ಅದ್ ಯಾವ್ದಕ್ಕೂ ಕಾರಣ ಆಗೋದಿಲ್ಲ. ಅದೊಂದು ಆಟ ಆದಂಗ ಆಗುತ್ತೆ ಅಷ್ಟೇ ಮತ್ತಜಿ. ಅದ್ರಲ್ಲಿ ಭಕ್ತಿ ಏನು ಬರೋದಿಲ್ಲ ನಮ್ಗೆ, ಆಧ್ಯಾತ್ಮಿಕ ಏನು ಸಿಗಲ್ಲ. ಅದಕ್ಕೆ ನಾವ್ ಎಲ್ಲವನ್ನ ಕಲ್ತಿ ಹೋಗ್ಬೇಕು. ಇವಾಗ ಮಗು ಇವಾಗ ಹುಟ್ಟಿದ ತಕ್ಷಣನೇ ಅದು ಓಡೋದನ್ನ ಕಲ್ತ್ಕೊಂಡ್ಬಿಡುತ್ತಾ? ಇಲ್ಲ ಮತ್ತಜಿ. ಅಥವಾ ಯಾರಾದ್ರೂ ಓಡ್ತಾ ಇರೋದನ್ನ ನೋಡಿದ್ರೆ ಓ ನಾನು ಓಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ರೆ ಅದಕ್ಕೆ ಆಗತ್ತಾ? ಆಗಲ್ಲ ಮತ್ತಜಿ. ಆಗಲ್ಲ ಅದಕ್ಕೆ ಅಲ್ವಾ? ಸಮಯ ಇರ್ಬೇಕು. ಮಗು ಫಸ್ಟ್ ಅದು ಬೋರ್ಲಾ ಬೀಳ್ಬೇಕು, ಅದಾದ್ಮೇಲೆ ತೆವಳ್ಬೇಕು, ಆಮೇಲೆ ಕುತ್ಕೋಬೇಕು, ನಿಂತ್ಕೋಬೇಕು, ಆಮೇಲೆ ಹೆಜ್ಜೆಗಳು ಹಾಕ್ಬೇಕು, ಆಮೇಲೆನೆ ಅದು ಓಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇವಾಗ ನಮ್ಗೆ ಈ ಕೊನೆ 3 ಶ್ಲೋಕದಲ್ಲಿ ನಾವು ರಾಧಾಕುಂಡದ ಶ್ರೇಷ್ಠತೆ ಬಗ್ಗೆ ತಿಳಿದಿದ್ದಾರೆ. ನಾನು ಬೇರೆ ಇದನ್ನೇನು ಮಾಡೋದಿಲ್ಲ, ನಿಯಂತ್ರಕ ತತ್ವಗಳು ಇನ್ನೇನನ್ನೂ ಮಾಡೋದಿಲ್ಲ, ನಾನು ಅಲ್ಲಿ ರಾಧಾಕುಂಡಕ್ಕೆ ಹೋಗ್ಬಿಟ್ಟು ನಾನು ಅಲ್ಲಿ ಸೇವೆ ಮಾಡ್ತೀನಿ ಅಂತಂದ್ರೆ ಸೊ ನಾವು ಜೀವನದಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವಿವಾಗ ಏನಾದ್ರೂ ಈ 3 ಶ್ಲೋಕಗಳನ್ನ ತಿಳ್ಕೊಂಡ್ಬಿಟ್ಟಾಗ ಅಯ್ಯೋ ನನಗೆ ಇದು ಮೊದ್ಲೇ ಗೊತ್ತಿದ್ರೆ ನಾನು ರಾಧಾಕುಂಡಕ್ಕೆ ಹೋಗ್ಬಿಡ್ತಾ ಇದ್ದೆ, ಅಲ್ಲೇ ಇರ್ತಿದ್ದೆ ಅಂತ ಅನ್ಕೊಂಡ್ರೆ ಅದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಲ್ವಾ? ಅಲ್ಲಿ ಪ್ರಜ್ಞೆ ಅನ್ನೋದು ತುಂಬಾನೇ ಮುಖ್ಯ, ಭಾವ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣನನ್ನ ನಾವ್ ಏನಂತ ಕರಿತೀವಿ? ಏನಂತ ಕರಿತೀವಿ ನಾವು ಕೃಷ್ಣನನ್ನ? ಕೃಷ್ಣ ಯಾವ್ದಕ್ಕೆ ಅವರು ತುಂಬಾ ಬೆಲೆಯನ್ನ ಕೊಡೋದು? ಭಾವಗ್ರಾಹಿ ಜನಾರ್ದನ ಅಲ್ವಾ? ನಾನು ನಮಸ್ಕಾರ ಮಾಡ್ತಿರ್ಬೋದು, ನೀವು ನಮಸ್ಕಾರ ಮಾಡ್ತಿರ್ಬೋದು, ಆದ್ರೆ ಯಾರಿಗೆ ಗೊತ್ತಾಗುತ್ತೆ ಅದು ಯಾವ ಭಾವದಲ್ಲಿ ಇದು ನಮಸ್ಕಾರವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು? ನಮ್ಮ ಹೃದಯದಲ್ಲಿರೋ ಪರಮಾತ್ಮನಿಗೆ ಗೊತ್ತಿರುತ್ತೆ ನನ್ನ ಭಾವನೆ ಏನು, ನಿಮ್ಮ ಭಾವನೆ ಏನು ಅಂತ ಹೇಳ್ಬಿಟ್ಟು ಅಲ್ವಾ?
ಆ ಭಾವನೆಯನ್ನ ಗ್ರಹಿಸ್ಲಿಕ್ಕೆ ಯಾರಿಗೆ ಸಾಧ್ಯ? ಕೃಷ್ಣನಿಗೆ ಮಾತ್ರ ಸಾಧ್ಯ ಅಲ್ವಾ? ನಮಗೆ ಗೊತ್ತಿರೋ ಹಾಗೇನೆ ಹಸ್ತಿನಾಪುರದಲ್ಲಿ ಇರು ಕೃಷ್ಣನನ್ನ ಊಟಕ್ಕೆ ಕರೆದಿರ್ತಾರೆ ಅಲ್ವಾ? ಸೊ ಯಾರು ದುರ್ಯೋಧನ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಆದ್ರೆ ಕೃಷ್ಣ ಯಾರ ಮನೆಗೆ ಹೋಗ್ತಾರೆ ಊಟಕ್ಕೆ? ವಿದುರನ ಮನೆಯಲ್ಲಿ ಏನನ್ನ ಸ್ವೀಕರಿಸ್ತಾರೆ ಕೃಷ್ಣ? ಬಾಳೆಹಣ್ಣು ಅಲ್ಲ ಅಲ್ವಾ? ಬಾಳೆಹಣ್ಣಿನ ಸಿಪ್ಪೆಯನ್ನ ಸ್ವೀಕರಿಸ್ತಾರೆ ಅಲ್ವಾ? ಅಂದ್ರೆ ಭಗವಂತ ಸ್ವೀಕರಿಸೋದು ಅಲ್ಲಿ ಏನನ್ನ ಸ್ವೀಕರಿಸ್ತಿದ್ದಾರೆ? ನಮ್ಗೆ ನೋಡ್ಲಿಕ್ಕೆ ಸಿಪ್ಪೆ ಅನಿಸ್ತಿದೆ, ಭೌತಿಕವಾಗಿ ನೋಡಿದ್ರೆ ಅಲ್ಲಿ ಸಿಪ್ಪೆಯನ್ನ ಭಗವಂತ ಸ್ವೀಕರಿಸ್ತಾರೆ ಭಕ್ತರ ಕೈಯಿಂದ ಅನಿಸ್ತಿದೆ. ಆದ್ರೆ ಅವ್ರು ನಿಜವಾಗಿ ಏನನ್ನ ಸ್ವೀಕರಿಸ್ತಾ ಇದ್ದಾರೆ? ಹಣ್ಣನ್ನ ಸ್ವೀಕರಿಸ್ತಾ ಇದ್ದಾರೆ. ಅವ್ರ ಭಾವವನ್ನ ಅವರ ಭಕ್ತಿಯ ಭಾವವನ್ನ ಅವರು ಆ ಪ್ರೀತಿಯನ್ನ ಅಲ್ವಾ ಭಗವಂತ ಸ್ವೀಕರಿಸ್ತಾ ಇರೋದು. ನಮ್ಗೆ 9ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನ ಹೇಳ್ತಾರೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿ ಪ್ರಯಚ್ಛತಿ ತದಾಹಂ ಪ್ರವೃತ್ತಂ ಅಶ್ನಾಮಿ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತ್ನ. ಅಲ್ವಾ? ಭಗವಂತ ಏನ್ ಕೇಳ್ತಿದ್ದಾರೆ? ಒಂದು ಹಣ್ಣು ಅಲ್ವಾ, ಒಂದು ಹೂವು, ಒಂದು ಎಲೆ, ಸ್ವಲ್ಪ ನೀರು, ಅದೇನಾದ್ರೂ ಕಡಿಮೆನಾ ಅವ್ರಿಗೆ? ಇದೆಲ್ಲ ಒಂದೊಂದು ಹಣ್ಣು ಒಂದೊಂದು ಎಲೆ ಏನಾದ್ರೂ ಕಡಿಮೆ ಇದೆಯಾ? ಅವ್ರಿಗೇನು ಬೇಕಾಗಿಲ್ಲ ಮಾತಾಜಿ, ಆದ್ರೆ ನಮ್ಮ ಭಾವ ಕೊಡೋ ಭಾವ ಮಾತ್ರ ಪ್ರೀತಿ ಅಲ್ಲಿ ಸ್ವೀಕರಿಸ್ತಾ ಇರೋದು. ಅವರು ಪ್ರೀತಿಯನ್ನ ಅವರು ಸ್ವೀಕರಿಸ್ತಾ ಇದ್ದಾರೆ ಅಲ್ವಾ? ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವಿವಾಗ ಎಷ್ಟೇ ಕೃಷ್ಣ ಕೃಷ್ಣ ಅಂದ್ರೂ ಸಹ ಭಗವಂತನ ಬಗ್ಗೆ ನಮ್ಗೆ ಪ್ರೀತಿ ಬರ್ಬೇಕಂದ್ರೆ ಅದು ಕಷ್ಟ ಸಾಧ್ಯ. ಅದು ಅಷ್ಟು ನಾವು ಪ್ರಯತ್ನವನ್ನ ಮಾಡ್ಬೇಕು, ಅಭ್ಯಾಸವನ್ನ ನಾವು ಮಾಡ್ಬೇಕು ಅಲ್ವಾ? ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ ಆಚಾರ್ಯರು? ಸೊ ಒಬ್ಬ ಭಕ್ತರ ಮನೆಯಲ್ಲಿ ಒಂದು ಗಿಳಿ ಇರುತ್ತೆ ಅಲ್ವಾ? ಇವ್ರು ಹರೇ ಕೃಷ್ಣ ಹೇಳ್ತಾ ಇದ್ರೆ ಆ ಗಿಳಿನೂ ಏನ್ ಮಾಡುತ್ತೆ? ಅದನ್ನು ಸಹ ಹರೇ ಕೃಷ್ಣ ಹೇಳುತ್ತೆ ಅಲ್ವಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದು 3 ಹೊತ್ತು ಹರೇ ಕೃಷ್ಣ ಹೇಳ್ತಾ ಇರುತ್ತೆ. ಆಗ ನೋಡೋದವ್ರಿಗೆ ಏನನ್ಸ್ತು? ಓ, ಗಿಳಿನೂ ಸಹ ಈಗ ಭಕ್ತನಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ ಅಲ್ವಾ? ಯಾಕಂದ್ರೆ ಗಿಳಿಯ ಆ ಒಂದು ನಡೆ ನುಡಿಯನ್ನ ನೋಡಿ ಓ, ಭಕ್ತಿ ಬಂದ್ಬಿಟ್ಟಿದೆ, ಭಕ್ತನಾಗ್ಬಿಟ್ಟಿದೆ ಈ ಗಿಳಿ ಅಂತ. ಆದ್ರೆ ಒಬ್ರು ಬಂದಾಗ ಏನ್ ಮಾಡ್ತಾರೆ? ಅವರು ಆ ಗಿಳಿಯ ಕುತ್ತಿಗೆಯನ್ನ ಹಿಸುಕ್ತಾರೆ. ಆವಾಗ ಆ ಗಿಳಿಯ ಬಾಯಿಂದ ಏನ್ ಬರುತ್ತೆ? ಹರೇ ಕೃಷ್ಣ ಬರುತ್ತಾ? ಬರಲ್ಲ ಮಾತಾಜಿ, ಬರಲ್ಲ ಅಲ್ವಾ? ಅದು ಕೆಕ್ಕೆ ಅಂತ ಹೇಳುತ್ತೆ, ಅದಕ್ಕೆ ಉಸಿರು ಕಟ್ಟದಂಗ ಆಗತ್ತೆ ಅಲ್ವಾ? ಸೊ ಇವಾಗ ನಮ್ಮ ಸ್ಥಿತಿನೂ ಅದೇ ತರ ಆಗತ್ತೆ. ನಾವು ಸರಿಯಾಗಿ ನಾವು ಚಾಂಟ್ ಮಾಡ್ತಿಲ್ಲ ಅಂತಂದ್ರೆ ನಮ್ಗೆ ಹರಿನಾಮ ಮೆಕ್ಯಾನಿಕಲ್ ಚಾಂಟಿಂಗ್, ಅದಕ್ಕೆ ಪ್ಯಾರೆಟ್ ತರ ಹರೇ ಕೃಷ್ಣ ಹರೇ ಹರೇ ಅಂತ ಸುಮ್ನೆ ನಾವೇನೋ ಒಂದು ಹೇಳ್ತಾ ಇದೀವಿ ಅನ್ನೋ ತರ ಮಾಡಿದ್ರೆ ನಾವು ಸಹ ಅದೇ ಆ ಪ್ಯಾರೆಟ್ ತರನೇ ಆಗ್ತೀವಿ ನಾವು. ಸೊ ಅದು ನಮ್ಗೇನು ಇವಾಗ ಯಾಕೆ ನೀವು ಹರಿನಾಮವನ್ನ ಹೇಳ್ತಾ ಇದೀವಿ? ನಮ್ಮ ಎಕ್ಸಾಮ್ ದಿವಸ ನಮ್ಗೆ ಆ ಹರಿನಾಮ ನಮ್ಗೆ ನೆನಪಿಗೆ ಬರ್ಬೇಕು ಅಲ್ವಾ? ಸೊ ನಮ್ಗೆ ಆ ಸ್ಮರಣೆಗೆ ಬರ್ಬೇಕು. ಅಂತೆ ನಾರಾಯಣ ಸ್ಮೃತಿ ಅಲ್ವಾ? ನಮ್ಮ ಸ್ಮೃತಿ ಪಟಲಕ್ಕೆ ಅದು ಬರ್ಬೇಕು. ಅದು ಬರ್ಲಿಲ್ಲ ಅಂತಂದ್ರೆ ಇವಾಗ ಹೇಗೆ ಗಿಣಿಗೆ ಅದು ಸುಮ್ನೆ ಗಿಣಿ ಪಾಠ, ಅದಕ್ಕೆ ಗಿಣಿ ಪಾಠ ಅಂತ ಹೇಳೋದು ಅದಕ್ಕೋಸ್ಕರನೇ. ಅದು ಮೆಕ್ಯಾನಿಕಲ್, ಅಲ್ಲಿ ಯಾವುದೇ ಒಂದು ಭಾವನೆ ಅನ್ನೋದು ಇಲ್ಲ ಅಲ್ವಾ? ಅದಕ್ಕೆ ನಾವು ಆ ಭಕ್ತಿಯ ಹಂತಗಳನ್ನ ನೋಡ್ತಾ ಹೋದ್ರೆ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಲ್ವಾ? ಭಾವ ಇರ್ಬೇಕು. ಆ ಭಾವ ಇದ್ರೆ ಅಷ್ಟೇನೆ ಕೃಷ್ಣನ ಆ ಒಂದು ಪ್ರೀತಿ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅದು ಈ ಜನ್ಮದಲ್ಲೇ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಾಗೋಯ್ತು, ರಾಧಾಕುಂಡದಲ್ಲಿ ಹೋಗ್ಬಿಟ್ರೆ ನನ್ನ ಜೀವನ ಧನ್ಯ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋದ್ರೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಮ್ಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಅನ್ನ ಆಚಾರ್ಯರು ಕೊಡ್ತಾರೆ. ಸೊ ಈ ವಿಷಯ ಗೊತ್ತಾದ್ಮೇಲೆ ಒಬ್ಬೊಬ್ಬ ಭಕ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ಇವ್ರಿನ್ನ ಬೇರೆ ಭಕ್ತರೆಲ್ಲ ಅವ್ರ ಜೊತೆ ಇರೋಂತಹ ಭಕ್ತರು ಅವ್ರಿನ್ನ ಬರೇ ನನ್ನ ದೇಹ ಅಲ್ಲ ಆತ್ಮ ಅಂತ ಅನ್ಕೊಂಡು ಅದೇ ಒಂದು ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಇವ್ರು ಮುಂದುವರಿತಾನೆ ಇಲ್ಲ. ನಾನು ಎಲ್ಲವನ್ನ ಬಿಟ್ಟು ನಾನು ರಾಧಾಕುಂಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓದೋರು ಎಷ್ಟೊಂದ್ ಜನ ಇದ್ದಾರೆ. ಸೊ ಅಲ್ಲಿ ಹೋಗಿ ಅವ್ರು ಮಾಡಿದ್ದಾದ್ರೂ ಏನು? ಸೊ ಅವ್ರಲ್ಲಿ ಹೋಗಿ ಒಂದ್ ತಿಂಗಳು 2 ತಿಂಗಳು ಇದ್ಮೇಲೆ ಅವ್ರಿಗೆ ಭಕ್ತಿಯಲ್ಲಿ ಮುನ್ನಡಿಲಿಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ನಾವು ಆ ಒಂದು ಹಂತಕ್ಕೆ ಬಂದಿರ್ಬೇಕು. ಆವಾಗಷ್ಟೇ ಗುರುಗಳ ಒಂದು ಆಜ್ಞಾ ಅನುಸಾರವಾಗಿ ನಾವು ಆ ಒಂದು ರಾಧಾಕುಂಡಕ್ಕೆ ಹೋದ್ರೇನೆ ಅಲ್ಲಿ ಸರಿ ಹೋಗುತ್ತೆ ಹೊರತು, ಇಲ್ಲ ಅಂತಂದ್ರೆ ಆ ರಾಧಾಕುಂಡದಲ್ಲಿ ನಾವು ಹೋಗಿ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ರೂಪ ಗೋಸ್ವಾಮಿಯವರು, ಅವರ ಮಾತು ಅಲ್ಲಿ ನಿಜ ಆಗೋದಿಲ್ಲ ಅಲ್ವಾ? ಅವಾಗ ನಾವು ಈ ಶ್ಲೋಕವೇ ತಪ್ಪು ಅಂತ ಹೇಳೋ ಹಾಗಿಲ್ಲ ಅಲ್ವಾ? ನಮ್ಮ ಪ್ರಜ್ಞೆಯ ಮೇಲೆ ನಾವು ಕೆಲಸ ಮಾಡಿಲ್ಲ ನಾವು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಇದು ಭಕ್ತಿಯಲ್ಲಿ ಮುಂದುವರೆದಿರುವಂತಹ ಭಕ್ತರಿಗೆ ಈ ಒಂದು ರಾಧಾಕುಂಡದಲ್ಲಿ ಹೋಗಿ ನೀವು ನಿಮ್ಮ ಆ ಜೀವನವನ್ನ ನೀವು ಕಳೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಹೇಳ್ತಾ ಇರೋದು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೆ ನಮ್ಗೆ ಆಚಾರ್ಯರು ಇನ್ನ ಒಂದನ್ನ ಹೇಳ್ತಾರೆ. ಒಬ್ಬ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರು ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೆ.
ಅವರು ಕೃಷ್ಣ ಪ್ರಜ್ಞೆಗೆ ಬಂದಿದ್ರು ಮತ್ತೆ ಇದೆಲ್ಲನೂ ಚೆನ್ನಾಗಿ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ತುಂಬಾ ಲಾಸ್ ಆಗ್ಬಿಡುತ್ತೆ ಅವರ ಬಿಸ್ನೆಸ್ ಅಲ್ಲಿ. ಏನು ದಿನಕ್ಕೆನೆ ಅಷ್ಟು ಕೋಟಿಗಟ್ಲೆ ಅವರು ಹಣವನ್ನ ಅವರು ಕಳ್ಕೊತಾ ಇರ್ತಾರೆ. ಆದ್ರೂ ಸಹ ಅವ್ರೇನ್ ಮಾಡ್ತಾರೆ, ಸ್ವಲ್ಪನೂ ದುಃಖ ಪಡ್ದಲೆ ಅವರು ರಾಧಾಕುಂಡದಲ್ಲಿ ಹೋಗಿ ಅಲ್ಲಿ ಅವರು ಸೇವೆಯನ್ನ ಅವರು ಶುರು ಮಾಡ್ತಾರೆ. ಆಗ ಅವರಿಗೆ ದೀಕ್ಷೆ ಕೊಟ್ಟಿರುವಂತಹ ಗುರುಗಳು ಕೇಳ್ತಾರಂತೆ, ನಿನಗೆ ಹೇಗೆ ಸಾಧ್ಯ ಆಗ್ತಾ ಇದೆ, ನಿನಗೆ ಈ ರಾಧಾಕುಂಡದಲ್ಲಿ ನೀನು ಸೇವೆಯನ್ನ ಮಾಡ್ಲಿಕ್ಕೆ ದಿನದಲ್ಲಿ ನೀನು ಲಕ್ಷ ಕೋಟಿಗಟ್ಲೆ ನಿನ್ನ ಹಣವನ್ನ ಕಳ್ಕೊತಾ ಇದೆಯಲ್ಲ, ಇಂತಹ ಸ್ಥಿತಿಯಲ್ಲೂ ನೀನು ಈ ರಾಧಾಕುಂಡದಲ್ಲಿ ಸೇವೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ಅಂತಂದ್ರೆ, ಆಗ ಅವರು ಹೇಳ್ತಾರಂತೆ ಆ ಭಕ್ತ, ನಾನು ಇವಾಗ ಏನ್ ನಡೀತಾ ಇದೆ ನನ್ನ ಜೀವನದಲ್ಲಿ ಅದನ್ನ ನಾನು ಆ ಒಂದು ಕಾಲವನ್ನ ಈ ವರ್ತಮಾನ ಅಂತ ನಾನು ನೋಡ್ತಾ ಇಲ್ಲ. ನನ್ನ ಈ ಇಡೀ ಒಂದು ಕಾಲ ನನಗೆ ಭಗವಂತ ಏನ್ ಕೊಟ್ಟಿದನೋ ಅದರಲ್ಲಿ ಒಂದು ಭಾಗ ಅಂತ ನಾನು ಪರಿಗಣಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಈ ದೇಹ ಅಲ್ಲ, ಆತ್ಮ ಅಲ್ವಾ. ಆತ್ಮಕ್ಕೆ ಕಾಲ ಅನ್ನೋದೇ ಇಲ್ಲ, ಎಟರ್ನಲ್ ಅಲ್ವಾ. ಸೊ ಇವಾಗ ನಮ್ಗೆ ಏನು ಈ ಮಾನವ ದೇಹ ಸಿಕ್ಕಿದಾಗ ಆ ಕಾಲ ಅವಧಿ ಇದೆಯೋ ಅದು ತುಂಬಾ ಕಡಿಮೆ ಅಲ್ವಾ. ನಾವು ಆ ಕಾಲವನ್ನ ನೋಡ್ತಾ ಹೋದ್ರೆ, ಆ ದೇವತೆಗಳ ಕಾಲ, ಬ್ರಹ್ಮನ ಕಾಲ ಅದೆಲ್ಲ ನೋಡ್ತಾ ಹೋದ್ರೆ, ನಾವು ಬ್ರಹ್ಮನ ಕಾಲವನ್ನೇ ನಾವು ಇಷ್ಟು ಕೋಟಿಗಳ ನಮ್ಗೆ ಆ ಸೊನ್ನೆಗಳನ್ನೇ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಷ್ಟು ದೀರ್ಘಾವಧಿ ಆ ಬ್ರಹ್ಮ ಬದುಕಿರ್ತಾನೆ ಅಂತ ನಾವು ಅನ್ಕೊಂಡ್ರೆ, ಅದು ಕೃಷ್ಣನ ಕಣ್ಣಲ್ಲಿ, ಆ ವಿಷ್ಣುವಿನ ಕಣ್ಣಲ್ಲಿ ಯಾವ ತರ ಅದು, ವಿಷ್ಣು ಒಂದು ಸತಿ ಉಸಿರನ್ನ ಎಳ್ಕೊಂಡು ಬಿಡೋ ಅಷ್ಟ್ರಲ್ಲೇನೆ ಬ್ರಹ್ಮನ ಜೀವಿತಾವಧಿ ಆ 100 ವರ್ಷಗಳು ಅಂತ ನಾವ್ ಏನ್ ಹೇಳ್ತೀವೋ, 311 ಟ್ರಿಲಿಯನ್ 40 ಮಿಲಿಯನ್ ಇಯರ್ಸ್ ಮುಗ್ದೇ ಹೋಗ್ಬಿಟ್ಟಿರತ್ತೆ ಅಲ್ವಾ. ಸೊ ಅಂದ್ರೆ ಆ ಕಾಲಾವಧಿಯನ್ನ ನೋಡಿದಾಗ ಈ ನನ್ನ ಜೀವನದಲ್ಲಿ ಏನು ಘಟನೆ ನಡೀತಾ ಇದೆಯೋ ಅದು ಬರೀ ಕ್ಷಣಿಕ ಮಾತ್ರ ಅಲ್ವಾ. ನಾನು ಅದಕ್ಕೋಸ್ಕರ ನನ್ನ ಈ ಆತ್ಮದ ಕೆಲಸ ಏನಿದೆ, ಅದರ ಒಂದು ಕಾರ್ಯ ಏನಿದೆ, ಅದರ ಕರ್ತವ್ಯ ಏನಿದೆ, ಅದರಿಂದ ನಾನು ವಿಮುಖನಾಗ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ನೋಡಿ, ಆ ಕಾಲವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ 5 ವಿಷಯಗಳ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ ಅಲ್ವಾ. ಈಶ್ವರ, ಯಾವ್ದ್ಯಾವ್ದು ಹೇಳ್ತೀರಾ? ಈಶ್ವರ, ಕಾಲ, ಪ್ರಕೃತಿ, ಈಶ್ವರ, ಜೀವ, ಕಾಲ, ಕರ್ಮ, ಪ್ರಕೃತಿ ಅಲ್ವಾ. ಅದ್ರಲ್ಲಿ ಕಾಲ ಅನ್ನೋದು ತುಂಬಾ ಮುಖ್ಯ. ನಮ್ಗೆ ಕಾಲವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವ್ ಯಾವುದಕ್ಕೆ ಪ್ರಾಮುಖ್ಯತೆನ ಕೊಡ್ಬೇಕು ಅಂತ ನಮ್ಗೆ ಅರ್ಥ ಆಗತ್ತೆ ಅಲ್ವಾ. ಇವಾಗ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಬಂತು ಅಂತಂದ್ರೆ, ಸೊ ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ಈ ಒಂದು ಕಷ್ಟ ದೇಹಕ್ಕೆ ಸಂಬಂಧಪಟ್ಟಿರೋದ, ಆತ್ಮಕ್ಕೆ ಸಂಬಂಧಪಟ್ಟಿರೋದ ಅಂತ ಅಲ್ವಾ. ಸೊ ದೇಹಕ್ಕೆ ಸಂಬಂಧಪಟ್ಟಿರೋದಾದ್ರೆ ಅದು ಕ್ಷಣಿಕ ಅಲ್ವಾ. ಸೊ ಅದು ಕ್ಷಣಿಕ, ಅದು ಈ ದೇಹ ಇರೋ ತನಕ ಅಷ್ಟೇನೆ ಆ ಒಂದು ದುಃಖ ಇರೋದು ಅಲ್ವಾ. ಆದ್ರೆ ನಾವು ಯಾವುದಕ್ಕೆ ತುಂಬಾ ಬೆಲೆಯನ್ನ ಕೊಡ್ಬೇಕು ಅಂತಂದ್ರೆ, ಆ ಆತ್ಮದ ಕರ್ತವ್ಯದ ಕಡೆಗೆ ನಾವು ಬೆಲೆಯನ್ನ ಕೊಡ್ಬೇಕು ಅಲ್ವಾ. ಸೊ ಆತ್ಮದ ಉದ್ಧಾರ ಆಗ್ಬೇಕು. ನಮ್ಮ ಈ ಇಡೀ ಒಂದು ಅವಧಿಯನ್ನ ತಗೊಂಡ್ರೆ, ನಮ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಅವಧಿಯನ್ನ ತಗೊಂಡಾಗ, ಈ ಒಂದು ಪರ್ಟಿಕ್ಯುಲರ್ ದೇಹದಲ್ಲಿ ನಾವ್ ಇರುವಂತಹ ಒಂದು ಕಾಲ ತುಂಬಾನೇ ಕ್ಷಣಿಕವಾದದ್ದು ಅಲ್ವಾ. ಸೊ ಆತರ ಅವರು ಹೇಳ್ತಾರಂತೆ. ಆಗ ಆ ಗುರುಗಳಿಗೆ ತುಂಬಾನೇ ಸಂತೋಷ ಆಗತ್ತಂತೆ ಅವರ ಶಿಷ್ಯರ ಆ ಒಂದು ನಡವಳಿಕೆಯನ್ನ ನೋಡಿ. ಅದೇ ತರನೇ ಇನ್ನ ಒಬ್ಬ ಶಿಷ್ಯ, ನಾನು ಇವರೆಲ್ಲ ಇನ್ನ ತುಂಬಾ ಹಿಂದೆ ಇದ್ದಾರೆ, ನಾನ್ ತುಂಬಾ ಮುಂದುವರೆದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ರಾಧಾಕುಂಡದಲ್ಲಿ ಹೋಗಿ 2 ತಿಂಗಳು ಅವ್ರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ವಾಪಸ್ ಬಂದು ಅವನು ಗೃಹಸ್ಥನಾಗ್ಬಿಡ್ತಾನಂತೆ, ಅಂದ್ರೆ ಗೃಹ ಮೇದಿ ಆಗ್ಬಿಡ್ತಾನಂತೆ ಅವನು. ಅಂದ್ರೆ ಆ ತರವರು ಸಹ ಇದ್ದಾರೆ. ಸೊ ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಅದನ್ನೇ ಹೇಳಿದ್ದು. ಆ ರಾಧಾಕುಂಡದಲ್ಲಿ ಎಷ್ಟೊಂದ್ ಜನ ಬಾಬಾಜಿಗಳೆಲ್ಲನೂ ಸಹ ಬಂದು ಅವರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ತಾರಂತೆ. ಆದ್ರೆ ಅವರು ಅಲ್ಲಿ ಏನು ನಿಯಂತ್ರಕ ತತ್ವಗಳಿದೆಯೋ ಅದನ್ನೆಲ್ಲ ಅವರು ಪಾಲನೆ ಮಾಡ್ದಲೆ, ಗುರುಗಳ ಒಂದು ಮಾರ್ಗದರ್ಶನ ಇಲ್ದಲೇ ಇದ್ರೆ ಅಲ್ಲಿ ಅವರು ಪತನ ಹೊಂದುತ್ತಾರೆ. ಅವ್ರು ಅಲ್ಲಿರುವಂತಹ ವಿಡೋಗಳ ಜೊತೆ ಅವರು ಅಕ್ರಮ ಸಂಬಂಧ ಇಟ್ಕೊಂಡು ಆ ವಿಡೋಗಳಿಗೆ ಅವರು ಏನು ಗರ್ಭ ಧರಿಸೋ ತರ ಮಾಡ್ಬಿಡ್ತಾರಂತೆ. ಸೊ ಅದಕ್ಕೆ ಇದು ರಾಧಾಕುಂಡ ಅಲ್ಲ, ರಕ್ಕಸ ಕುಂಡ ಅಂತ ಹೇಳ್ಬಿಟ್ಟು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರಂತೆ. ಸೊ ಅದಕ್ಕೋಸ್ಕರ ಹೌದು, ರಾಧಾಕುಂಡ ತುಂಬಾ ಶ್ರೇಷ್ಠ. ಯಾವಾಗ ಅದು ಶ್ರೇಷ್ಠ ಆಗತ್ತೆ, ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು, ನಮ್ಮ ಹೃದಯ ಯಾವಾಗ ಪರಿಶುದ್ಧ ಹೊಂದುತ್ತೋ ಆಗ ನಮ್ಗೆ ಈ ರಾಧಾಕುಂಡದ ಆ ಮಹತ್ವ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಮತ್ತೆ ನಿಜವಾದ ಅರ್ಥದಲ್ಲಿ ನಾವು ಅಲ್ಲಿ ಹೋಗಿ ಇದ್ದು ನಾವು ಸೇವೆಯನ್ನ ಮಾಡಿದ್ರೆ ಅಷ್ಟೇ ನಾವು ಈ ಜೀವನದಲ್ಲೇನೆ ಜಗತ್ತಿನಲ್ಲೇ ನಾವು ಧನ್ಯರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ನಮ್ಗೆ ಪ್ರಭುಪಾದರು ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಸೊ ಈಗ ಕರ್ಮಿಗಳಲ್ಲಿ ಕರ್ಮಕಾಂಡ ಮಾಡೋರು ಭಗವಂತನಿಗೆ ಇಷ್ಟ. ಯಾಕೆಂತಂದ್ರೆ ವೇದಗಳಲ್ಲಿ ಏನನ್ನ ಹೇಳಿದಾರೋ ಅದನ್ನಾದ್ರೂ ಇವರು ಪಾಲನೆ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಇಷ್ಟ ಆಗ್ತಾರೆ. ಸೊ ಆದ್ರೆ ಆ ಕರ್ಮಿಗಳ ಒಂದು ಗತಿ ಏನು ಅಂತ ನಾವು ನೋಡಿದೀವಿ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಅವರು
ಆ ಹಣವನ್ನ ಗಳಿಸ್ಲಿಕ್ಕೆ ಅವರು ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ದೊಡ್ಡ ದೊಡ್ಡ ಮಹಲನ್ನ ಕಟ್ಟಿಸ್ಬೇಕು, ನಾನು ದೊಡ್ಡ ದೊಡ್ಡ ಒಂದು ಅಧಿಕಾರವನ್ನ ನಾನು ಪಡ್ಕೋಬೇಕು, ದೊಡ್ಡ ಮಹಲನ್ನ ಕಟ್ಟಿಸ್ಬೇಕು, ನನ್ನ ಮನೆ ಮುಂದೆ ಒಂದು 100 ಕಾರ್ ಇರ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅವರು ತುಂಬಾ ಕಷ್ಟಪಟ್ಟು ಅವರು ಕೆಲಸವನ್ನ ಮಾಡ್ತಿದ್ದಾರೆ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡ್ತಿರೋ ಹಾಗೇನೆ ಈ ಕರ್ಮಿಗಳು ಮಾಡೋಂತಹ ಕರ್ಮ ಯಾವ ತರ ಇದೆ, ಏನಕ್ಕೋಸ್ಕರ ಅವ್ರು ಅಷ್ಟು ಕಷ್ಟಪಡ್ತಿದ್ದಾರೆ, ಅವರ ಬುದ್ಧಿಯನ್ನ ಮತ್ತೆ ಸಮಯವನ್ನ ಹಣವನ್ನ ಏನಕ್ಕೆ ಪೋಲ್ ಮಾಡ್ತಾ ಇದ್ದಾರೆ ಅವರು? ಇಂದ್ರಿಯ ಸುಖಗೋಸ್ಕರ ಇಂದ್ರಿಯ ಸುಖ, ಕ್ಷಣಿಕವಾದದನ್ನ ಪಡ್ಕೊಳ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಮಾನವ ಜನ್ಮ ಇರೋದು ಅದಕ್ಕ ಇಲ್ಲ ಮಾತಾಜಿ. ಅಲ್ವಾ? ಮಾನವ ಜನ್ಮ ಇರೋದೇ ಈ ಭೌತಿಕ ಪ್ರಪಂಚದಿಂದ ನಾವು ಬಿಡುಗಡೆ ಹೊಂದಿ, ಈ ಜನನ ಮರಣಗಳ ಚಕ್ರದಿಂದ ನಾವು ಬಿಡುಗಡೆ ಹೊಂದಿ ಭಗವಂತ ಲೋಕಕ್ಕೆ ಹೋಗ್ಬೇಕು ಅಂತ ಇರೋದು. ಆದ್ರೆ ಇವ್ರು ಕರ್ಮಿಗಳು ಏನ್ ಮಾಡ್ತಾ ಇದ್ದಾರೆ? ಇಂದ್ರಿಯ ತೃಪ್ತಿ ಅವ್ರು ಇನ್ನ ಸಿಕ್ಕಾಕೋತಾ ಇದ್ದಾರೆ, ಬಂಧನಕ್ಕೆ ಸಿಕ್ಕಾಕೋತಾ ಇದ್ದಾರೆ, ಇನ್ನ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಭಗವಂತ ನಮ್ಗೆ ಕೊಟ್ಟಿರುವಂತಹ ಈ ಇಂದ್ರಿಯಗಳನ್ನ, ಈ ಒಂದು ಮನಸ್ಸನ್ನ, ಈ ಬುದ್ಧಿ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಬಂಧನಕ್ಕೆ ಒಳಗಾಗ್ಬೇಕಾ ಅಥವಾ ನಾವು ಈ ಬಂಧನದಿಂದ ಬಿಡುಗಡೆ ಆಗ್ಬೇಕು ಅಂತ ಯೋಚನೆ ಮಾಡ್ಬೇಕಾ? ಬಂಧನದಿಂದ ಬಿಡುಗಡೆ ಆಗ್ಬೇಕು ಅಲ್ವಾ. ಸೇಮ್ ನೋಡಿ, ಆಯುಧ ಒಂದೇ ಅಲ್ವಾ. ಸೊ ಸೇಮ್ ಆಯುಧದಿಂದ, ಇವಾಗ ಒಂದು ಚಾಕು ಇದೆ ಅಂತಂದ್ರೆ ಅದರಿಂದ ನಾವು ಒಬ್ಬನ ಕೊಲೆನೂ ಮಾಡ್ಬೋದು, ಅಥವಾ ಅಲ್ಲಿ ಯಾವ್ದಾದ್ರು ಒಂದು ಬೇಡದ ಒಂದು ಗಡ್ಡೆ ಇದ್ರೆ ಅದನ್ನ ತೆಗ್ದುಹಾಕಿ ಅವನನ್ನ ಆರೋಗ್ಯವಂತನನ್ನಾಗೂ ನಾವು ಮಾಡ್ಬೋದು ಅಲ್ವಾ. ಅದೇ ತರ ನಮ್ಗೆ ಭಗವಂತ ಕೊಟ್ಟಿರುವಂತಹ ಸೇಮ್ ಇಂದ್ರಿಯಗಳು, ಸೇಮ್ ಮನಸ್ಸು, ಸೇಮ್ ಬುದ್ಧಿಯನ್ನೇ ಉಪಯೋಗಿಸ್ಕೊಂಡು ನಾವು ಬಂಧನಕ್ಕೂ ಸಿಕ್ಕಾಕೋಬಹುದು, ಮತ್ತೆ ನಾವು ಮುಕ್ತಿಯನ್ನು ಸಹ ನಾವು ಪಡ್ಕೋಬಹುದು ಅಲ್ವಾ. ಸೊ ಬುದ್ಧಿವಂತನಾದವರು ಏನನ್ನ ಮಾಡ್ತಾನೆ? ಬಂಧನಕ್ಕೆ ಸಿಕ್ಕಾಕೋತಾನೋ ಅಥವಾ ಬಂಧನದಿಂದ ಮುಕ್ತನಾಗ್ಬೇಕು ಅಂತ ಯೋಚನೆ ಮಾಡ್ತಾನೋ? ಇದನ್ನ ಉಪಯೋಗಿಸ್ಕೊಂಡು ಬುದ್ಧಿ, ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಮುಕ್ತಿ ಆಗ್ಲಿಕ್ಕೆ ಬಂಧನದಿಂದ ಮುಕ್ತಿ ಆಗ್ತಾನೆ ಮಾತಾಜಿ. ಮುಕ್ತನಾಗ್ಲಿಕ್ಕೆ ಉಪಯೋಗಿಸ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಹೌದು, ಕರ್ಮಕಾಂಡಿಯ ಕೆಲಸ ಮಾಡ್ತಾ ಇರುವಂತಹ ಕರ್ಮಿ ಅವನು ಭಗವಂತನಿಗೆ ಪ್ರಿಯನಾದವನು, ಆದ್ರೆ ಅವನಿಗಿನ್ನ ಶ್ರೇಷ್ಠನಾದವನು ಜ್ಞಾನಿ ಅಲ್ವಾ. ಸೊ ಯಾಕೆ ಜ್ಞಾನಿಗೆ ತಾನು ಯಾರು ಅಂತ ಗೊತ್ತಾಗತ್ತೆ, ಮತ್ತೆ ನಾನು ಈ ತರ ಕಾಮ್ಯ ಕರ್ಮದಲ್ಲಿ ನಾನು ಸಿಕ್ಕಾಕೋಬಾರ್ದು, ಅದು ನನಗೆ ಈ ಬಂಧನಕ್ಕೆ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅವರು ಕಾಮ್ಯ ಕರ್ಮಗಳನ್ನ ಅವರು ಮಾಡೋದಿಲ್ಲ ಜ್ಞಾನಿ. ಆದ್ರೆ ಅವನು ಪರಿಪೂರ್ಣವಾಗಿ ಶ್ರೇಷ್ಠ ಅಲ್ಲ. ಯಾಕೆ ಅವನು ಶ್ರೇಷ್ಠ ಅಲ್ಲ? ಜ್ಞಾನಿ ಅವನು ಭಕ್ತಿಯ ಮಾರ್ಗಕ್ಕೆ ಬರದ ಹೊರತು ಅವನು ಪರಿಪೂರ್ಣತೆಯನ್ನ ಪಡೆಯೋದಿಲ್ಲ. ಭಕ್ತರ ಒಂದು ಸಂಘಕ್ಕೆ ಅವನು ಬರ್ಬೇಕು ಅಲ್ವಾ. ಭಕ್ತರ ಸಂಘಕ್ಕೆ ಬಂದು ಅವನು ತನ್ನನ್ನ ತಾನು ಆ ಭಗವಂತ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಭಕ್ತರ ಸಂಘಕ್ಕೆ ಬಂದು ಅವನು ಭಕ್ತಿ ಮಾರ್ಗಕ್ಕೆ ಬಂದು ಆ ಭಗವಂತನಿಗೆ ಅವನು ಶರಣಾಗ್ಬೇಕು. ಆಗ ಅಷ್ಟನೇ ಆ ಜ್ಞಾನಿ ಪರಿಪೂರ್ಣನಾಗ್ತಾನೆ. ಇಲ್ಲ ಅಂತಂದ್ರೆ ಅವನು ಅಂದ್ರೆ ಅವನ ಜ್ಞಾನ ಇನ್ನ ಪರಿಶುದ್ಧವಾಗಿಲ್ಲ ಅಂತಾನೆ ಅರ್ಥ ಆಗತ್ತೆ ಅಲ್ವಾ. ಸೊ ಜ್ಞಾನಿ ಇವಾಗ ಭಕ್ತಿ ಮಾರ್ಗಕ್ಕೆ ಬಂದಾಗ ಅವನು ಶ್ರೇಷ್ಠನಾಗ್ತಾನೆ. ಸೊ ಆ ಒಂದು ಆ ಭಕ್ತರಲ್ಲಿ ನಾವು ನೋಡಿದ್ವಿ, ಎಷ್ಟೊಂದು ಜನ ಭಕ್ತರ ಹೆಸರನ್ನ ನೀವೇ ಹೇಳಿದ್ರಿ. ಅಂಬರೀಷ ಮಹಾರಾಜ, ನಾರದ ಮುನಿ, ಸನಕ, ಸೊ ಸನತ್ ಕುಮಾರರು, ಅವರನ್ನೆಲ್ಲ ನಾವು ಅವ್ರ ಹೆಸರೆಲ್ಲ ನಾವು ಹೇಳಿದ್ವಿ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನನ್ನ ಹೇಳ್ತಾ ಇದಾರೆ, ಈ ಎಲ್ಲ ಭಕ್ತರಲ್ಲಿ ಹನುಮಾನ್, ನಾರದ ಯಾರೇ ತಗೊಂಡ್ರು ಸಹ ಅದರಲ್ಲಿ ತುಂಬಾ ಶ್ರೇಷ್ಠರಾದವರು ಯಾರು ಅಂತ ಹೇಳ್ತಿದ್ದಾರೆ? ಗೋಪಿಕಾಸ್ತ್ರೀಯರು. ಯಾಕೆ ಗೋಪಿಕಾಸ್ತ್ರೀಯರನ್ನ ತುಂಬಾ ಶ್ರೇಷ್ಠರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ, ಅಥವಾ ರೂಪ ಗೋಸ್ವಾಮಿರು ನಮ್ಗೆ ಹೇಳ್ತಾ ಇದ್ದಾರೆ? ಯಾಕೆ ಗೋಪಿಕಾಸ್ತ್ರೀಯರು ತುಂಬಾ ಶ್ರೇಷ್ಠರಾದವರು? ನಾವು ಹನುಮಾನನ್ನು ನೋಡಿದ್ವಿ ಅಲ್ವಾ, ಅಂಬರೀಷ್ ಮಹಾರಾಜನನ್ನ ನೋಡಿದ್ವಿ, ನಾರದರನ್ನ ನೋಡಿದ್ವಿ ಅಲ್ವಾ. ಅವ್ರ ಹೆಸರೆಲ್ಲ ಹೇಳ್ತಾ ಇಲ್ಲ, ಅವರು ಭಕ್ತರ ಹೆಸರಲ್ಲಿ ಅವರೆಲ್ಲ ಬರ್ತಾ ಇದ್ದಾರೆ. ಆದ್ರೆ ಆ ಭಕ್ತರಲ್ಲೇ ಶ್ರೇಷ್ಠರಾದವರು ಅಂದ್ರೆ ಗೋಪಿಕಾಸ್ತ್ರೀಯರು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಸೊ ಏನಾದ್ರು ಕಾರಣಗಳನ್ನ ಹೇಳ್ತೀರಾ? ನಿಸ್ವಾರ್ಥ ಭಕ್ತಿ ಇತ್ತು ಅವರಲ್ಲಿ. ಸೊ ಅವ್ರಿಗೆ ಯಾವುದೇ ಒಂದು ಮಾತಾಜಿ ಅವ್ರು 24 ಗಂಟೆನೂ ಕೃಷ್ಣನ ನೆನಪಿನಲ್ಲೇ ಇರ್ತಾ ಇದ್ರು. ಅವನ್ನ ನೆನಪು ಬಿಟ್ಟು ಬೇರೆ ಏನು ಅವರು ಮಾಡ್ತಾನೆ ಇರ್ಲಿಲ್ಲ ಅವರು. ಓಕೆ. ಕೃಷ್ಣನನ್ನ ಸಂತುಷ್ಟಗೊಳಿಸೋದನ್ನ ಬಿಟ್ಟರೆ ಅವ್ರಿಗೆ ಬೇರೆದೇನು ಕೆಲಸನೇ ಇರ್ಲಿಲ್ಲ. ಓನ್ಲಿ ಒನ್ ಬಿಸ್ನೆಸ್ ಅಲ್ವಾ. ಪ್ರಭುಪಾದ್ರು ಹೇಳೋ ಅಂತ ಒಂದು ಡೆಫಿನೇಷನ್, ಮನುಷ್ಯ ಜನ್ಮದ ಒಂದು ಗುರಿ ಏನು ಅಂತಂದ್ರೆ ಓನ್ಲಿ ಒನ್ ಬಿಸ್ನೆಸ್. ಏನು? ಭಕ್ತಿ ಸೇವೆ. ಅದ್ ಬಿಟ್ರೆ ಬೇರೆ ಏನು ಅಲ್ಲ. ಅದನ್ನ ಯಾರು ಮಾಡ್ತಾ ಇದ್ರು? ಅದ್ರ ಜೊತೆ ಇನ್ನ ಏನ್ ಹೆಚ್ಚಾಗಿರೋದು? ಮಾತಾಜಿ ಅವ್ರಿಗೆ ಭಗವಂತ ದೇವೋತ್ತಮ ಪರಮ ಪುರುಷ ಅನ್ನೋ ಅರಿವು ಇರ್ಲಿಲ್ಲ ಮಾತಾಜಿ. ಅಷ್ಟು ಪ್ರೇಮಮಯವಾಗಿ ಅವರು, ಅಂದ್ರೆ ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಯಾರು ಅಂದ್ರೆ ಭಗವಂತನನ್ನ ಇಷ್ಟಪಡ್ತಾ ಇಲ್ಲ ಅವರು.
ಅವ್ರ ಹತ್ರ ಅಷ್ಟೈಶ್ವರ್ಯಗಳಿದೆ, ಇಷ್ಟು ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಅವರು ಭಗವಂತನನ್ನ ಅವರು ಪ್ರೇಮಿಸ್ತಾ ಇಲ್ಲ, ಅಂದ್ರೆ ಇಷ್ಟಪಡ್ತಾ ಇಲ್ಲ ಅಲ್ವಾ. ಯಾವುದೇ ಒಂದು ಕಾರಣ ಇಲ್ಲದೆ ಅವರು ಇಷ್ಟಪಡ್ತಾ ಇದ್ದಾರೆ ಭಗವಂತನನ್ನ ಅಲ್ವಾ. ಮತ್ತೆ ಇನ್ನೇನ್ ಕಾರಣ ಕೊಡ್ತೀರಾ? ತುಂಬಾ ಮುಖ್ಯವಾದದ್ದು. ಇವಾಗ ನಾನು ಶ್ರುತಿ ಮಾತಾಜಿಗೆ ಬೈದ್ ಬಿಡ್ತೀನಿ, ಅಂದ್ರೆ ಶ್ರುತಿ ಮಾತಾಜಿಗೆ ನಾನು ಮೊದ್ಲು ಇಷ್ಟ ಇದ್ದೆ, ಈಗ ನಾನು ಬೈದ್ ಬಿಡ್ತೀನಿ ಶ್ರುತಿ ಮಾತಾಜಿಗೆ ಎಲ್ಲರ ಮುಂದೆ, ಈಗ 26 ಜನದ ಮುಂದೆ ಬೈದ್ ಬಿಡ್ತೀನಿ. ಸೊ ಶ್ರುತಿ ಮಾತಾಜಿ ಮನಸ್ಸು ಏನಾಗತ್ತೆ ಈಗ? ಸ್ವಲ್ಪ ಬೇಜಾರಾಗುತ್ತೆ ಮಾತಾಜಿ, ಒಂಥರ ಬೇಜಾರ ಮಾತಾಜಿ. ಆಗುತ್ತೆ. ಇನ್ನೊಂದ್ಸಲ ನೀವು ನನ್ನ ಹೆಸರನ್ನು ಸಹ ನೀವು ಕೇಳಕ್ ಇಷ್ಟಪಡೋದಿಲ್ಲ ಅಲ್ವಾ. ಈ ತರ ನನಗೆ ಮಾತಾಜಿ ರೀನಾ ಮಾತಾಜಿ ಈ ತರ ನನಗೆ ಅವಮಾನ ಮಾಡ್ಬಿಟ್ರು ಅಂತ ಅಲ್ವಾ, ಇಷ್ಟು ಬೇಜಾರ್ ಮಾಡಿದ್ದಾರೆ ನನಗೆ ಅಂತ ಅಲ್ವಾ. ಆದ್ರೆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಏನ್ ಮಾಡಿದ್ರು? ಅಷ್ಟು ಪ್ರೀತಿಸ್ತಾ ಇರುವಂತಹ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಮಾಡಿದಾದ್ರು ಏನು? ಬಿಟ್ಟು ಹೊರಟ್ರು ಮಾತಾಜಿ. ಬಿಟ್ಟು ಹೊರಟ್ರು. ಮತ್ತೆ ಏನ್ ಹೇಳಿದ್ರು? ಸುಳ್ಳು ಹೇಳಿದ್ರು ಅಲ್ವಾ. ನಾನು ಬರ್ತೀನಿ ಅಂತ ಹೇಳಿದ್ರು ಅಲ್ವಾ. ಬೇಗ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ಅವ್ರು ಏನು ಇವತ್ ಬರ್ತಾರೆ ನಾಳೆ ಬರ್ತಾರೆ ಅಂತ ಅವರು ಕಾಯ್ತಾ ಇದ್ರು ಅಲ್ವಾ. ಸೊ ಅವ್ರಿಗೆ ಗೊತ್ತಾಯ್ತು ಕೃಷ್ಣ ಬರೋದಿಲ್ಲ ಅಂತ. ಆದ್ರೂ ಸಹ ಕೃಷ್ಣನ ಮೇಲೆ ಏನಾದ್ರೂ ಪ್ರೀತಿ ಕಡಿಮೆ ಆಯ್ತಾ? ಏನಾದ್ರೂ ಸ್ವಲ್ಪ ಕಡಿಮೆ ಆಯ್ತಾ? ಇಲ್ಲ. ಅವ್ರು ಇನ್ನ ಹೆಚ್ಚೆಚ್ಚು ಕೃಷ್ಣನನ್ನ ಅವರು ಜ್ಞಾಪಿಸ್ಕೊತಾ ಇದ್ರು. ಅನವರತ 24 ಗಂಟೆನೂ ಅವರು ಕೃಷ್ಣನನ್ನ ಜ್ಞಾಪಿಸ್ಕೊತಾ ಇದ್ರು ಅಲ್ವಾ. ಸೊ ಇಂತಹ ಒಂದು ಭಾವವನ್ನ ಏನಂತ ಕರೀತಾರೆ? ಈ ಭಕ್ತಿ ಭಾವವನ್ನ ವಿಪ್ರಲಂಬ ಭಾವ. ವಿಪ್ರಲಂಬ ಭಾವ ಅಂತ ಕರೀತಾರೆ. ವಿಪ್ರಲಂಬ ಅಂದ್ರೆ ವಿರಹದಲ್ಲಿ ಆ ಕೃಷ್ಣನನ್ನ ಜ್ಞಾಪಿಸ್ಕೊಳೋದು ಅಲ್ವಾ. ಸೊ ಕೃಷ್ಣ ಅವರಿಗೆ ಅಷ್ಟು ನೋವನ್ನ ಉಂಟು ಮಾಡಿದ್ರು ಸಹ ಗೋಪಿಕಾಸ್ತ್ರೀಯರಿಗೆ ಎಳ್ಳಷ್ಟು ಸಹ ಕೃಷ್ಣನ ಮೇಲೆ ಇರೋವಂತಹ ಪ್ರೀತಿ ಕಡಿಮೆ ಆಗ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ಗೋಪಿಕಾಸ್ತ್ರೀಯರು ತುಂಬಾ ಶ್ರೇಷ್ಠರಾದವರು ಭಕ್ತರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೇ ತರ ಗೋಪಿಕಾಸ್ತ್ರೀಯರಲ್ಲಿ ಇನ್ನ ಶ್ರೇಷ್ಠರಾದವರು ಶ್ರೀಮತಿ ರಾಧಾರಾಣಿ ಅಲ್ವಾ. ಸೊ ಶ್ರೀಮತಿ ರಾಧಾರಾಣಿಯ ಕೃಷ್ಣನ ಮೇಲೆ ಇರುವಂತಹ ಪ್ರೀತಿನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ ಮತ್ತೆ ಯಾಕೆ ಆಗಲ್ಲ ಹೇಳ್ತಾ ಇದ್ದೀರಾ? ಆ ಮಟ್ಟಕ್ಕಿನ್ನೂ ಹೋಗಿಲ್ಲಲ್ಲ ಮಾತಾಜಿ. ಇಲ್ಲೇ ಇನ್ನೂ ಭಕ್ತಿಯಲ್ಲೇ ಇದು ಅರ್ಥ ಆಗ್ಲಿಲ್ಲ. ಪ್ರೇಮ ಭಾವ. ಮಟ್ಟನೇ ಅಲ್ಲ, ಕೃಷ್ಣನಿಗೆನೆ ಅರ್ಥ ಆಗ್ಲಿಲ್ಲ. ಕೃಷ್ಣನಿಗೆನೆ ರಾಧಾರಾಣಿ ತನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಚೈತನ್ಯ ಮಹಾಪ್ರಭು ಚೈತನ್ಯ ಮಹಾಪ್ರಭುವಾಗಿ ಬಂದ್ರು. ಇದೇನಿದು ಇಷ್ಟೊಂದು ನನ್ನ ಮೇಲೆ ಅವಳು ಪ್ರೀತಿ ಇಟ್ಟಿದ್ದಾಳೆ, ಇಷ್ಟೊಂದು ಸಂತೋಷವನ್ನ ಅವಳು ಅನುಭವಿಸ್ತಾ ಇದ್ದಾಳೆ, ನನಗೆ ಪ್ರೀತಿಯನ್ನ ತೋರಿಸೋದ್ರಲ್ಲಿ ನನಗಿನ್ನ ಹೆಚ್ಚಾಗಿ ಶ್ರೀಮತಿ ರಾಧಾರಾಣಿನೇ ಪ್ರೀತಿಯನ್ನ ಅನುಭವಿಸ್ತಾ ಇದ್ದಾಳಲ್ಲ, ಹೇಗೆ ಸಾಧ್ಯ ಇದು ಅಂತ ಹೇಳ್ಬಿಟ್ಟು ಕೃಷ್ಣನಿಗೂ ಸಹ ಅರ್ಥ ಆಗ್ಲಿಲ್ಲ ಆ ಒಂದು ಶ್ರೀಮತಿ ರಾಧಾರಾಣಿಯ ಆ ಪ್ರೇಮ ಭಾವ ಅಲ್ವಾ. ಅದಕ್ಕೋಸ್ಕರ ಅದನ್ನ ಅನುಭವಿಸ್ಬೇಕು ಅಂತಾನೆ ಇಂಟರ್ನಲ್ ರೀಸನ್ ಅಲ್ವಾ, ಆಂತರಿಕ ಕಾರಣ ಚೈತನ್ಯ ಮಹಾಪ್ರಭುಗಳು ಈ ಒಂದು ಚೈತನ್ಯ ಮಹಾಪ್ರಭುವಾಗಿ ಬರ್ಲಿಕ್ಕೆ ಅಲ್ವಾ. ಅವಾಗ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ಅವರು ಆ ರಾಧೆಯ ಭಾವದಲ್ಲಿ ಬಂದಾಗ ಅವ್ರಿಗೆ ಅರ್ಥ ಆಯ್ತು ಅಲ್ವಾ. ನಾವು ನೋಡಿದ್ವಿ ಚೈತನ್ಯ ಮಹಾಪ್ರಭುಗಳು ಎಷ್ಟು ಅವ್ರದ್ದು ಭಾವ ಪರವಶತೆ ಅಂತ ಹೇಳ್ಬಿಟ್ಟು ಅಲ್ವಾ. ಯಾವುದೇ ಒಂದು ನೀರನ್ನ ನೋಡಿದ್ರು ಅವ್ರಿಗೆ ಯಮುನಾ ನದಿ ಅಂತ ಹೇಳ್ಬಿಟ್ಟು ಅವ್ರು ಅದ್ರಲ್ಲಿ ಹೋಗಿ ಅವರು ಬಿದ್ಬಿಡ್ತಾ ಇದ್ರು ಅಲ್ವಾ. ಯಾವುದೇ ಒಂದು ಕಪ್ಪಾಗಿರೋದ ಒಂದು ಬೆಟ್ಟವನ್ನ ನೋಡಿದ್ರೆ ಅವ್ರಿಗೆ ಗೋವರ್ಧನ ಗಿರಿ ಜ್ಞಾಪಕ ಬಂದ್ಬಿಡ್ತಾ ಇತ್ತು ಅಲ್ವಾ. ಸೊ ಏನನ್ನೇ ಅವ್ರಿಗೆ ನೋಡಿದ್ರು ಸಹ ಅವ್ರು ಅದನ್ನ ಕೃಷ್ಣನ ಜೊತೆ ಅವರು ರಿಲೇಟ್ ಮಾಡ್ಕೊಂಡ್ಬಿಡ್ತಾ ಇದ್ರು ಅಲ್ವಾ. ಸೊ ನಾವ್ ಆತರ ಇರ್ಲಿಕ್ಕೆ ಹಂಗೆ ಸಾಧ್ಯ ಆಗುತ್ತಾ? ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಗೆ ಅಷ್ಟೊಂದು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ರೆ, ನೀವು ಕುಡಿಯೋ ನೀರಲ್ಲಿ ಇರುವಂತಹ ಆ ಒಂದು ರಸ ಭಗವಂತ ಕೃಷ್ಣ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನೀವು ನೋಡ್ತಿರುವಂತಹ ಬೆಳಗ್ಗೆದ್ರೆ ನಾವು ಸೂರ್ಯನನ್ನ ನೋಡ್ತೀವಿ ಅಲ್ವಾ, ಮತ್ತೆ ಅಗ್ನಿಯನ್ನ ನೋಡ್ತೀವಿ, ವಿದ್ಯುತ್ ಶಕ್ತಿಯನ್ನ ನೋಡ್ತೀವಿ ಅಲ್ವಾ. ಅದ್ರಲ್ಲಿರುವಂತಹ ಬೆಳಕು ಶಾಖ ನಾನೇ ಅಂತ ಹೇಳ್ತಿದ್ದಾರೆ. ಸೊ ನಮ್ಗೆ ಯಾವಾಗಾದ್ರೂ ಕಾಣಿಸ್ತಾ ಇದೆಯಾ ಆ ತರ? ಅಂದ್ರೆ ನಾನು ನನ್ನ ಬಗ್ಗೆನೇ ಹೇಳ್ಕೊತಾ ಇದ್ದೀನಿ ಸಾರಿ. ಅಂದ್ರೆ ಇಷ್ಟೆಲ್ಲ ಕೇಳ್ಕೊಂತಾ ಇದ್ರು ನಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಆ ಶ್ರೀಮತಿ ರಾಧಾರಾಣಿಯ ಆ ಭಕ್ತಿ ಭಾವವನ್ನ ಸ್ವತಃ ಕೃಷ್ಣನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಇನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನಾ? ಅದಕ್ಕೋಸ್ಕರನೇ ಅವರು ಚೈತನ್ಯ ಮಹಾಪ್ರಭುವಾಗಿ ಅವರು ಬರ್ತಾರೆ. ಸೊ ಅದಕ್ಕೋಸ್ಕರನೇ ಶ್ರೀಮತಿ ರಾಧಾರಾಣಿ ತುಂಬಾ ಭಕ್ತರಲ್ಲನ್ನೇ ಅವಳು ಅಗ್ರಗಣ್ಯ ಸ್ಥಾನವನ್ನ ಪಡೆದಿದ್ದಾಳೆ. ಆದ್ರೆ ಶ್ರೀಮತಿ ರಾಧಾರಾಣಿಗೆ ತುಂಬಾ ಪ್ರಿಯವಾದದ್ದೆಲ್ಲ ಕೃಷ್ಣನಿಗೆ ತುಂಬಾ ಪ್ರಿಯ ಅಲ್ವಾ. ಶ್ರೀಮತಿ ರಾಧಾರಾಣಿಗೆ ಆ ರಾಧಾಕುಂಡ ತುಂಬಾ ಪ್ರಿಯವಾದದ್ದು. ಸೊ ಯಾಕಂದ್ರೆ ಅದರಲ್ಲಿ ಆ ಒಂದು ಕೃಷ್ಣನ ಪ್ರೇಮ ತುಂಬಿ ತುಳುಕಾಡ್ತಿದೆ, ಆ ನೀರಿನ ರೂಪದಲ್ಲಿ, ದ್ರವ ರೂಪದಲ್ಲಿ ಅಲ್ಲಿ ಇದೆ ಅಲ್ವಾ. ಕೃಷ್ಣ ಏನನ್ನ ಹೇಳ್ತಾರೆ ರಾಧಾರಾಣಿಗೆ? ನಾನು ದಿನಾ ಇದ್ರಲ್ಲಿ ನಾನು ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ ಅವರಿಬ್ರು ಸಹ ಅಲ್ಲಿ ಆ ರಾಧಾಕುಂಡದಲ್ಲಿ ಈ ಅಷ್ಟಕಾಳಿಯ ಲೀಲೆ ಅಂದ್ರೆ 24 ಗಂಟೆಗಳಲ್ಲಿ 8 ಬಾರಿ ಅಲ್ಲಿ ಮೀಟ್ ಮಾಡ್ತಿದ್ರು ಅಂತಂದ್ರೆ ಆ ರಾಧಾಕುಂಡ ಇನ್ನೆಷ್ಟು ಅವ್ರಿಗೆ ತುಂಬಾ ಪ್ರಿಯವಾದದ್ದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಷ್ಟಕಾಳಿಯ ಲೀಲೆಯನ್ನ ಅವರಲ್ಲಿ ಮಾಡ್ತಾ ಇದ್ರು ಅಂದ್ರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಆ ರಾಧಾಕುಂಡ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ನೋಡಿ. ಇವಾಗ ಇಲ್ಲಿ
ಭಕ್ತರು ಇವಾಗ ಕರ್ಮಿಗಳು, ಜ್ಞಾನಿಗಳು, ಭಕ್ತರು ಅಂತ ಹೇಳ್ಬಿಟ್ಟು ಇಲ್ಲಿ ಜೀವಿಗಳ ಬಗ್ಗೆ ಹೇಳ್ತಾ ಹೇಳ್ತಾ ಕೊನೆಗೆ ಎಲ್ಲಿಗೆ ಬಂದಿದ್ದಾರೆ? ರಾಧಾ ಕುಂಡಕ್ಕೆ ಬಂದಿದ್ದಾರೆ ಅಲ್ವಾ. ನಮ್ಗೆ ರಾಧಾ ಕುಂಡವನ್ನ ನೋಡಿದಾಗ ಅದೊಂದು ನೀರು ಅಲ್ವಾ, ಅದು ಒಂದು ಜಡ ವಸ್ತು ಅಂತ ಅನ್ಸುತ್ತೆ ಅಲ್ವಾ. ಕೊನೆಗೆ ನಮ್ಗೆ ಅದರ ಪ್ರಾಮುಖ್ಯತೆಯನ್ನ ನಮ್ಗೆ ಎಷ್ಟು ಹೇಳ್ತಿದ್ದಾರೆ ಅಂತಂದ್ರೆ, ಆ ಒಂದು ರಾಧಾ ಕುಂಡದ ಬಳಿಯಲ್ಲಿ ನೀವು ಜೀವನವನ್ನ ಮಾಡಿದ್ರೆ, ಅಂದ್ರೆ ನೀವು ಭಕ್ತಿ ಸೇವೆಯನ್ನ ಮಾಡಿದ್ರೆ ಸಾಕು, ನೀವು ಧನ್ಯರಾಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಆ ರಾಧಾ ಕುಂಡದ ಬಗ್ಗೆ ಅಲ್ವಾ. ಅಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಭಗವಂತ ಬೇರೆ ಅಲ್ಲ, ಭಗವಂತನ ಆ ಪರಿಕರಗಳು ಪ್ಯಾರಾಫರ್ನೇಲಿಯಾ ಅಂತ ನಾವೇನ್ ಕರಿತೀವಿ ಅದು ಬೇರೆ ಅಲ್ಲ ಅಲ್ವಾ. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಆ ಕೃಷ್ಣನ ಲೀಲೆಗಳು ಬೇರೆ ಅಲ್ಲ ಅಲ್ವಾ. ಕೃಷ್ಣನ ಲೀಲೆಗಳನ್ನ ನಾವು ಧ್ಯಾನ ಮಾಡಿದ್ರೆ ನಾವು ಕೃಷ್ಣನ ಜೊತೆ ಇದ್ದ ಹಾಗೆ ಅಲ್ವಾ. ಆದ್ರೆ ಅದೇ ತರ ನಮ್ಗೆ ಈ ಭೌತಿಕ ವಸ್ತುಗಳನ್ನ ನಾವ್ ಎಷ್ಟೇ ನೆನಪಿಸ್ಕೊಂಡ್ರು ಸಹ ಅದು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭೇದ ಅನ್ನೋದಿದೆ ಅಲ್ವಾ. ನನ್ಗೆ ಇವಾಗ ತುಂಬಾ ಬಾಯಾರಿಕೆ ಆದ್ರೆ ನಾನು ನೀರು 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 ಅಂತ ನಾನು ಎಷ್ಟೇ ನಾನು ಅದರ ಬಗ್ಗೆ ಅದನ್ನ ನಾನು ಪಠಿಸಿದ್ರು ಸಹ ನನಗೆ ಬಾಯಾರಿಕೆ ಹೋಗೋದಿಲ್ಲ. ಆ ನೀರನ್ನೇ ನಾನು ಕುಡಿಬೇಕು, ಅವಾಗ್ಲೇ ನನಗೆ ಬಾಯಾರಿಕೆ ಹೋಗೋದು. ಆದ್ರೆ ಕೃಷ್ಣ ನಾಮ ಆ ತರ ಅಲ್ಲ. ನಾನು ಕೃಷ್ಣ 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 ಅಂತ ಹೇಳಿದ್ರೆ ಸ್ವತಃ ಕೃಷ್ಣನೇ ನಮ್ಮ ನಾಲಿಗೆ ಮೇಲೆ ನೃತ್ಯವನ್ನ ಮಾಡ್ತಾರೆ. ಅಂದ್ರೆ ಕೃಷ್ಣ ಬೇರೆ ಅಲ್ಲ, ಕೃಷ್ಣ ನಾಮ ಬೇರೆ ಅಲ್ಲ, ತನ್ನೆಲ್ಲ ಶಕ್ತಿಯನ್ನ ಕೃಷ್ಣ ಆ ಒಂದು ನಾಮದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಅಭಿನ್ನ, ಅಂದ್ರೆ ಏನೇ ಒಂದು ಭೇದ ಭಾವ ಇಲ್ಲ. ಕೃಷ್ಣನ ಹೆಸರಿಗೆ, ಕೃಷ್ಣನ ಲೀಲೆಗಳಿಗೆ, ಕೃಷ್ಣನ ಪರಿಕರಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಅದೇ ತರನೇ ಇಲ್ಲಿ ರಾಧಾಕುಂಡ. ಸೊ ರಾಧಾಕುಂಡ ಮತ್ತೆ ಆ ಶ್ರೀಮತಿ ರಾಧಾರಾಣಿ ಏನು ವ್ಯತ್ಯಾಸ ಇಲ್ಲ. ಅದಕ್ಕೇನೆ ಪ್ರಭುಪಾದರು ಯಾವಾಗ ತಮ್ಮ ಆ ಒಂದು ಅಮೆರಿಕನ್ ಶಿಷ್ಯರನ್ನ ಕರ್ಕೊಂಡು ವೃಂದಾವನಕ್ಕೆ ಬಂದಾಗ, ರಾಧಾಕುಂಡದ ಹತ್ರ ಬಂದಾಗ ಅಲ್ಲಿ ತುಂಬಾ ಸ್ಕ್ರಾಚಿಂಗ್ ಹೀಟ್ ಅಂತ ಹೇಳ್ತಾರೆ, ಅಂದ್ರೆ ಚುಚ್ಚುವಂತಹ ಬಿಸಿಲಿತ್ತು. ಅದಕ್ಕೋಸ್ಕರ ಆ ನಾವ್ ನೋಡಿದ್ವಿ ಅಮೆರಿಕಾದಲ್ಲಿ ಎಷ್ಟು ಒಂಥರ ಏನು ವಾತಾವರಣ ಯಾವ ತರ ಇರುತ್ತೆ, ಥಂಡಿ ಜಾಸ್ತಿ ಇರುತ್ತೆ ಅಲ್ಲಿ. ಅಂತವ್ರಿಗೆ ಈ ಒಂದು ಬಿಸಿಲನ್ನ ತಡ್ಕೊಳ್ಲಿಕ್ಕೆ, ಅವ್ರಿಗೆ ಆ ದಗೆಯನ್ನ ತಡ್ಕೊಳ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಅವ್ರಿಗೆ ರಾಧಾಕುಂಡವನ್ನ ನೋಡಿದ ತಕ್ಷಣ ಎಲ್ಲಾ ಶಿಷ್ಯರನ್ನು ಸಹ ಅದ್ರೊಳಗಡೆ ಹೋಗಿ ಜಂಪ್ ಮಾಡ್ಕೊಂಡು ಅವರು ಕೇಕೆ ಹಾಕೊಂಡು ಕುಣಿದಾಡ್ತಾ ಇದ್ದಾರೆ ಅವರು. ಅದನ್ನ ನೋಡಿದಾಗ ಶೀಲ ಪ್ರಭುಪಾದರಿಗೆ ಗೊತ್ತಿದೆ ಅದರ ಒಂದು ಮಹತ್ವ, ರಾಧಾಕುಂಡದ ಮಹತ್ವ. ಅವ್ರಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಏನನ್ನ ಹೇಳಿದ್ರು, ನನ್ನ ಶಿಷ್ಯರು ಯಾರು ಸಹ ರಾಧಾಕುಂಡದಲ್ಲಿ ಸ್ನಾನ ಮಾಡೋ ಹಾಗಿಲ್ಲ ಅಂತ ಬಿಟ್ಟು ಅದಕ್ಕೆ ಅವರು ಆದೇಶವನ್ನ ಹೊರಡಿಸಿದ್ದು. ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿ ಅವ್ರು ಹೇಳ್ತಿರೋದೆಲ್ಲನೂ ಸಹ ಸತ್ಯವಾದದ್ದೇ. ಆ ರಾಧಾಕುಂಡದ ಹತ್ರ ಯಾರು ಬರ್ತಾರೋ, ರಾಧಾಕುಂಡದ ಆ ನೀರನ್ನ ಯಾರು ಪ್ರೋಕ್ಷಣೆ ಮಾಡ್ಕೋತಾರೋ, ಒಂದು ಬಾರಿ ಸ್ನಾನ ಮಾಡಿದ್ರು ಸಹ ಅಂದ್ರೆ ಅವರು ಕೃಷ್ಣನ ಪ್ರೇಮವನ್ನ ಅವರು ಪಡ್ಕೊಳ್ತಾರೆ ಅನ್ನೋದು ಸುಳ್ಳಲ್ಲ ಅಲ್ವಾ. ಆದ್ರೆ ನಮ್ಮ ಆ ಒಂದು ಪ್ರಜ್ಞೆ ಅನ್ನೋದು ಸರಿ ಇಲ್ದಲೇ ಇದ್ದಾಗ ನಾವು ಆ ಒಂದು ರಾಧಾಕುಂಡಕ್ಕೆ ನಾವು ಅಪಚಾರವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗುರುಗಳು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಗುರುಗಳ ಒಂದು ಏನು ಪರ್ಮಿಷನ್ ಇದ್ದಾಗ ಮಾತ್ರ ನಾವು ಅದರಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ನಮ್ಗೆ ಕಾಲನ್ನು ಸಹ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಬೇರೆ ಯಾರು ಅಲ್ಲ, ರಾಧಾರಾಣಿನ ನಾವು ಹಾಗೆ ತುಳಿಲಿಕ್ಕೆ ಸಾಧ್ಯನಾ? ರಾಧಾರಾಣಿ ಮೇಲೆ ನಾವು ಆತರ ನರ್ತನ ಮಾಡ್ಲಿಕ್ಕೆ ಸಾಧ್ಯನಾ? ನೋಡಿ, ಪ್ರಭುಪಾದರಿಗೆ ಅವ್ರು ಆ ಒಂದು ಭಾವದಲ್ಲಿ ನೋಡ್ತಾ ಇದ್ದಾರೆ. ಆದ್ರೆ ಶಿಷ್ಯರಿಗೆ ಅಂತಹ ಭಾವ ಇನ್ನ ಬಂದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾವು ರಾಧಾಕುಂಡದಲ್ಲಿ ಸ್ನಾನ ಮಾಡ್ಬೇಕಂತಂದ್ರೆ ಗುರುಗಳ ಪರ್ಮಿಷನ್ ಇದ್ರೆ ನಾವು ಮಾಡಬಹುದು, ಇಲ್ಲ ಅಂದ್ರೆ ಮಾಡೋ ಹಾಗಿಲ್ಲ. ಇಲ್ಲಾಂದ್ರೆ ನೀವು ಆ ಒಂದು 3 ಹನಿಗಳ ಸ್ನಾನ ಅಂತ ನಾವೇನ್ ಹೇಳ್ತೀವೋ ಆ ಒಂದು 3 ಹನಿಗಳನ್ನ ತಗೊಂಡು ನಾವು ಚುಮ್ಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಕಾಲನ್ನು ಸಹ ನಾವು ಟಚ್ ಮಾಡಬಾರ್ದು, ಕಾಲನ್ನು ಸಹ ನಾವು ತೊಳ್ಕೊಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಅಂತಂದ್ರೆ ನಾವು ಆ ಒಂದು ಶುದ್ಧ ಭಾವದಲ್ಲಿ ನಾವು ಹೋಗ್ತೀವಿ ಅಂದಾಗ ಒಂದ್ಸತಿ ಏನು ನೀವು ಹಲವಾರು ಬಾರಿ ಮುಳುಗಿ ಎದ್ದೋಳಿ ನೀವು. ಯಾಕೆ ಅಂತಂದ್ರೆ ಆ ರಾಧಾಕುಂಡದಲ್ಲಿ ನೀವು ಮಿಂದ್ರೆ ಸೊ ನಿಮ್ಗೆ ಕೃಷ್ಣ ಪ್ರೇಮ ನಿಮ್ಗೆ ಸಿಗುತ್ತೆ, ನಿಮ್ಮಲ್ಲಿರುವಂತಹ ಕೃಷ್ಣ ಪ್ರೇಮ ಜಾಗೃತವಾಗುತ್ತೆ. ನಿಮ್ಗೆ ಕೃಷ್ಣನ ಮೇಲೆ ಏನ್ ಹೇಳ್ತಾರೆ ಆ ಒಂದು ಭಾವ ಏನಿದೆ ಅದಿನ್ನ ಹೆಚ್ಚಾಗ್ತಾ ಹೋಗುತ್ತೆ ಅಂತಾನೆ ಹೇಳೋದು. ಇದು ಮುಂದಿನ ಶ್ಲೋಕದಲ್ಲಿ ಹೇಳೋ ಹಾಗೇನೆ ನಾರದರಿಗೂ ಸಹ ದೊರಕೋದಿಲ್ಲ. ಸನತ್ ಕುಮಾರರೇನಿದ್ದಾರೆ ಅವ್ರಿಗೂ ಸಹ ಇದು ತುಂಬಾ ದುರ್ಲಭ ಅಂತ ಹೇಳ್ತಾ ಇದಾರೆ. ರಾಧಾಕುಂಡದಲ್ಲಿ ಸ್ನಾನ ಮಾಡೋದೇ ಆಗ್ಲಿ, ಅದನ್ನ ದರ್ಶನ ಮಾಡೋದೇ ಆಗ್ಲಿ, ಅದರ ಹತ್ರ ವಾಸ ಮಾಡೋದೇ ಆಗ್ಲಿ, ಸೇವೆ ಮಾಡೋದೇ ಆಗ್ಲಿ, ಇವೆಲ್ಲವೂ ಸಹ ದುರ್ಲಭ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಆ ರಾಧಾಕುಂಡದ ಮಹತ್ವವನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವ್ ಈ ಭಾವಾರ್ಥವನ್ನ ನೋಡೋಣಂತೆ. ಇನ್ನೊಂದು ಅರ್ಧ ಗಂಟೆ ಇದೆ. ಸೊ ಒಂದೊಂದು ಪ್ಯಾರವನ್ನ ಓದ್ತಾ ಹೋಗಿ ನನ್ಗೇನಾದ್ರೂ ಆ ಸಮಯದಲ್ಲಿ ಹೇಳ್ಬೇಕು ಅನ್ಸಿದ್ರೆ ನಾನು ಹೇಳ್ತೀನಿ, ಅಥವಾ ಬೇರೆಯವರಿಗೆ ಇನ್ಯಾರಿಗಾದ್ರೂ ಹಂಚ್ಕೋಬೇಕಂತ ಅನ್ಸಿದ್ರೆ ನೀವು ಹೇಳ್ಬೋದು. ಸೊ ಇಲ್ಲಿ ಮೇಯ್ನ್ ಆಗಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಕರ್ಮಿಗಳ ಬಗ್ಗೆ ಹೇಳ್ತಾ ಇದಾರೆ. ಸೊ ಕರ್ಮಿಗಳಂದ್ರೆ ಎಂತಹ ಒಂದು ಆಕ್ಟಿವಿಟೀಸ್ ಅನ್ನ ಅವರು ಮಾಡ್ತಾರೆ, ಆ ತರ ಇದ್ದಾಗ ಅವರು ಈ ಒಂದು ವರ್ತಮಾನ ಜೀವನದಲ್ಲಿ ಅವರ ಗತಿ ಏನಿರುತ್ತೆ, ಮತ್ತೆ ಅವರು ದೇಹವನ್ನ ಬಿಟ್ಟಾಗ ಅವ್ರಿಗೆ ಎಂತಹ ಗತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಜ್ಞಾನಿಗಳ ಬಗ್ಗೆ ಹೇಳ್ತಾರೆ, ಆಮೇಲೆ ಭಕ್ತರ ಬಗ್ಗೆ ಹೇಳ್ತಾರೆ, ಗೋಪಿಕಾ ಸ್ತ್ರೀಯರ ಬಗ್ಗೆ ಹೇಳ್ತಾರೆ,
ಶ್ರೀಮತಿ ರಾಧಾರಾಣಿಯವರ ಬಗ್ಗೆ ಹೇಳ್ತಾರೆ. ಕೊನೆಗೆ ರಾಧಾಕುಂಡದ ಬಗ್ಗೆ ನಮ್ಗೆ ಅರ್ಥ ಮಾಡಿಸ್ತಾರೆ, ಅದರ ಒಂದು ಮಹತ್ವವನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಹರೇ ಕೃಷ್ಣ. ಭಾವಾರ್ಥದಲ್ಲಿ ಇವಾಗ ನಮ್ಗೆ ಇಲ್ಲಿ ಒಂದು 6 ಪೇಜಸ್ ಇದೆ. 6 ಪೇಜಸ್ ಅಲ್ಲಿ ನೀವು ಭಾವಾರ್ಥದಲ್ಲಿ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡಿರೋದನ್ನ ನೋಡಿದ್ರೆ ಕರ್ಮಿಗಳ ಬಗ್ಗೆನೇ ಹೆಚ್ಚಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡಿ, ನಾವೆಲ್ಲನೂ ಆ ಒಂದು ಕ್ಯಾಟಗರಿಗೆ ಬರ್ತೀವಿ, ಕರ್ಮಿಗಳಿಗೆ ನಾವು ಬರ್ತೀವಿ ಅಲ್ವಾ. ಸೊ ನಮ್ಗೆ ಇಷ್ಟೆಲ್ಲ ನಮ್ಗೆ ಅರ್ಥ ಆಗ್ತಿದ್ರು ಸಹ ನಾವು ಭಗವಂತನ ಒಂದು ವಿಭಿನ್ನಾಂಶ, ಹೇಗೆ ಈ ಕೈ ದೇಹಕ್ಕೇನೆ ಸೇವೆಯನ್ನ ಮಾಡ್ಬೇಕು ಅಂತ ನಮ್ಗೆ ಇದೆಲ್ಲ ಅರ್ಥ ಆಗ್ತಿದ್ರು ಸಹ ಸೊ ನಾವ್ ಇನ್ನ ಜೀವನದಲ್ಲಿ ಅಳವಡಿಸ್ಕೊಳೋದ್ರಲ್ಲಿ ನಾವು ಎಡುತ್ತಾ ಇದೀವಿ ಅಲ್ವಾ. ಅದಕ್ಕೆ ನೋಡಿ ಪ್ರಭುಪಾದರು ಹೆಚ್ಚು ಸಮಯವನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದಾರೆ. ಭಾವಾರ್ಥದಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ ಕರ್ಮಿಗಳಂದ್ರೆ ಏನು. ನಮ್ಗೆ ಭಗವಂತ ಕೊಟ್ಟಿರೋದು ಈ ಇಂದ್ರಿಯಗಳನ್ನ, ಮನಸ್ಸನ್ನ ಈ ಒಂದು ಭೌತಿಕ ಬಂಧನದಿಂದ ಬಿಡಿಸ್ಕೊಳ್ಲಿಕ್ಕೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ನೀವಿನ್ನ ಹೆಚ್ಚೆಚ್ಚು ಬಂಧನದಲ್ಲಿ ಸಿಕ್ಕಾಕೊಳ್ಳುವಂತಹ ಒಂದು ಕರ್ಮಗಳನ್ನ ಮಾಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟೆ ನಮ್ಗೆ ಇಲ್ಲಿ 3 ಪೇಜ್ಗಳ ಗಟ್ಲೆ ನಮ್ಗೆ ಕರ್ಮಿಗಳ ಬಗ್ಗೆನೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನ 2.5 ಪೇಜಲ್ಲೇನೆ ಜ್ಞಾನಿಗಳು, ಭಕ್ತರು, ಗೋಪಿಕಾಸ್ತ್ರೀಯರು ಮತ್ತೆ ರಾಧಾರಾಣಿ, ರಾಧಾಕುಂಡದ ಬಗ್ಗೆ ಹೇಳಿ ಅವರು ಮುಗಿಸ್ಬಿಡ್ತಾ ಇದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ. ಸೊ ಭಾವಾರ್ಥದಲ್ಲಿ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ. ಈಗ ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಬಗೆಯ ಕಾಮ್ಯ ಕರ್ಮವನ್ನು ಮಾಡುತ್ತಿದ್ದಾರೆ. ದುಡಿದು ಐಹಿಕ ಲಾಭಗಳನ್ನು ಪಡೆಯ ಬಯಸುವವರನ್ನು ಕರ್ಮಿಗಳೆಂದು ಕರೆಯುತ್ತಾರೆ. ಈ ಐಹಿಕ ಜಗತ್ತಿನ ಜೀವಿಗಳೆಲ್ಲರೂ ಮಾಯೆಯ ಮೋಡಿಗೆ ಒಳಗಾಗಿದ್ದಾರೆ. ಇದನ್ನು ವಿಷ್ಣು ಪುರಾಣದಲ್ಲಿ 6.7.61 ಹೀಗೆ ವಿವರಿಸಲಾಗಿದೆ. ವಿಷ್ಣು ಶಕ್ತಿ ಪರಾ ಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾ ಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿ ಇಷ್ಯತೆ. ಋಷಿಗಳು ದೇವೋತ್ತಮ ಪರಮ ಪುರುಷನ ಶಕ್ತಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಅವೆಂದರೆ ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಐಹಿಕ ಶಕ್ತಿ. ಐಹಿಕ ಶಕ್ತಿಯನ್ನು 3ನೇ ದರ್ಜೆಯ ಶಕ್ತಿ ಎಂದು ಪರಿಗಣಿಸಲಾಗಿದೆ, ತೃತೀಯ ಶಕ್ತಿ. ಐಹಿಕ ಶಕ್ತಿಯ ಪರಿಧಿಯಲ್ಲಿರುವ ಜೀವಿಗಳು ಕೆಲವು ವೇಳೆ ಕೇವಲ ನಾಯಿಗಳು, ಹಂದಿಗಳಂತೆ ಇಂದ್ರಿಯ ಸುಖ ಪಡಲು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ಆದರೆ ಕೆಲವು ಕರ್ಮಿಗಳು ಈ ಜನ್ಮದಲ್ಲಿ ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡಿ ಮುಂದಿನ ಜನ್ಮದಲ್ಲಿ ವೇದೋಕ್ತವಾದ ನಾನಾ ಬಗೆಯ ಕರ್ಮಗಳನ್ನು ಮಾಡುವುದರಲ್ಲಿ ಅತಿಯಾಗಿ ಆಸಕ್ತರಾಗಿರುತ್ತಾರೆ. ಹೀಗಾಗಿ ಅವರ ಪುಣ್ಯ ಬಲದ ಫಲದಿಂದ ಅವರು ಸ್ವರ್ಗಲೋಕಕ್ಕೆ ಏರುತ್ತಾರೆ. ನಿಜವಾಗಿ ವೇದೋಕ್ತವಾದ ವಿಧಿಗಳಂತೆ ಯಜ್ಞ ಯಾಗಾದಿಗಳನ್ನು ಮಾಡುವವರು ಚಂದ್ರಲೋಕಕ್ಕೂ ಅದಕ್ಕಿಂತಲೂ ಉನ್ನತವಾದ ಲೋಕಗಳಿಗೆ ಏರುತ್ತಾರೆ. ಭಗವದ್ಗೀತೆಯಲ್ಲಿ 9.21 ಕ್ಷೀಣೆ ಪುಣ್ಯೆ ಮೌರ್ತ್ಯ ಲೋಕಂ ವಿಶಂತಿ ಎಂದು ಹೇಳಿದೆ. ಅಂದರೆ ತಮ್ಮ ಪುಣ್ಯ ಕರ್ಮಗಳ ಫಲ ಮುಗಿದು ಹೋದ ಮೇಲೆ ಅವರು ಮತ್ತೆ ಮೌರ್ತ್ಯ ಲೋಕಕ್ಕೆ, ಈ ಭೂಮಿಗೆ ಮರಳುತ್ತಾರೆ. ಅಂತಹ ವ್ಯಕ್ತಿಗಳು ತಮ್ಮ ಪುಣ್ಯ ಕಾರ್ಯಗಳಿಂದಾಗಿ ಸ್ವರ್ಗಲೋಕಗಳಿಗೆ ಹೋಗಿ ಅಲ್ಲಿ ಸಾವಿರಾರು ವರ್ಷಗಳ ಕಾಲ ಜೀವನದ ಸುಖವನ್ನು ಅನುಭವಿಸಬಹುದು. ಆದರೂ ತಮ್ಮ ಪುಣ್ಯ ಕರ್ಮದ ಫಲ ತೀರಿದೊಡನೆ ಮತ್ತೆ ಈ ಭೂಮಿಗೆ ಮರಳಲೇಬೇಕು. ಅದೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ, ಹಂಗೆ ಹೇಳ್ಬಿಡಿ ಮಾತಾಜಿ ಅರ್ಥ, ಇಲ್ಲಿ ಏನ್ ಅರ್ಥ ಆಯ್ತಂತ. ಅದೇ ಮಾತಾಜಿ, ಶ್ರೀಲ ಪ್ರಭುಪಾದರು ಇಲ್ಲಿ ಕರ್ಮಿಗಳ ಬಗ್ಗೆ ಹೇಳಿದ್ದಾರೆ ಮಾತಾಜಿ. ಕರ್ಮಿಗಳ ಗುಣ ಸ್ವಭಾವ ಹೇಗಿರುತ್ತದೆ, ಈ ಐಹಿಕ ಜಗತ್ತಿನಲ್ಲಿ ಅವರು ಮಾಯೆಗೆ ಒಳಗಾಗಿ ಅವರು ಐಹಿಕ ಲಾಭವನ್ನು ಪಡೆಯ ಬಯಸುತ್ತಾರೆ. ಅವರು ಕಾಮ್ಯ ಕರ್ಮಗಳನ್ನು ಮಾಡುತ್ತಾರೆ. ಅವರನ್ನು ಕರ್ಮಿಗಳೆಂದು ಹೇಳುತ್ತಾರೆ. ಹಾಗೆ ಅವರು ಫಲಾಪೇಕ್ಷೆಗಾಗಿ ಅವರು ದುಡಿಯುತ್ತಾರೆ. ಅವರು ಹೇಗೆ ದುಡಿಯುತ್ತಾರೆ ಅಂದ್ರೆ ಹಂದಿಗಳಾಗಿ, ನಾಯಿಗಳಂತೆ ದುಡಿಯುತ್ತಾರೆ. ಇಲ್ಲಿ ಇದು ವಿಷ್ಣು ಪುರಾಣದಲ್ಲಿ ಇದು ಶ್ಲೋಕವನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದೇ ಇಲ್ಲಿ ದೇವೋತ್ತಮ ಪರಮ ಪುರುಷನ ಶಕ್ತಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ ಮತ್ತೆ ಐಹಿಕ ಶಕ್ತಿ. ಆಧ್ಯಾತ್ಮಿಕ ಶಕ್ತಿಯಲ್ಲಿ ರಾಧಾರಾಣಿ ಬರುತ್ತಾರೆ, ಮತ್ತೆ ತಟಸ್ಥ ಶಕ್ತಿಯಲ್ಲಿ ಜೀವಿಗಳು ಬರುತ್ತಾರೆ. ಐಹಿಕ ಶಕ್ತಿ ಅಂದ್ರೆ ಭೌತಿಕ ಶಕ್ತಿ. ಅದು ಈ ಜೀವಿಗಳು, ಮನುಷ್ಯರು ಈ ಭೌತಿಕ ಶಕ್ತಿಗೆ, ಐಹಿಕ ಶಕ್ತಿಯ ಮಾಯೆಗೆ ಒಳಗಾಗಿ ಅವರು ನಾಯಿ ಹಂದಿಗಳಂತೆ ದುಡಿಯುತ್ತಾರೆ. ಏಕೆ ದುಡಿಯುತ್ತಾರೆ ಅವರು ಅಂದ್ರೆ ಅವರು ಇಂದ್ರಿಯ ಸುಖ ಪಡಲು ಅವರು ಕಷ್ಟಪಡುತ್ತಿದ್ದಾರೆ. ಹೀಗೆ ಕೆಲವರು ಎಲ್ಲ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾರೆ, ಯಾಗ ಯಜ್ಞ ಮತ್ತೆ ದಾನ ಧರ್ಮಗಳನ್ನು ಮಾಡುತ್ತಾರೆ. ಅವರು ಏಕೆ ಮಾಡುತ್ತಾರೆ ಅಂದ್ರೆ ಫಲಾಪೇಕ್ಷೆಗಾಗಿ. ಅವರು ಮುಂದಿನ ಜನ್ಮದಲ್ಲಿ ಅವರಿಗೆ ಮುಂದಿನ ಜನ್ಮ ಅಲ್ಲ, ಇವಾಗ ಅವರು ಅವರ
ಇದು ಏನು ಹೇಳ್ತೇವೆ ನಾವು, ಇವಾಗ ಅಂತ್ಯವಾದಾಗ ಅವರು ಈ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅವರು ಮೇಲಿನ ಲೋಕಕ್ಕೆ ಹೋಗುತ್ತಾರೆ. ಮೇಲಿನ ಲೋಕಕ್ಕೆ ಹೋದುವ ಕೂಡ ಇಲ್ಲಿ 9.21 ಹೇಳಿದಂತೆ ಕ್ಷೀಣೆ ಪುಣ್ಯ ಮೌತ್ಯ ಲೋಕ ಮಿಷಂತಿ, ಅಂದ್ರೆ ಅವರದ್ದು ಪುಣ್ಯ ತುಂಬಾ ತಾತ್ಕಾಲ, ಅವರದ್ದು ಪುಣ್ಯ ಎಷ್ಟು ಪುಣ್ಯ ಮುಗಿದ ನಂತರ, ಪುಣ್ಯ ಕ್ಷೀಣವಾದ ನಂತರ ಅವರು ಮೌತ್ಯ ಲೋಕದಿಂದ ಪುನಃ ಅವರು ಈ ಲೋಕಕ್ಕೆ ಭೂಲೋಕಕ್ಕೆ ಬಂದು ಪುನಃ ಜನ್ಮ ಮೃತ್ಯು ಜರ ವ್ಯಾಧಿ ಈ ಚಕ್ರದಿಂದಲೇ ಸುತ್ತುತ್ತಾ ಇರುತ್ತಾರೆ. ಇದರಿಂದಲೇ ಅವರು ಇರ್ತಾರೆ. ಆದರೆ ಯಾರು ಭಗವಂತನ ಭಕ್ತಿ ಸೇವೆ ಮಾಡುತ್ತಾರೆ, ಈ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡಿ ಭಗವಂತನ ನಿರಂತರ ಭಕ್ತಿ ಸೇವೆಯಲ್ಲಿದ್ದು ಭಗವಂತನಿಗೆ ಶರಣಾಗುತ್ತಾರೆ, ಅವರು ಮತ್ತೆ ಆ ಮೇಲಿನ ಲೋಕಕ್ಕೆ ಹೋಗುವುದಿಲ್ಲ. ಚಂದ್ರನ ಲೋಕಕ್ಕಾಗಲಿ ಅಥವಾ ಅದೇ ಚಂದ್ರನ ಲೋಕಕ್ಕೆ ಮೌತ್ಯ ಲೋಕಕ್ಕೆ ಆಗ್ಲಿ ಎಲ್ಲ ಯಾವುದಕ್ಕೂ ಹೋಗುದಿಲ್ಲ. ಅವರು ಭಗವಂತನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಹೋಗುತ್ತಾರೆ. ಹಾಗೆ ಅವರು ಹೌದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾಕೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ನಮ್ಗೆ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ಶ್ಲೋಕವನ್ನ ಅಂತಂದ್ರೆ, ನಮ್ಗೆ ಇಲ್ಲಿ ದೇವೋತ್ತಮ ಪರಮಪುರುಷನ ಶಕ್ತಿಯನ್ನ 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಶಕ್ತಿ, ತಟಸ್ಥ ಶಕ್ತಿ ಮತ್ತೆ ಐಹಿಕ ಶಕ್ತಿ ಅಲ್ವಾ. ನಾವೆಲ್ಲ ಜೀವರಾಶಿಗಳೆಲ್ಲನೂ ಸಹ ಈ ತಟಸ್ಥ ಶಕ್ತಿಯಲ್ಲಿ ಬರ್ತಾ ಇದೀವಿ ಅಲ್ವಾ. ಸೊ ಅಂದ್ರೆ ನಾವ್ ಯಾವತ್ತೂ ಸಹ ನಾವು ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಸ್ವತಂತ್ರ ಅಂತ ನಾವು ಅನ್ಕೋಬಹುದು, ಸ್ವತಂತ್ರ ದಿನಾಚರಣೆನ ನಾವು ಆಚರಿಸಬಹುದು. ಆದ್ರೆ ನಾವು ಇಲ್ಲಿ ಭಗವಂತನ ಆ ಒಂದು ಅಂತರಂಗ ಶಕ್ತಿಯ ಕೆಳಗಾದ್ರೂ ನಾವಿರ್ಬೇಕು, ಇಲ್ಲ ಅಂತಂದ್ರೆ ಬಹಿರಂಗ ಶಕ್ತಿಯ ಕೆಳಗಾದ್ರೂ ನಾವಿರ್ಬೇಕು. ಆದ್ರೆ ಅದರ ಆಯ್ಕೆ ನಮ್ಗೆ ಬಿಟ್ಟಿದ್ದಾರೆ ಭಗವಂತ. ಅದಕ್ಕೆ ನಮ್ಮನ್ನ ತಟಸ್ಥ ಶಕ್ತಿಯಲ್ಲಿ ನಮ್ಮ ಜೀವಿಗಳನ್ನ ಇಟ್ಟಿರೋದವ್ರು ಅಲ್ವಾ. ನನಗೆ ಇಲ್ಲ ನಾನು ಮಾಯೆಯಲ್ಲೇ ಇರ್ತೀನಿ, ನಾನು ಭ್ರಮೆಯಲ್ಲೇ ಜೀವನ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅದಕ್ಕೂ ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಇಲ್ಲಪ್ಪ, ನಾನು ಭ್ರಮೆಯಲ್ಲಿ ನಾನು ಜೀವನ ಮಾಡೋದಿಲ್ಲ, ಆ ಒಂದು ನಾನು ನಿಜದಲ್ಲಿ ನಾನು ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಸತ್ಯದಲ್ಲಿ ನಾನು ಜೀವನವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಭಗವಂತನ ಅಂತರಂಗ ಶಕ್ತಿಯ ಕೆಳಗಡೆ ನಾವು ಬಂದ್ಬಿಡ್ತೀವಿ ಅಲ್ವಾ. ಸೊ ಆದ್ರೆ ನಾವೇನನ್ನ ಮಾಡ್ಲಿಕ್ಕೆ ಹೊರಟಿದೀವಿ, ನಮ್ಗೆ ಭಗವಂತ ಇಂತಹ ಒಂದು ಅನುಕೂಲವನ್ನ ಕೊಟ್ಟಿದ್ದಾನೆ ಅಲ್ವಾ. ಅದನ್ನಾದ್ರೂ ನಾವು ಆಯ್ಕೆ ಮಾಡ್ಬೋದು. ನಾನು ಜೈಲಲ್ಲೇ ಇರ್ತೀನಪ್ಪ ಅಂತ ಹೇಳಿದ್ರೆ ಆಯ್ತು, ನಾನು ತಪ್ಪು ಮಾಡಿದ್ರೆ ಜೈಲಿಗೆ ನನ್ನ ತಗೊಂಡು ಹಾಕ್ತಾರೆ. ಇಲ್ಲ ನಾನು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡ್ಕೊಂಡು ಸಿಟಿಯಲ್ಲಿ ಇರ್ತೀನಿ ಅಂತಂದ್ರೆ ನನಗೆ ಅದಕ್ಕೂ ಸಹ ಅವಕಾಶ ಇದೆ ಅಲ್ವಾ. ಸೊ ಆಯ್ಕೆ ಮಾಡೋದು ನಮ್ಗೆ ಅವಕಾಶ ಇದೆ. ಸೊ ಜೀವಿಗಳಿಗೆ ಅಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಜೀವಿಗಳು ಮಾಡ್ತಾ ಇರೋದಾದ್ರೂ ಏನು, ಅದು ಮನುಷ್ಯ ಜನ್ಮ ಸಿಕ್ಕಿದಾಗ ಆ ನಾಯಿ ಹಂದಿಗಳ ತರ ಅವರು ಇಂದ್ರಿಯ ಸುಖವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಅವರು ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅಲ್ವಾ. ಹೋಗ್ಲಿ, ಅವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕಾದ್ರೂ ಏನ್ ಸಿಗ್ತಾ ಇದೆ ಅವ್ರಿಗೆ ಮುಂದಿನ ಈ ಜನ್ಮದಲ್ಲಿ ಅವರು ಕಷ್ಟ ಪಡ್ತಾ ಇದ್ದಾರೆ, ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ನಾವು ಮಾಡ್ಬೇಕಾಗಿರೋದು ಭಕ್ತಿ ಸೇವೆ. ಆದ್ರೆ ಈ ಅಮೂಲ್ಯ ಸಮಯವನ್ನ ಇಂದ್ರಿಯ ಸುಖದಲ್ಲಿ ಅವರು ಉಪಯೋಗಿಸಿದ್ರು, ಬಂಧನಕ್ಕೆ ಸಿಕ್ಕಾಕೊಂಡ್ರು. ಅದರಲ್ಲಿ ಪುಣ್ಯ ಬಂದಾಗ ಏನಾಗ್ತಿದೆ, ಅವರು ಉನ್ನತ ಲೋಕಕ್ಕೆ ಹೋಗ್ತಾರೆ, ಚಂದ್ರನ ಲೋಕಕ್ಕೂ ಹೋಗ್ಬೋದು. ಹೋಗ್ಲಿ, ಅಲ್ಲಿ ಶಾಶ್ವತವಾಗಿ ಏನಾದ್ರು ಇರ್ತಾ ಇದ್ದಾರಾ? ಇಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಅವರ ಪುಣ್ಯ ಕ್ಷೀಣಿಸಿದ ತಕ್ಷಣ ಅವರು ಈ ಭೌತಿಕ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ ಅಲ್ವಾ. ಇದ್ರೂ ಏನು 1000 ವರ್ಷ ಇರ್ಬೋದಾ, ಆದ್ರೆ ಅದೇ ಕೊನೆ ಅಲ್ಲ ಅಲ್ವಾ. ಮತ್ತೆ ಅವ್ರು ಈ ಭೂಮಿಗೆ ಬರ್ಬೇಕಲ್ವಾ. ಭೂಮಿಗೆ ಬಂದ ತಕ್ಷಣ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೋಬೇಕಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಮ್ಗೆ ಆ ಒಂದು ಅನುಕೂಲ ಕೊಟ್ಟಿದ್ದಾರೆ ಭಗವಂತ. ತಟಸ್ಥ ಶಕ್ತಿಲಿ ನಾವಿದೀವಿ ಅಲ್ವಾ. ನಾನು ಯಾರ ಒಂದು ಶಕ್ತಿ ಅಂದ್ರೆ ಒಂದು ರಕ್ಷಣೆ ಕೆಳಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ವಿವೇಕವನ್ನು ಸಹ ನಮ್ಗೆ ಕೊಟ್ಟಿದ್ದಾರೆ, ಬುದ್ಧಿಶಕ್ತಿನೂ ಸಹ ನಮ್ಗೆ ಕೊಟ್ಟಿದ್ದಾರೆ. ಸೊ ನಾವ್ ಏನನ್ನ ಮಾಡ್ಬೇಕು ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಮತ್ತೆ ನಮ್ಗೆ ಇಲ್ಲಿ ಕರ್ಮಿಗಳು ಅವರು ಏನನ್ನ ಮಾಡ್ತಾರೆ, ಅವರು ಆ ಹಣವನ್ನ ಗಳಿಸ್ಲಿಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಹಣ ಬರ್ಬೋದು, ಆದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕೂ ಸಹ ಅವರು ಯೋಚನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಆ ಕರ್ಮಿಗಳ ಬಗ್ಗೆ ಮತ್ತೆ ವಿಕರ್ಮಿಗಳ ಬಗ್ಗೆ ನಮ್ಗೆ ಇನ್ನ ಇಲ್ಲಿ ಈ ಪ್ಯಾರದಲ್ಲೂ ಸಹ ನಮ್ಗೆ ತಿಳಿಸ್ತಾ ಇದ್ದಾರೆ ಪ್ರಭುಪಾದರು. ಹರೇ ಕೃಷ್ಣ. ಇದನ್ನ ಓದಿ. ನಾನು ಮಾತಾಜಿ ಓದಿ ಪದ್ಮಿನಿ ಮಾತಾಜಿ. ಇದೇ ಎಲ್ಲ ಕರ್ಮಿಗಳ ಪುಣ್ಯ ಮಾಡಿದವರ ಮತ್ತು ಪಾಪ ಮಾಡಿದವರ ಹಣೆಯ ಬರಹ. ಈ ಲೋಕದಲ್ಲಿ ಕೈಗಾರಿಕೋದ್ಯಮಿಗಳು, ರಾಜಕಾರಣಿಗಳು ಮತ್ತಿತರರು ಕೇವಲ ಐಹಿಕ ಸುಖಾನುಭವದಲ್ಲಿ ಆಸಕ್ತರಾಗಿರುವುದನ್ನು ನಾವು ಕಾಣುತ್ತೇವೆ. ಅವರು ಎಲ್ಲ ರೀತಿಯಲ್ಲೂ, ಅದು ಒಳ್ಳೆಯ ಮಾರ್ಗವಾಗಿರಲಿ ಕೆಟ್ಟದ್ದಾಗಿರಲಿ, ದುಡ್ಡು ಸಂಪಾದನೆ ಮಾಡಲು ನೋಡುತ್ತಾರೆ. ಅಂತಹ ಜನರನ್ನು ಕರ್ಮಿಗಳು ಅಥವಾ ಪಕ್ಕಾ ವಿಷಯಾಸಕ್ತರು ಎಂದು ಕರೆಯುತ್ತಾರೆ. ಕರ್ಮಿಗಳಲ್ಲಿ ಕೆಲವರು ವಿಕರ್ಮಿಗಳಿದ್ದಾರೆ, ಅಂದರೆ ವೇದೋಕ್ತವಾದ ರೀತಿಯಲ್ಲಿ ನಡೆಯದವರು ಇದ್ದಾರೆ. ವೇದಗಳಲ್ಲಿ ಹೇಳಿರುವಂತೆ ನಡೆಯುವವರು ಭಗವಂತನ ಪ್ರೀತ್ಯರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅವನಿಂದ ವರ ಪಡೆಯಲು ಪ್ರಯತ್ನಿಸುತ್ತಾರೆ. ಈ ರೀತಿಯಲ್ಲಿ ಅವರು
ಊರ್ಧ್ವ ಲೋಕಗಳಿಗೆ ಏರುತ್ತಾರೆ. ಅಂತಹ ಕರ್ಮಿಗಳು ವಿಕರ್ಮಿಗಳಿಗಿಂತ, ಮಾತಾಜಿ ಅಪ್ ಅಂಡ್ ಡೌನ್ ಆಗ್ತಾ ಇದೆ, ವಿಕರ್ಮಿಗಳಿಗಿಂತ ಉತ್ತಮ, ಏಕೆಂದರೆ ಅವರು ವೇದಗಳ ವಿಧಿಗಳಿಗೆ ನಿಷ್ಠರಾಗಿರುತ್ತಾರೆ ಮತ್ತು ಕೃಷ್ಣನಿಗೆ ಖಂಡಿತ ಪ್ರಿಯರಾಗಿರುತ್ತಾರೆ. ಭಗವದ್ಗೀತೆಯಲ್ಲಿ 4.11 ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ಯೇ ಯದಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮಿ ಅಹಂ. ಯಾರು ನನಗೆ ಹೇಗೆ ಶರಣಾಗುವರೋ ಅವರಿಗೆ ನಾನು ಹಾಗೆ ಪುರಸ್ಕರಿಸುವೆ. ಕೃಷ್ಣನು ಎಷ್ಟು ಕರುಣಾಮಯಿ ಎಂದರೆ ಅವನು ಕರ್ಮಿಗಳು ಮತ್ತು ಜ್ಞಾನಿಗಳ ಆಸೆಗಳನ್ನೇ ಪೂರೈಸುತ್ತಾನೆ. ಇನ್ನು ಭಕ್ತರ ಬಗೆಗೆ ಹೇಳಲೇಬೇಕಾಗಿಲ್ಲ. ಕರ್ಮಿಗಳು ಕೆಲವು ವೇಳೆ ಊರ್ಧ್ವ ಲೋಕಗಳಿಗೆ ಏರಿದರೂ ಅವರು ಕಾಮ್ಯ ಕರ್ಮಗಳಿಗೆ ಅಂಟಿಕೊಂಡಿರುವವರೆಗೆ ಮರಣಾನಂತರ ಹೊಸ ಹೊಸ ಭೌತ ದೇಹಗಳನ್ನು ಸ್ವೀಕರಿಸುತ್ತಲೇ ಇರಬೇಕು. ಒಬ್ಬನು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅವನು ಊರ್ಧ್ವ ಲೋಕಗಳಲ್ಲಿ ದೇವತೆಗಳ ನಡುವೆ ಹೊಸ ದೇಹವೊಂದನ್ನು ಪಡೆಯಬಹುದು ಅಥವಾ ಉನ್ನತ ಮಟ್ಟದ ಐಹಿಕ ಸುಖವನ್ನು ಅನುಭವಿಸಬಹುದಾದ ಬೇರಾವುದಾದರೂ ಸ್ಥಾನವನ್ನು ಗಳಿಸಬಹುದು. ಆದರೆ ಪಾಪಕಾರ್ಯ ಮಾಡುವವರು ಪತಿತರಾಗಿ, ಪ್ರಾಣಿಗಳಾಗಿ, ಮರಗಿಡಗಳಾಗಿ ಹುಟ್ಟುತ್ತಾರೆ. ಆದ್ದರಿಂದ ವೈದಿಕ ವಿಧಿಗಳನ್ನು ಅಲಕ್ಷಿಸುವವರನ್ನು ವಿಕರ್ಮಿಗಳು, ಸಾಧುಗಳು ಮೆಚ್ಚುವುದಿಲ್ಲ. ಶ್ರೀಮದ್ ಭಾಗವತದಲ್ಲಿ 5.5.4 ಹೀಗೆ ಹೇಳಿದೆ, ನೂನಂ ಪ್ರಮತ್ತ ಕುರುತೆ ಕರ್ಮ ಯದ್ ಇಂದ್ರಿಯಾತ್ ಪ್ರೀತಯ ಅಪ್ರಣೋತಿ ನ ಸಾಧು ಮನ್ಯೇಯತ ಆತ್ಮನೋಯಂ ಅಸನ್ ಅಪಿ ಕ್ಲೇಶದ ಆಸ ದೇಹ. ಕೇವಲ ಇಂದ್ರಿಯ ಸುಖಕ್ಕಾಗಿ ನಾಯಿಗಳಂತೆ ಹಂದಿಗಳಂತೆ ದುಡಿಯುವ ವಿಷಯಾಸಕ್ತರು ನಿಜವಾಗಿ ಹುಚ್ಚರು. ಅವರು ಕೇವಲ ಇಂದ್ರಿಯ ಸುಖಕ್ಕೋಸ್ಕರ ಎಲ್ಲಾ ರೀತಿಯ ಹೇಯ ಕೃತ್ಯಗಳನ್ನೂ ಮಾಡುತ್ತಾರೆ. ಇಂದ್ರಿಯ ಸುಖದ ಕೆಲಸ ಕಾರ್ಯಗಳು ವಿವೇಕಿಗೆ ತರವಲ್ಲ, ಏಕೆಂದರೆ ಅಂತಹ ಕೆಲಸ ಕಾರ್ಯಗಳಿಂದ ಅವನಿಗೆ ಕ್ಲೇಶಮಯವಾದ ಐಹಿಕ ದೇಹ ದೊರಕುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪದ್ಮಿನಿ ಮಾತಾಜಿ, ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ, ಏನು ನಿಮ್ಗೆ ಅರ್ಥ ಆಯ್ತು ಇಲ್ಲಿ? ಇದನ್ನು ಕರ್ಮಿಗಳು ವಿಕರ್ಮಿಗಳ ಬಗ್ಗೆ ಇನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ಇಂದಿನ ಪ್ಯಾರಾದಲ್ಲಿ ಹೇಳಿರೋದನ್ನ ಇಲ್ಲಿ ಇನ್ನೊಂದ್ ಸ್ವಲ್ಪ ಅವರು ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದ್ದಾರೆ. ಹೌದು, ಹೇಳಿ ಮಾತಾಜಿ. ಇಲ್ಲಿ ನಾವು ಇಲ್ಲಿ ಹೇಳ್ತಾ ಇರೋದು ಕರ್ಮಿಗಳ ಬಗ್ಗೆ. ಈ ಕರ್ಮಿಗಳಲ್ಲಿ ಎರಡು ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡೋರ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಪುಣ್ಯ ಕೆಲಸ ಮಾಡಿದವರು ಅಥವಾ ಪಾಪ ಕೆಲಸಗಳನ್ನ ಮಾಡುವಂತವ್ರು. ಪುಣ್ಯ ಕೆಲಸ ಮಾಡಿರೋರು ಅವ್ರೇನ್ ಮಾಡ್ತಾರೆ, ಸ್ವರ್ಗ ಲೋಕಗಳಿಗೆ ಆರೋಹಿಗಳಾಗಿ ಹೋಗ್ತಾರೆ. ಮತ್ತೆ ಪಾಪ ಕರ್ಮ ಮಾಡಿದವರು ಅಧೋಲೋಕಗಳಿಗೆ ಹೋಗ್ತಾರೆ. ಇಲ್ಲಿ ನಾವು ಈ ಲೋಕದಲ್ಲಿ ಹೇಳ್ಬೇಕಂದ್ರೆ, ಭೂಮಿನಲ್ಲಿ ನೋಡ್ಬೇಕಂದ್ರೆ ಇಲ್ಲಿಗೆ ಅಂಟಿಕೊಂಡಿರೋರು, ಈ ಭೌತ ಜಗತ್ತಿಗೆ ಅಂಟಿಕೊಂಡಿರೋರು, ಅವರು ರಾಜಕಾರಣಿಗಳು ಆಗಿರ್ಬೋದು ಅಥವಾ ಅವರೆಲ್ಲ ಐಹಿಕವಾದ ಸುಖವನ್ನ ಪಡೋದಕ್ಕೋಸ್ಕರ ಮಾತ್ರ ಇಷ್ಟಪಡ್ತಾ ಇರ್ತಾರೆ. ಅಂದ್ರೆ ದೇಹದ ಒಂದು ಇಚ್ಛೆ ಅವ್ರಿಗೇನಿರುತ್ತೆ, ದೇಹ ಇಚ್ಛೆ ಅದೊಂದಿರ್ಬೋದು, ಅಥವಾ ಭೌತಿಕವಾಗಿ ಏನನ್ನಾದ್ರೂ ಪಡೆಯುವುದು ಅಂತಂದ್ರೆ ಹಣ ದುಡ್ಡು ಸಂಪಾದನೆ ಮಾಡೋದಿರ್ಬೋದು, ಅಥವಾ ಅವರ ಭೋಗಾಸಕ್ತಿಗಳಿರ್ಬೋದು. ಇವುಗಳಿಗೆ ಮಾತ್ರ ಅವರು ಅಂಟಿಕೊಂಡಿರ್ತಾರೆ. ಇದರಲ್ಲಿ ಕರ್ಮಿಗಳಲ್ಲಿ ಕೆಲವರು ವಿಕರ್ಮಿಗಳು ಕೂಡ ಇದ್ದಾರೆ. ಅದರಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ವೇದಗಳಲ್ಲಿ ತಿಳಿಸಿರೋಂಥ ರೀತಿನಲ್ಲಿ ಅವರು ನಡ್ಕೊಳ್ಳೋದಿಲ್ಲ, ಅಂತವ್ರನ್ನ ವಿಕರ್ಮಿಗಳು ಅಂತ ಕರೀತಾರೆ. ಅವರು ಯಜ್ಞಯಾಗಾದಿಗಳನ್ನ ಮಾಡೋದಾಗ್ಲಿ ಅಥವಾ ಮಾಡೋರ ಬಗ್ಗೆ ಅವ್ರಿಗೆ ಯಾವುದೇ ನಂಬಿಕೆ ಆಗಲಿ ಇರೋದಿಲ್ಲ. ಮತ್ತೆ ಆದರೆ ಕರ್ಮಿಗಳು ವಿಕರ್ಮಿಗಳಿಗಿಂತ ಸ್ವಲ್ಪ ಉತ್ತಮವಾಗಿರ್ತಾರೆ. ಯಾಕೆಂತಂದ್ರೆ ಅವ್ರು ಅಟ್ಲೀಸ್ಟ್ ಯಾವುದಾದ್ರೂ ವೇದದ ಪ್ರಕಾರ ಅವರು ನಡೀತಾ ಇರ್ತಾರೆ, ಮತ್ತೆ ಅದಕ್ಕೆ ನಿಷ್ಠರಾಗಿರ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಭಗವಂತನಿಗೆ ಶರಣಾಗಿರ್ತಾರೋ ಅವರು ಯಾವ ಭಾವದಲ್ಲಿ ಅವನಿಗೆ ಶರಣಾಗ್ತಾರೋ ಅದೇ ಫಲಗಳನ್ನ ಅವರು ಪಡಿತಾರೆ. ಕೃಷ್ಣನ ಬಗ್ಗೆ ಏನೇನು ಒಂದು ಅವರ ಏನೋ ಒಂದು ಆಸೆ ಇಟ್ಕೊಂಡು ಕೃಷ್ಣನಿಗೆ ಶರಣಾಗತರಾಗಿರ್ತಾರೋ ಆ ಐಹಿಕ ಬಯಕೆಗಳನ್ನ ಅವರು ಪಡಿತಾರೆ. ಮತ್ತೆ ಅವರು ಊರ್ಧ್ವ ಲೋಕಗಳಿಗೆ ಹೋದ್ರೂ ಕೂಡ ಅವರು ಅವರ ಆಸೆಗಳ ಪೂರೈಸುವುದಕ್ಕೋಸ್ಕರ ಅಂತ ಅವ್ರ ಯಾವುದೇ ಲೋಕಗಳಿಗೆ ಹೋದ್ರೂ ಕೂಡ ಅವರು ಇದೇ ಮರ್ತ್ಯ ಲೋಕಕ್ಕೆ ಅಂದ್ರೆ ಭೂಮಿಗೆ ಪುನಃ ಬರಬೇಕಾಗತ್ತೆ. ಮತ್ತೆ ಊರ್ಧ್ವ ಲೋಕಗಳು ಹೋದವರು ಪುಣ್ಯ ಪ್ರಧಾನ ಕೆಲಸಗಳನ್ನ ಮಾಡಿರುವಂತಹವರು, ಅವರು ಸ್ವಲ್ಪ ಹೆಚ್ಚಿನ ಸಮಯ ಅಲ್ಲಿ ಕಳಿಬಹುದು. ಒಂದು 10,000 ವರ್ಷಗಳವರೆಗೆ ಅವರು ಸ್ವರ್ಗಲೋಕಗಳಲ್ಲಿ ಕಳಿಬಹುದು. ಅದೇ ರೀತಿ ಈಗ ಪಾಪಕರ್ಮ ಮಾಡಿದವರು ಈ ಭೂಮಿನಲ್ಲಾದ್ರೂ ಹುಟ್ಟಬಹುದು ಅಥವಾ ಇನ್ನು ಅಧೋಲೋಕಗಳಿಗೆ ಹೋಗ್ಬೋದು. ಈ ಭೂಮಿಯಲ್ಲಿ ಹುಟ್ಟೋದಾದ್ರೆ ಪ್ರಾಣಿಗಳಾಗಿ, ಮರಗಳಾಗಿ, ಗಿಡಗಳಾಗಿ ಹುಟ್ಟುತ್ತಾರೆ. ಮತ್ತೆ ಭಾಗವತದಲ್ಲಿ ಏನ್ ಹೇಳಿದೆ ಅಂತಂದ್ರೆ,
ಕೇವಲ ಇಂದ್ರಿಯ ಸುಖಕ್ಕೋಸ್ಕರ ಮನುಷ್ಯರು ಹಂದಿಗಳಂತೆ ನಾಯಿಗಳಂತೆ ಇಲ್ಲಿ ಇವ್ರು ಹೇಗಾಗಿರ್ತಾರೆ ಅಂತಂದ್ರೆ ಈ ಪ್ರಪಂಚದ ಒಂದು 4 ಗೋಡೆ ಮಧ್ಯೆ ನಾವೇನ್ ನೋಡ್ತೀವಿ ಅಷ್ಟನ್ನೇ ನೋಡ್ತಾ ಇದ್ದಾರೆ ಅವರು ಈ ಪ್ರಪಂಚದಲ್ಲಿ. ಏನ್ ಪಡಿಬೋದು? ಹಣ ಪಡಿಬೋದು. ಹಣ ಇಲ್ಲ ಅಂತಂದ್ರೆ ಅವರ ದೇಹದ ಆಸೆಗಳು ಏನು ಪೂರೈಸ್ಕೊಳ್ಳೋಕೆ ಅವರು ಇಷ್ಟಪಡ್ಬೋದು ಅಷ್ಟೇ. ಅದು ಬಿಟ್ರೆ ಅವ್ರಿಗೆ ಆಧ್ಯಾತ್ಮಿಕ ಲೋಕದ ಯಾವುದೇ ಒಂದು ಗಂಧಗಾಳಿ ಇರೋದಿಲ್ಲ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಎದುರಿಗೆ ಏನ್ ಕಾಣಿಸ್ತಿರುತ್ತೋ ಅದನ್ನೇ ಪಡೆಯೋದಕ್ಕೋಸ್ಕರ ಅವರು ಹೆಚ್ಚಿನ ಪ್ರಯತ್ನವನ್ನ ಹಾಕ್ತಾ ಇರ್ತಾರೆ. ಅಕಸ್ಮಾತ್ ಅದು ಸಿಕ್ಕದೇ ಇರುವಾಗ ಅವರು ಕೃತ್ಯಗಳಿಗೋಸ್ಕರ ಅಂದ್ರೆ ಅದನ್ನ ಪಡೆಯೋದಕ್ಕೋಸ್ಕರ ಯಾವ ಮಟ್ಟಕ್ಕೋಸ್ಕರ ಬೇಕಾದ್ರೂ ಅವರು ಹೋಗುವಂತರಾಗಿರ್ತಾರೆ. ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಸೊ ಇಲ್ಲಿ ನಮ್ಗೆ ಕರ್ಮಿಗಳು ವಿಕರ್ಮಿಗಳ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿರೋ ತರನೇ ಸೊ ಕರ್ಮಿಗಳಂತಂದ್ರೆ ವೇದದಲ್ಲಿ ಏನನ್ನ ಹೇಳಿದಾರೋ ಅದೇ ತರ ಯಾರು ಅನುಸರಿಸ್ತಾರೋ ಅವ್ರನ್ನ ಕರ್ಮಿಗಳು ಅಂತ ಕರೀತಾರೆ. ವಿಕರ್ಮಿಗಳು ಅಂತಂದ್ರೆ ವೇದದಲ್ಲಿ ಏನನ್ನ ಹೇಳಿದಾರೋ ಅದಕ್ಕೆ ವಿರುದ್ಧವಾಗಿ ಅವರು ನಡೀತಾರೆ. ಅದಕ್ಕೋಸ್ಕರ ಕೃಷ್ಣನಿಗೆ ಕರ್ಮಿ ಮತ್ತೆ ವಿಕರ್ಮಿಗಳಲ್ಲಿ ಕರ್ಮಿಗಳು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅಂದ್ರೆ ಅವ್ರಿಬ್ರಲ್ಲಿ ಕಂಪೇರ್ ಮಾಡಿದಾಗ ಕರ್ಮಿಗಳೇ ಇಷ್ಟ ಅಂತ ನೀವು ಅರ್ಥ ಮಾಡ್ಕೊಳ್ಳೋಣಾಗಿಲ್ಲ. ಅವರಿಬ್ಬರ ನಡುವೆ ಕರ್ಮಿಗಳಂತಂದ್ರೆ ಭಗವಂತನಿಗೆ ಇಷ್ಟ. ಯಾಕಂದ್ರೆ ಅಟ್ಲೀಸ್ಟ್ ವೇದಗಳಲ್ಲಿ ಏನನ್ನ ಹೇಳಿದ್ರು ಅದನ್ನಾದ್ರೂ ಇವರು ಫಾಲೋ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಗೆ ಇಲ್ಲಿ ನಾವು ನೋಡಿರೋ ಹಾಗೇನೆ ವಿಕರ್ಮಿಗಳನ್ನ ಭಗವಂತನೂ ಸಹ ಇಷ್ಟಪಡ್ತಾ ಇಲ್ಲ. ಮತ್ತೆ ಇಲ್ಲಿ ನಮ್ಗೆ ಹೇಳ್ತಿರೋ ಹಾಗೇನೆ ಯಾರು ಸಾಧುಗಳು ಅಂತ ನಾವ್ ಏನ್ ಹೇಳ್ತೀವೋ ಅವರು ಸಹ ವಿಕರ್ಮಿಗಳನ್ನ ಇಷ್ಟಪಡ್ತಾ ಇಲ್ಲ. ಮತ್ತೆ ಅಂತವ್ರು ಜೀವನ ಮಾಡಿ ಏನು ಪ್ರಯೋಜನ ಅಲ್ವಾ? ಹಂದಿ ನಾಯಿಗಳ ತರ ಅವರು ದುಡಿದು ಅವರು ತಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅವರು ಈ ಭೌತಿಕ ಪ್ರಪಂಚದಲ್ಲಿ ಅವರು ಜೀವನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಎಂತಹ ಗತಿ ಸಿಗುತ್ತೆ ಮುಂದೆ? ಅವರು ಗಿಡ ಮರಗಳಾಗಿ ಹುಡ್ತಾರೆ, ಪ್ರಾಣಿಗಳಾಗಿ ಹುಡ್ತಾರೆ, ಕೆಳಗಿನ ಯೋನಿಯಲ್ಲಿ ಹುಡ್ತಾರೆ, ಅದೋ ಲೋಕದಲ್ಲಿ ಅವರು ಹುಡ್ತಾರೆ. ಸೊ ಇಂತಹ ಗತಿ ಆ ವಿಕರ್ಮಿಗಳಿಗೆ ಸಿಗುತ್ತೆ. ಹೋಗ್ಲಿ ಆಯ್ತಪ್ಪ, ಇವಾಗ ಕರ್ಮಿಗಳು ಭಗವಂತ ಇಷ್ಟಪಡ್ತಾ ಇದ್ದಾನೆ, ಸಾಧುಗಳು ಸಹ ಇವ್ರು ಅಟ್ಲೀಸ್ಟ್ ವೇದಗಳನ್ನಾದ್ರೂ ಫಾಲೋ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ಅವ್ರಿಗೇನ್ ಸಿಗುತ್ತೆ? ಅವ್ರು ಇಷ್ಟೆಲ್ಲ ಪ್ರಯತ್ನ ಪಟ್ರು ಸಹ, ಯಾಗ ಯಜ್ಞ ವ್ರತ ಅದೆಲ್ಲ ನೇಮ ನಿಷ್ಠೆ ಎಲ್ಲ ಮಾಡಿದ್ರು ಸಹ ಅವರು ಶಾಶ್ವತವಾದದನ್ನ ಪಡ್ಕೋತಾ ಇಲ್ಲ. ಅವರು ಊರ್ಧ್ವ ಲೋಕಕ್ಕೆ ಹೋಗ್ಬೋದು, ಅಲ್ಲಿ ಸಾವಿರಾರು ವರ್ಷಗಳ ಕಾಲ ಇರಬಹುದು. ಮತ್ತೆ ಅವರು ಅಂದ್ರೆ ಭೋಗ ಜೀವನಗಳನ್ನ ಅವರು ನಡೆಸಬಹುದು. ಈ ಭೂಮಿ ಮೇಲೆ ಇರೋದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚಾಗಿರುವಂತಹ ಭೋಗ ಜೀವನ ನಡೆಸಬಹುದು. ಆದ್ರೆ ಅದು ಶಾಶ್ವತವಾಗಿರೋದಲ್ಲ. ಮತ್ತೆ ಅವರು ಆ ದೇಹಗಳನ್ನ ಅವರು ಪಡಿತಾ ಹೋಗ್ಬೇಕಾಗತ್ತೆ. ಅವ್ರಿಗೆ ಇನ್ನ ಎಷ್ಟು ವರ್ಷಗಳ ಕಾಲ, ಎಷ್ಟು ದಿನಗಳ ಕಾಲ ಅವ್ರಿಗೆ ಆತರ ಇಚ್ಛೆ ಇರುತ್ತೋ ಅಲ್ಲಿ ತನಕ ಅವರು ಹೊಸ ದೇಹವನ್ನ ಅವರ ಪುಣ್ಯಾನುಸಾರ ಕರ್ಮಾನುಸಾರ ಅವರು ಪಡಿತಾ ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಏನನ್ನ ಹೇಳ್ತಾ ಇದಾರೆ, ಯಾರು ಇಂದ್ರಿಯ ಸುಖಕ್ಕೋಸ್ಕರ ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಆ ನಾಯಿ ಹಂದಿಗಳ ತರ ದುಡಿತಾರಲ್ಲ, ಅವರು ಹುಚ್ಚರು ಅಂತ ಹೇಳ್ತಾರೆ, ಅವರು ವಿವೇಕಿಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಕೆಲಸ ಮಾಡಿದ್ರು ಸಹ ಅವ್ರಿಗೆ ಎಂತಹ ದೇಹ ಸಿಗುತ್ತೆ? ಆಧ್ಯಾತ್ಮಿಕ ದೇಹ ಸಿಗೋದಿಲ್ಲ. ಅವ್ರಿಗೆ ಐಹಿಕ ದೇಹ ಬಂದ ತಕ್ಷಣ ನಾವು ಗೊಣಗಾಡೋ ತರನೇ ಇಲ್ಲ. ನಾವು ಆ ಒಂದು ಹುಟ್ಟು ಸಾವು ಮತ್ತೆ ವ್ಯಾಧಿ ಮುಪ್ಪು ಈ ಒಂದು ದೇಹವನ್ನ ನಾವು ಪಡಿತೀವಿ. ಕ್ಲೇಶಗಳನ್ನ ನಾವು ಅನುಭವಿಸ್ತೀವಿ. ಅಯ್ಯೋ ಯಾಕಪ್ಪ ಅಂತ ನಾವು ಗೊಣಗಾಡಂಗೆ ಇಲ್ಲ. ಯಾಕಂದ್ರೆ ಐಹಿಕ ದೇಹ ಇರೋದೇ ಆ ತರ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಹರೇ ಕೃಷ್ಣ. ಸೊ ಕೃಷ್ಣ ಎಷ್ಟು ದಯಾಮಯಿ ಅಂತಂದ್ರೆ ಇವಾಗ ಕರ್ಮಿಗಳಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದ್ದಾರೆ, ವಿಕರ್ಮಿಗಳಿಗೆ ಏನನ್ನ ಬೇಕೋ ಅದನ್ನ ಕೊಡ್ತಾ ಇದ್ದಾರೆ. ಈ ತರ ಕರ್ಮಿ ವಿಕರ್ಮಿಗಳಿಗೆ ಬೇಕಾಗಿರೋದನ್ನ ಕೊಟ್ಟಾಗ ಕೃಷ್ಣ ಇನ್ನ ಜ್ಞಾನಿಗಳಿಗೆ ಆಗ್ಲಿ ಭಕ್ತರಿಗಾಗ್ಲಿ ಅವ್ರು ಬೇಕು ಅಂತ ಅನ್ಕೊಂಡಿರೋದನ್ನ ಅವ್ರು ಕೊಡ್ದಲೇ ಇರ್ತಾರ ಅಂತ ಬಿಟ್ಟು ಏತಾಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಆ ಶ್ಲೋಕವನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಈ ಒಂದು ಶ್ಲೋಕವನ್ನ ಈ ಒಂದು ಪ್ಯಾರವನ್ನ ಯಾರಾದ್ರೂ ಓದಿ. ಸೊ ಈಗ ಇನ್ನ ನಮ್ಗೆ ಆ ಕರ್ಮಿಗಳ ಬಗ್ಗೆನೇ ನಮ್ಗೆ ಇಲ್ಲಿ ಇನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದ್ರು. ಹರೇ ಕೃಷ್ಣ. ಇನ್ನೊಂದು 20 ನಿಮಿಷ ಮಾಡೋಣಂತೆ. ಯಾರಾದ್ರೂ ಬೇಗ ಓದ್ಬಿಡಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮಾನವ ಜನ್ಮದ ಉದ್ದೇಶ ಸಂಸಾರ ಕಂಡಿರುವ ತ್ರಿವಿಧ ತಾಪತ್ರಯಗಳಿಂದ ಹೊರಬರುವುದು. ದುರಾದೃಷ್ಟವಶಾತ್ ಕಾಮ್ಯ ಕರ್ಮಿಗಳಿಗೆ ಧನ ಪಿಶಾಚಿ ಹಿಡಿದಿದೆ. ಎಲ್ಲಾ ವಿಧಾನದಿಂದಲೂ ಐಹಿಕ ಸುಖಭೋಗಗಳನ್ನು ಪಡೆಯುವ ಹಂಬಲವಿದೆ. ಆದ್ದರಿಂದಲೇ ಅವರಿಗೆ ಕೀಳು ಜನ್ಮ ಪಡೆಯುವ ಅಪಾಯವಿದೆ. ಐಹಿಕವಾದಿಗಳು ಮೂರ್ಖತನದಿಂದ ಈ ಐಹಿಕ ಜಗತ್ತಿನಲ್ಲಿ ಸಂತೋಷದಿಂದ ಇರಲು ಅನೇಕ ಯೋಜನೆಗಳನ್ನು ಹಾಕುತ್ತಾರೆ. ತಾವು ಕೆಲವು ವರ್ಷಗಳ ಕಾಲ ಬದುಕಿರುತ್ತೇವೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ಈ ಕೆಲವೇ ವರ್ಷಗಳು ಆಯಸ್ಸಿನಲ್ಲಿ ಬಹುಭಾಗ ಅವರು ಇಂದ್ರಿಯ ಸುಖಕ್ಕಾಗಿ ಧನಾರ್ಜನೆ ಮಾಡುವುದರಲ್ಲಿ ನಿರತರಾಗಿರಬೇಕಾಗುತ್ತದೆ. ಅಂತಹ ಕೆಲಸ ಕಾರ್ಯಗಳೆಲ್ಲ ಕೊನೆಗೆ ಸಾವಿನಲ್ಲಿ ಪರ್ಯಾವಸನವಾಗುತ್ತದೆ. ದೇಹತ್ಯಾಗ ಮಾಡಿದ ನಂತರ ತಾವು ಕ್ಷುದ್ರ ಜಂತುವಾಗಿಯೋ ಗಿಡ ಮರಗಳಾಗಿಯೋ ಹುಟ್ಟಬೇಕಾಗಬಹುದು ಎಂಬುದನ್ನು ಮರೆಯುತ್ತಾರೆ. ಹೀಗೆ ಅವರ ಚಟುವಟಿಕೆಗಳಿಂದ ಜೀವನೋದ್ದೇಶವೇ ಈಡೇರದೆ ಹೋಗುವುದು.
ಅವರು ಅಗ್ನರಾಗಿ ಹುಟ್ಟಿರುವುದು ಮಾತ್ರವಲ್ಲ, ಗಗನಚುಂಬಿ ಕಟ್ಟಡಗಳು, ಭಾರಿ ಭಾರಿ ಕಾರುಗಳು, ಗೌರವಾರ್ಹ ಸ್ಥಾನಗಳು ಮೊದಲಾದ ಐಹಿಕ ಲಾಭಗಳು ದೊರಕುತ್ತವೆ ಎಂಬ ಭಾವನೆಯಿಂದ ಅವರು ಅಜ್ಞಾನದ ನೆಲೆಯಲ್ಲಿ ಕೆಲಸ ಮಾಡುತ್ತಾರೆ. ಮುಂದಿನ ಜನ್ಮದಲ್ಲಿ ತಾವು ಪತಿತರಾಗಿ ಈ ಜನ್ಮದ ತಮ್ಮ ಕೆಲಸ ಕಾರ್ಯಗಳೆಲ್ಲ ಪರಾಭವಕ್ಕೆ, ಸೋಲಿಗೆ ನೆರವಾಗುತ್ತವೆ ಎಂಬುದು ಈ ಐಹಿಕವಾದಿಗೆ ತಿಳಿಯದು. ಶ್ರೀಮದ್ ಭಾಗವತದ 5.5.5 ತೀರ್ಮಾನ ಇದೆಯೇ? ಪರಾಭವಸ್ತಾವದ್ ಅಬೋಧ ಜಾತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಬ್ರೀಫ್ ಆಗಿ ಹೇಳಿ. ಎಸ್ ಮಾತಾಜಿ. ಸೊ ಇಲ್ಲಿ ಅದೇ ಒಬ್ಬ ಬದ್ಧಾತ್ಮನಾದಂತವನು, ಅವನು ಗೊತ್ತಿರುತ್ತೆ ಸಾವು ಅನ್ನೋದು ನಮ್ಗೆ ಖಚಿತವಾಗಿ ಇರುವಂತಹದ್ದು, ಆದ್ರೂ ಸಹ ಅವನು ಯಾವುದೇ ಕಾರಣಕ್ಕೂ ತನ್ನ ಇಂದ್ರಿಯ ಸುಖಕ್ಕೋಸ್ಕರನೇ ಜೀವನವನ್ನ ನಡೆಸ್ತಾ ಇರ್ತಾನೆ. ಅದಾದ್ಮೇಲೆ ಆ ಧನ ಅಂದ್ರೆ ಸಂಪತ್ತನ್ನ ಗಳಿಸೋದಿಕ್ಕೆ, ಇದರಲ್ಲೇ ಅವನು ತನ್ನ ಜನ್ಮವನ್ನ ಕಳೆದು ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೈನ್ ಆಗಿ ಅದ್ರ ಮೇಲೆ ಹೇಳಿರುವಂತದ್ದು ಮಾತಾಜಿ. ಸುಖ ಭೋಗಗಳು ಅವನು ಯಾವಾಗ್ಲೂ ಸಹ ಇದಕ್ಕೆ ಹಂಬಲಿಸ್ತಾ ಇರ್ತಾನೆ. ಅವನನ್ನ ಇಲ್ಲಿ ಧನ ಪಿಶಾಚಿ ಹಿಡಿದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಒಂದು ರೀತಿಯ ಪಿಶಾಚಿಯ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಆ ದುಡ್ಡನ್ನ ಸಂಪಾದನೆ ಮಾಡ್ಬೇಕು, ಹಣ ಗಳಿಸ್ಬೇಕು ಅನ್ನುವಂಥದ್ದು ಸಹ ಆ ಒಂದು ಪಿಶಾಚಿ ಹಿಡಿದಿರುವಂತಹದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಅವನ್ ನಿಜವಾದ ಗುರಿ ಏನು, ಅವನು ಮಾನವ ಜನ್ಮ ಪಡ್ಕೊಂಡಿರೋದು ಉದ್ದೇಶ ಏನು ಅನ್ನೋದನ್ನೇ ಅವನು ಮರ್ತ್ ಬಿಟ್ಟಿರ್ತಾನೆ. ಆತರ ಇಲ್ಲಿ ಇದನ್ನ ಹೇಳಿರುವಂತದ್ದು. ಮತ್ತೆ ಮಾನವ ಜನ್ಮದ ಉದ್ದೇಶ ಏನು ಅಂತಂದ್ರೆ ನಾವು ಈ 3 ಕ್ಲೇಶಗಳೇನಿದೆ ಅದರಿಂದ ಹೊರಗಡೆ ಬರ್ಬೇಕು ಅನ್ನೋದಿರೋದು ಅಲ್ವಾ. ಆದ್ರೆ ಅವ್ನು ಕೊನೆಗೆ ಇಲ್ಲಿ ಏನನ್ನ ಮಾಡ್ತಾ ಇದ್ದಾನೆ, ಅವನು ಅಂತಹ ಮಾನವ ಜನ್ಮವನ್ನ ಏನಕ್ಕೆ ಉಪಯೋಗಿಸ್ತಾ ಇದ್ದಾನೆ, ಅವನು ಮತ್ತೆ ಅವನು ಆ ಬಂಧನದಲ್ಲಿ ಸಿಕ್ಕಾಕೊಂಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾನೆ ಅಲ್ವಾ. ಇದು ವಿಪರ್ಯಾಸವೇ ಸರಿ ಅಲ್ವಾ. ಸೊ ಅವನು ಅರ್ಥ ಮಾಡ್ಕೋತಾ ಇಲ್ಲ, ಇರೋದೇ ಇಷ್ಟು ಆಯಸ್ಸು ಅಲ್ವಾ. ಆ ಆಯಸ್ಸಲ್ಲಿ ನಾವು ನಿದ್ದೆಗೆನೆ ಎಷ್ಟೊಂದು ಸಮಯವನ್ನು ನಾವು ಉಪಯೋಗಿಸ್ತಾ ಇದೀವಿ. ಚಿಕ್ಕ ಮಕ್ಕಳಿದ್ದಾಗ ಆಟ ಆಡೋದ್ರಲ್ಲಿ ನಾವು ಉಪಯೋಗಿಸ್ತೀವಿ, ವಯಸ್ಸಾದಾಗ ನಮ್ಮ ಕೈಲಿ ಏನೂ ಮಾಡ್ಲಿಕ್ಕಾಗಲ್ಲ. ಭಕ್ತಿ ಇರೋದೇ ಸ್ವಲ್ಪ ಸಮಯ ಅಲ್ವಾ. ಅಷ್ಟನ್ನು ಸಹ ಅವರು ಇಂದ್ರಿಯ ಭೋಗಕ್ಕೋಸ್ಕರ ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಲ್ವಾ. ಸೊ ಆ ಸಾವು ನನಗೆ ಬರುತ್ತೆ ಅನ್ನೋದನ್ನು ಸಹ ಅವರು ಯೋಚನೆ ಮಾಡ್ತಾ ಇಲ್ಲ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದಿದ್ರು ಸಹ ನಾನು ಅದನ್ನ ಸಾಯುವ ಸಮಯದಲ್ಲಿ ನಾನು ಅದನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಭಕ್ತಿ ಮಾಡಿದ್ರೆ ಅಷ್ಟೇನೆ ಅದರ ಒಂದು ಫಲ ಶಾಶ್ವತವಾಗಿರುತ್ತೆ ಅನ್ನೋದನ್ನು ಸಹ ಅವರು ಯೋಚನೆ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಬದುಕ್ದಾಗ್ಲೂ ಸಹ ಅವ್ರಿಗೆ ಅವ್ರು ಅನ್ಕೊಂಡಿರೋದೆಲ್ಲ ಸಿಗೋದಿಲ್ಲ ಅಲ್ವಾ. ಬರೀ ಪ್ರಯತ್ನ ಪಡ್ತಿರ್ತಾರೆ, ನಾನು ಈ ತರ ಇನ್ನ ಐಶ್ವರ್ಯವಂತನಾಗ್ಬೇಕು ಅಥವಾ ಇಂಥ ಒಂದು ಪವರ್ ಅನ್ನ ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರಯತ್ನದಲ್ಲೇನೆ ಅವರು ಅವರ ಸಾವು ಬಂದ್ಬಿಡುತ್ತೆ, ಅವ್ರಿಗೆ ಜೀವನ ಮುಗ್ದೇ ಹೋಗ್ಬಿಡತ್ತೆ ಅಲ್ವಾ. ಕೊನೆಗೆ ಅವರು ಆ ದೇಹವನ್ನ ಬಿಟ್ಮೇಲೆ ಏನಾಗುತ್ತೆ, ಹೋಗ್ಲಿ ಏನಾದ್ರು ಅವ್ರಿಗೆ ಒಳ್ಳೇದಾಗ್ತಾ ಇದ್ಯಾ, ಇಲ್ಲ ಒಂದು ಕ್ಷುದ್ರ ಜಂತುವಾಗಿ ಉಡ್ತಾರೆ, ಇಲ್ಲಾಂದ್ರೆ ಗಿಡ ಮರಗಳಾಗಿಯೋ ಏನೋ ಅವರು ಉಡ್ತಾರೆ. ಇದನ್ನೆಲ್ಲ ಅವರು ಮರ್ತು ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಕರ್ಮಿಗಳಾಗಿದ್ಕೊಂಡು ನಾವೇನಾದ್ರೂ ಒಂದು ಜೀವನವನ್ನ ಮಾಡಿದಾಗ ಸೊ ನಮ್ಗೆ ಇಹ ಪರ ಎರಡರಲ್ಲೂ ಸಹ ನಮ್ಗೆ ಏನೂ ಒಂದು ಲಾಭ ಸಿಗೋದಿಲ್ಲ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದು ಒಂದು ಸೋಲು. ಅರ್ಥನೇ ಮಾಡ್ಕೋತಿಲ್ಲ ಮಾನವ ಜನ್ಮವನ್ನ ನಾವಿಲ್ಲಿ ಆತ್ಮಹ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈಶೋಪನಿಷತ್ತಲ್ಲಿ ಸೊ ಅದನ್ನ ನಾವು ನಮಗ್ ನಾವೇನೆ ನಾವು ನಮ್ಮ ಅವನತಿನ ನಾವು ತಂದ್ಕೋತಾ ಇದೀವಿ ಮಾನವ ಜನ್ಮ ಸಿಕ್ಕಿದಾಗ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಪ್ರಭುಪಾದ್ರು. ಇವಾಗ ನೆಕ್ಸ್ಟ್ ನಮ್ಗೆ ಜ್ಞಾನಿಗಳ ಬಗ್ಗೆ ನಮ್ಗೆ ತಿಳಿಸ್ತಾ ಇದಾರೆ. ಹರೇ ಕೃಷ್ಣ. ಯಾರು ಓದಿಲ್ವೋ ಅವ್ರು ಓದಿ. ಇನ್ನೊಂದ್ 2 ಪೇಜ್ ಇದೆ, ಬೇಗ ಮುಗಿಸೋಣಂತೆ, ಇನ್ನೊಂದು 10 ನಿಮಿಷ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದ್ದರಿಂದ ಮಾನವನು ಆತ್ಮಜ್ಞಾನ ಅಂದ್ರೆ ಆತ್ಮ ತತ್ವವನ್ನು ತಿಳಿದುಕೊಳ್ಳಲು ಕಾತರನಾಗಿರಬೇಕು. ತಾನು ಅಂದರೆ ಆತ್ಮನೇ ಹೊರತು ದೇಹವಲ್ಲ ಎಂಬ ಅಂಶವನ್ನು ಅರಿತು ಆತ್ಮತತ್ವ ನೆಲೆಗೆ ಬಂದ ಹೊರತು ಒಬ್ಬನು ಅಜ್ಞಾನದ ನೆಲೆಯಲ್ಲೇ ಉಳಿದಿರುತ್ತಾನೆ. ಕೇವಲ ತಮ್ಮ ಇಂದ್ರಿಯ ತೃಪ್ತಿಯಲ್ಲೇ ಕಾಲ ಕಳೆಯುತ್ತಿರುವ ಸಾವಿರಾರು ಲಕ್ಷಾಂತರ ತನ್ನ ಆಜ್ಞರಲ್ಲಿ ಒಬ್ಬನು ಅಜ್ಞಾನದ ನೆಲೆಗೆ ಬಂದು ಜ್ಞಾನದ ನೆಲೆಗೆ ಬಂದು ಜೀವನದ ಉನ್ನತ ಮೌಲ್ಯಗಳನ್ನು ಅರಿಯಬಹುದು. ಅಂತಹ ವ್ಯಕ್ತಿಯನ್ನು ಜ್ಞಾನಿ ಎಂದು ಕರೆಯುತ್ತಾರೆ. ಕಾಮ್ಯ ಕರ್ಮಗಳು ತನ್ನನ್ನು ಸಂಸಾರಕ್ಕೆ ಕಟ್ಟಿಹಾಕಿ ತನ್ನನ್ನು ಒಂದು ಬಗೆಯ ದೇಹದಿಂದ ಇನ್ನೊಂದಕ್ಕೆ ಒಯ್ಯುತ್ತವೆ ಎಂಬುದನ್ನು ಜ್ಞಾನಿ ಬಲ್ಲನು. ಶ್ರೀಮದ್ ಭಾಗವತದಲ್ಲಿ ಶರೀರ ಬಂಧ ಎಂಬ ಪದದಿಂದ ಸೂಚಿತವಾಗಿರುವಂತೆ ಇಂದ್ರಿಯ ಸುಖದ ಕಲ್ಪನೆಯನ್ನು ಇಟ್ಟುಕೊಂಡಿರುವವನ ಮನಸ್ಸು ಕಾಮ್ಯ ಕರ್ಮದಲ್ಲಿ ಮುಳುಗಿರುತ್ತದೆ. ಇದರಿಂದಾಗಿ ಅವನು ಒಂದು ದೇಹದಿಂದ ಇನ್ನೊಂದಕ್ಕೆ ಹೋಗುವಂತಾಗುತ್ತದೆ. ಹೀಗೆ ಕರ್ಮಿಗಳಿಂದ ಜ್ಞಾನಿಯು ಉತ್ತಮ, ಏಕೆಂದರೆ ಅವನು ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ಕುರುಡಾಗಿ ತೊಡಗುವುದಿಲ್ಲ. ಇದು ಭಗವಂತನ ತೀರ್ಪು. ಆದರೆ ಜ್ಞಾನಿಯಾದವನು ಕರ್ಮಿಗಳ ಅಜ್ಞಾನದಿಂದ ಮುಕ್ತನಾದರೂ ಭಕ್ತಿ ಸೇವೆಯ ನೆಲೆಗೆ ಬರದೇ ಇದ್ದರೆ ಅವನು ಇನ್ನೂ ಅವಿದ್ಯೆಯ ನೆಲೆಯಲ್ಲೇ ಇದ್ದಾನೆ ಎಂದು ಭಾವಿಸಲಾಗುವುದು.
ಒಬ್ಬನನ್ನು ಜ್ಞಾನಿ ಎಂದು ಒಪ್ಪಿದರೂ ಅವನ ಜ್ಞಾನವು ಅಶುದ್ಧವೆಂದು ಭಾವಿಸಲಾಗಿದೆ. ಏಕೆಂದರೆ ಅವನಿಗೆ ಭಕ್ತಿ ಸೇವೆಯ ಬಗೆಗೆ ತಿಳುವಳಿಕೆ ಇಲ್ಲದಿರುವುದರಿಂದ ಅವನು ಭಗವಂತನ ಪಾದಕಮಲಗಳ ನೇರ ಪೂಜೆಯನ್ನು ಅಲಕ್ಷಿಸುತ್ತಾನೆ. ಜ್ಞಾನಿ ಆದವನು ಭಕ್ತಿ ಸೇವೆ ಮಾಡಿದರೆ ಅವನು ಬೇಗನೆ ಸಾಮಾನ್ಯ ಜ್ಞಾನಿಗಿಂತ ಉತ್ತಮನಾಗುತ್ತಾನೆ. ಹೇಗೆ ಪ್ರಗತಿ ಸಾಧಿಸಿದ ವ್ಯಕ್ತಿಯನ್ನು ಜ್ಞಾನ ವಿಮುಕ್ತ ಭಕ್ತಿ ಪರಮ ಎಂದು ವಿವರಿಸಲಾಗಿದೆ. ಜ್ಞಾನಿ ಆದವನು ಹೇಗೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆಂಬುದನ್ನು ಭಗವದ್ಗೀತೆಯಲ್ಲಿ 7.19 ಕೃಷ್ಣನ್ ಹೀಗೆ ಹೇಳಿದ್ದಾನೆ. ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಮಹಾತ್ಮ ಸುದುರ್ಲಭ. ಅನೇಕ ಹುಟ್ಟು ಸಾವುಗಳ ನಂತರ ಜ್ಞಾನಿಯಾದವನು ನಾನೇ ಎಲ್ಲ ಕಾರಣಗಳಿಗೂ ಕಾರಣವೆಂದು ತಿಳಿದು ನನಗೆ ಶರಣಾಗುವವನು. ಅಂತಹ ಮಹಾತ್ಮನು ದುರ್ಲಭ. ಕೃಷ್ಣನ ಪಾದ ಕಮಲಗಳಿಗೆ ಶರಣಾಗುವವನು ಖಂಡಿತವಾಗಿಯೂ ಬುದ್ಧಿವಂತನು, ಆದರೆ ಅಂತಹ ಮಹಾತ್ಮನು ಬಹಳ ವಿರಳ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಇಲ್ಲಿ ಇದು ಫುಲ್ ಜ್ಞಾನಿಗಳ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇಲ್ಲಿ ಜ್ಞಾನಿಗಳಿಗೆ ಏನ್ ಗೊತ್ತಿರುತ್ತೆ ಅಂತಂದ್ರೆ, ಅವನಿಗೆ ನಾನ್ ದೇಹ ಅಲ್ಲ, ನನ್ನ ಆತ್ಮ ಅನ್ನೋ ಒಂದು ಅಂಶ ಗೊತ್ತಿರುತ್ತೆ. ಸೊ ಅವನಿಗೆ ಆತ್ಮ ತತ್ವ ಆ ಒಂದು ಹಂತಕ್ಕೆ ಅವನು ಬರ್ತಾನೆ. ಸೊ ಇವಾಗ ಇಲ್ಲಿ ಅವನಿಗೆ ಏನ್ ಗೊತ್ತಿರುತ್ತೆ ಅಂದ್ರೆ, ಕರ್ಮಿಗಳು ಅವ್ರು ಅದೇನು ಒಂದು ಕರ್ಮವನ್ನ ಮಾಡ್ತಾ ಇದಾರೋ ಅದರಿಂದ ಅವರು ಬಂಧನಕ್ಕೆ ಸಿಕ್ಕಾಕೋತಾ ಇದ್ದಾರೆ. ಕರ್ಮ ಬಂಧನಕ್ಕೆ, ಇಹ ಬಂಧನಕ್ಕೆ ಸಿಕ್ಕಾಕೊಂತಾ ಇದ್ದಾರೆ. ಈ ಶರೀರ ಅನ್ನೋದು ನಮ್ಗೆ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ನಾವು ಈ ಶರೀರದಿಂದ ನಾವು ಮುಕ್ತರಾಗ್ಬೇಕು ಅನ್ನೋ ಒಂದು ಜ್ಞಾನ ಈ ಒಂದು ಜ್ಞಾನಿಗಳಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ, ಈ ಜ್ಞಾನಿಗಳು ಕರ್ಮಿಗಳಿಗಿಂತ ಅವರು ಉತ್ತಮ. ಯಾಕೆ ಅಂತಂದ್ರೆ ಅವರು ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳೋದಿಲ್ಲ. ಯಾಕಂದ್ರೆ ಅದರಿಂದ ಅವರು ಬಂಧನಕ್ಕೆ ಒಳಗಾಗ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಹೌದು ಜ್ಞಾನಿಗಳು ಕರ್ಮಿಗಳಿಗಿನ್ನ ಶ್ರೇಷ್ಠರು. ಆದ್ರೆ ಜ್ಞಾನಿ ಅವನು ಭಕ್ತಿ ಸೇವೆಯ ಕಡೆಗೆ ಬರ್ಲಿಲ್ಲ, ಭಕ್ತಿ ಮಾರ್ಗಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವನಿನ್ನ ಅಜ್ಞಾನದಲ್ಲೇ ಇದ್ದಾನೆ ಅಂತಾನೆ ಅರ್ಥ, ಅವಿದ್ಯೆಯಲ್ಲೇ ಇದ್ದಾನೆ ಅಂತ ಅರ್ಥ. ಅವನಿವಾಗ ಏನು ಅಂದ್ರೆ ಒಂದು ಪುಣ್ಯದಿಂದ ಅವನೇನಾದ್ರೂ ಭಕ್ತರ ಒಂದು ಸಂಘಕ್ಕೆ ಬಂದ್ರೆ ಏನಾಗತ್ತೆ, ಅವನು ಆ ಭಕ್ತಿ ಮಾರ್ಗದ ಕಡೆಗೆ ಬಂದಾಗ ಅವನು ತನ್ನನ್ನ ತಾನು ಭಗವಂತನಿಗೆ ಶರಣಾಗೋ ತರ ಮಾಡ್ಕೋತಾನೆ. ಆಗ ಅವನು ಸರಿಯಾದ ಮಾರ್ಗಕ್ಕೆ ಬರ್ತಾನೆ, ಅಂದ್ರೆ ನಿಜವಾದ ಅಂದ್ರೆ ಜ್ಞಾನಿ ಆಗ್ತಾನೆ ಅವನು. ಆದ್ರೆ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಮಹಾತ್ಮ ಸುದುರ್ಲಭ. ಆದ್ರೆ ಅಂತಹ ಆ ಜ್ಞಾನಿಗಳಲ್ಲಿ ಅಂದ್ರೆ ಹಲವಾರು ಕರ್ಮಿಗಳು ಜ್ಞಾನ ಮಾರ್ಗಕ್ಕೆ ಬಂದು ಜ್ಞಾನಿಗಳಾಗ್ಬೋದು. ಆದ್ರೆ ಆ ಜ್ಞಾನಿಗಳಲ್ಲೂ ಸಹ ಒಬ್ರಾದ್ರೂ ಈಗ ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಹೇಳೋರು ಸಹ ತುಂಬಾ ಕಡಿಮೆ, ವಿರಳ ಅಲ್ವಾ? ಅವ್ರಿಗೆ ತುಂಬಾ ಜನ್ಮಗಳು ಬೇಕು, ಬಹುನಾಂ ಜನ್ಮನವಂತೆ. ಆಗ ಅವ್ರಿಗೆ ಅರ್ಥ ಆಗತ್ತೆ ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ವಾಸುದೇವ ಅಂತಾನೆ ಗೊತ್ತಾಗತ್ತೆ. ಆಗ ಅವರು ಭಗವಂತನಿಗೆ ಶರಣ ಆಗ್ತಾರೆ. ಅಂದ್ರೆ ಆ ಸಾವಿರಾರು ಜ್ಞಾನಿಗಳಲ್ಲಿ ಇದನ್ನ ಅರ್ಥ ಮಾಡ್ಕೊಂಡವ್ರು ಒಬ್ರು ಅಂತ ಹೇಳೋದನ್ನು ತುಂಬಾ ಅಪರೂಪ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಕರ್ಮಿಗಿಂತ ಜ್ಞಾನಿ ಉತ್ತಮ. ಯಾಕಂತಂದ್ರೆ ಅವನು ಆ ಕಾಮ್ಯ ಕರ್ಮಗಳ ಕೆಲಸದಲ್ಲಿ ಅವನು ತನ್ನನ್ನ ತಾನು ಸಿಗಾಕಿಸ್ಕೊಳೋದಿಲ್ಲ. ಆಗ ಅದರಿಂದ ಅವನು ಬಂಧನಕ್ಕೆ ಒಳಗಾಗ್ತಾ ಇಲ್ಲ. ಆದ್ರೆ ಅದು ಪರಿಪೂರ್ಣತೆ ಬರೋದು ಯಾವಾಗ ಅಂದ್ರೆ ಅವನು ಭಕ್ತಿ ಮಾರ್ಗಕ್ಕೆ ಬಂದಾಗ ಅಷ್ಟೇನೆ ಈ ಒಂದು ಜ್ಞಾನ, ಅದೇನು ಜ್ಞಾನದ ನೆಲೆಗೆ ಅವನು ಏನ್ ಬಂದಿದ್ದಾನೆ, ಆತ್ಮ ತತ್ವದ ನೆಲೆಗೆ ಬಂದಿದ್ದಾನೋ ಅದು ಪರಿಪೂರ್ಣವಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಸೊ ಈಗ ನಮ್ಗೆ ಭಕ್ತಿ ಸೇವೆ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾರೆ. ಭಕ್ತರ ಬಗ್ಗೆ ಹೇಳ್ತಾ ಇದಾರೆ. ಆ ಭಕ್ತರಲ್ಲಿ ಅಂದ್ರೆ ಜ್ಞಾನಿಗಳಿಗಿಂತ ಭಕ್ತರು ಶ್ರೇಷ್ಠ. ಭಕ್ತರಲ್ಲಿ ಈಗ ಗೋಪಿಕಾ ಸ್ತ್ರೀಯರು ಮತ್ತೆ ಶ್ರೀಮತಿ ರಾಧಾರಾಣಿ ಮತ್ತೆ ರಾಧಾಕುಂಡ ಅಂತ ಹೇಳ್ಬಿಟ್ಟು ನಮ್ಗೆ 2 ಪೇಜಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತಿ ಸೇವೆಯನ್ನ ಅವಲಂಬಿಸಿ ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ನಾರದ, ಸನಕ, ಸನಾತನರೇ ಮೊದಲಾದ ಭಾಗವತೋತ್ತಮರು ನಡೆದ ದಾರಿಯಲ್ಲಿ ನಡೆಯುವ ಮೂಲಕ ಒಬ್ಬನು ಭಗವಂತನ ಬಗೆಗೆ ಪ್ರೇಮವನ್ನ ಬೆಳೆಸಿಕೊಳ್ಳುವ ನೆಲೆಯನ್ನ ತಲುಪಬಹುದು. ಆಗ ಭಗವಂತನು ಅವನನ್ನು ಉತ್ತಮನೆಂದು ಪರಿಗಣಿಸುತ್ತಾನೆ. ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡ ಭಕ್ತರು ಖಂಡಿತವಾಗಿ ಉನ್ನತ ನೆಲೆಯಲ್ಲಿ ಇರುವವರು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಯಾರಿಲ್ಲಿ ಭಕ್ತಿ ಮಾರ್ಗಕ್ಕೆ ಬಂದು ಆ ನಿಯಂತ್ರಕ ತತ್ವಗಳನ್ನೆಲ್ಲ ಅನುಸರಿಸ್ತಾ ಇದ್ದಾರೆ ಅಲ್ವಾ? ನಾವು ನೋಡಿದೀವಿ ಪ್ರಾಕೃತ ಸಹಜೀಯರು ಅಲ್ವಾ, ಅವ್ರು ಯಾವುದೇ ಒಂದು ನಿಯಂತ್ರಕ ತತ್ವಗಳನ್ನ ಅವರು ಅನುಸರಿಸೋದಿಲ್ಲ. ಆದ್ರೆ ಅವರು ನಾವು ಗೋಪಿಕಾ ಸ್ತ್ರೀಯರು ಅನ್ನೋ ಒಂದು ಭಾವದಲ್ಲಿ ಅವರು ಆ ಡ್ರೆಸ್ ಎಲ್ಲ ಆತರ ಮಾಡ್ಕೊಂಡಿರ್ತಾರೆ ಅಲ್ವಾ, ಗೋಪಿಕೆಯರ ತರ ಅವರು ಡ್ರೆಸ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರು ಯಾವುದೇ ಒಂದು ತತ್ವವನ್ನ ಪಾಲಿಸ್ತಾ ಇಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಭಕ್ತಿ ಮಾರ್ಗಕ್ಕೆ ಬಂದಾಗ ನಾವು ಆ ಸಹಜ ಭಕ್ತಿ, ನಮ್ಗೆ ಅನನ್ಯ ಭಕ್ತಿ ಇಲ್ಲ, ಗೋಪಿಕಾ ಸ್ತ್ರೀಯರ ತರ ಇಲ್ಲ. ಅದಕ್ಕೆ ನಾವು ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸಲೇಬೇಕಾಗತ್ತೆ. ಮತ್ತೆ ನಾರದ, ಸನಕ, ಸನಾತನ, ಆ ಸನತ್ ಕುಮಾರರ ಆ ಒಂದು ದಾರಿಯಲ್ಲಿ ನಾವು ನಡಿಬೇಕು. ಅವಾಗಷ್ಟೇ ನಾವು ಭಗವಂತನ ಪ್ರೇಮವನ್ನು ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಭಕ್ತನನ್ನ ಭಗವಂತ ಉತ್ತಮ ಅಂತ ಹೇಳ್ಬಿಟ್ಟು ಅವ್ರನ್ನ ಪರಿಗಣಿಸ್ತಾನೆ.
ಖಂಡಿತ ಅವರು ಉತ್ತಮ ನೆಲೆಯಲ್ಲಿದ್ದಾರೆ. ಈ ಎಲ್ಲ ಕರ್ಮಿಗಳು, ಜ್ಞಾನಿಗಳು, ಮತ್ತೆ ಭಕ್ತರು ಅಂತ ನಾವು ನೋಡಿದಾಗ ಖಂಡಿತ ಭಕ್ತರು ಉತ್ತಮ ನೆಲೆಯಲ್ಲಿ ಅವರು ಇದ್ದಾರೆ, ಮತ್ತೆ ಭಗವಂತನ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ. ಈ ಭಕ್ತರಲ್ಲೆಲ್ಲ ಗೋಪಿಯರು ಉತ್ತಮರು, ಏಕೆಂದ್ರೆ ಅವರಿಗೆ ಕೃಷ್ಣನನ್ನು ಸಾರಿ, ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಈ ಭಕ್ತರಲ್ಲೆಲ್ಲ ಗೋಪಿಯರು ಉತ್ತಮರು, ಏಕೆಂದರೆ ಅವರಿಗೆ ಕೃಷ್ಣನನ್ನು ಸಂತುಷ್ಟಿಗೊಳಿಸುವುದನ್ನು ಬಿಟ್ಟರೆ ಬೇರೇನು ಗೊತ್ತಿಲ್ಲ. ಗೋಪಿಯರು ಕೃಷ್ಣನಿಂದ ಪ್ರತಿಫಲವಾಗಿ ಏನನ್ನು ನಿರೀಕ್ಷಿಸುವುದಿಲ್ಲ. ನಿಜವಾಗಿ ಕೃಷ್ಣನು ಅವರಿಂದ ಬೇರೆಯಾಗಿ ಅವರಿಗೆ ತೀವ್ರವಾದ ವೇದನೆಗಳನ್ನ ಕೊಡುತ್ತಾನೆ. ಆದರೂ ಅವರು ಕೃಷ್ಣನನ್ನು ಮರೆಯುವುದಿಲ್ಲ. ಕೃಷ್ಣನು ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೊರಟಾಗ ಗೋಪಿಯರು ಖಿನ್ನರಾಗಿ ತಮ್ಮ ಉಳಿದ ಜೀವಮಾನವನ್ನ ಕೃಷ್ಣನ ವಿರಹದಿಂದ ಅಳುತ್ತಾ ಕಳೆದರು. ಆದರೆ ಒಂದು ಅರ್ಥದಲ್ಲಿ ಅವರು ವಾಸ್ತವವಾಗಿ ಕೃಷ್ಣನಿಂದ ಬೇರೆಯಾಗಲೇ ಇಲ್ಲ. ಕೃಷ್ಣನ ಬಗೆಗೆ ಚಿಂತಿಸುವುದಕ್ಕೂ ಅವರ ಜೊತೆ ಬೆರೆಯುವುದಕ್ಕೂ ಏನು ವ್ಯತ್ಯಾಸವಿಲ್ಲ. ಬದಲಿಗೆ ವಿಪ್ರಲಂಬ ಸೇವೆಯು ವಿರಹ ವೇದನೆಯಿಂದ ಕೃಷ್ಣನ ಬಗೆಗೆ ಚಿಂತಿಸುವುದು ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡಿದಂತೆ ಇದು ನೇರವಾಗಿ ಕೃಷ್ಣನ ಸೇವೆ ಮಾಡುವುದಕ್ಕಿಂತ ಉತ್ತಮ. ಹೀಗೆ ಕೃಷ್ಣನ ಬಗೆಗೆ ನಿಷ್ಕಲ್ಮಶ ಭಕ್ತಿ ಪ್ರೇಮ ಬೆಳೆಸಿಕೊಂಡವರಲ್ಲಿ ಗೋಪಿಯರು ತುಂಬಾ ಶ್ರೇಷ್ಠ. ಈ ಶ್ರೇಷ್ಠ ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿ ಅತ್ಯುತ್ತಮ. ಯಾರು ಶ್ರೀಮತಿ ರಾಧಾರಾಣಿಯ ಭಕ್ತಿ ಸೇವೆಯನ್ನು ಮೀರಿಸಲಾರರು. ನಿಜವಾಗಿ ಹೇಳುವುದಾದರೆ ಕೃಷ್ಣನು ಸಹ ಶ್ರೀಮತಿ ರಾಧಾರಾಣಿಯ ಮನೋಭಾವವನ್ನು ಅರಿಯಲಾರರು. ಆದ್ದರಿಂದಲೇ ಅವಳ ಸ್ಥಾನವನ್ನು ಪಡೆದು ಅವಳ ದಿವ್ಯ ಭಾವಗಳನ್ನ ಅರಿಯಲೋಸಗು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿದರು. ಮುಂದೆ ಓದ್ಬೋದ ಮಾತಾಜಿ? ಈ ರೀತಿಯಲ್ಲಿ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನ ಪರಮ ಭಕ್ತೆ ಎಂದು ತೀರ್ಮಾನಿಸಿ ಅವಳ ಕುಂಡ ಸರೋವರವಾದ ಶ್ರೀ ರಾಧಾಕುಂಡವೇ ಅತ್ಯಂತ ಶ್ರೇಷ್ಠವಾದ ಸ್ಥಳವೆಂದು ಶ್ರೀಲರೂಪ ಗೋಸ್ವಾಮಿಯವರು ತೀರ್ಮಾನಿಸುತ್ತಾರೆ. ಇದು ಚೈತನ್ಯ ಚರಿತಾಮೃತದಲ್ಲಿ ಉದ್ಧರಿಸಲಾಗಿರುವ ಲಘು ಭಾಗವತಾಮೃತದ ಉತ್ತರಾಖಂಡ 45 ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಯಥಾ ರಾಧಾ ಪ್ರಿಯ ವಿಷ್ಣು ತಸ್ಯಃ ಕುಂಡ ಪ್ರಿಯ ತಥಾ ಸರ್ವಗೋಪೇಶು ಸೇವೈಕಾ ವಿಷ್ಣುರ್ ಅತ್ಯಂತ ವಲ್ಲಭ. ಶ್ರೀಮತಿ ರಾಧಾರಾಣಿಯು ಪರಮ ಪ್ರಭುವಾದ ವಿಷ್ಣುವಿಗೆ ಪ್ರಿಯವಾಗಿರುವಂತೆ ಅವಳ ಸ್ನಾನ ಸ್ಥಳವು ರಾಧಾಕುಂಡ ಕೃಷ್ಣನಿಗೆ ಪ್ರಿಯವಾದದ್ದು. ಗೋಪಿಯರಲ್ಲೆಲ್ಲ ಅವಳೊಬ್ಬಳೇ ಕೃಷ್ಣನಿಗೆ ಪಂಚಪ್ರಾಣ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಳ್ಳ ಪ್ರತಿಯೊಬ್ಬರೂ ಕೊನೆಗೆ ರಾಧಾಕುಂಡವನ್ನು ಆಶ್ರಯಿಸಿ ಅಲ್ಲಿ ತಮ್ಮ ಜೀವನ ಪರ್ಯಂತ ಭಕ್ತಿ ಸೇವೆ ಮಾಡಬೇಕು. ಇದು ಉಪದೇಶಾಮೃತದ 10ನೇ ಶ್ಲೋಕದಲ್ಲಿ ರೂಪ ಗೋಸ್ವಾಮಿಯವರು ತೀರ್ಮಾನವಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬ್ರೀಫ್ ಆಗಿ ಹೇಳ್ಬಿಡಿ ಮಾತಾಜಿ, ಇದ್ರಲ್ಲಿ ಏನ್ ಹೇಳಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಹೇಳಿದೀನಿ, ಸೊ ಅದನ್ನ ಇಲ್ಲಿ. ಸೊ ಭಕ್ತರಲ್ಲೆಲ್ಲ ಗೋಪಿಯರು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯರು ಗೋಪಿ ಅನ್ನೋ ಒಂದು ಶಬ್ದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಗೋ ಅಂತಂದ್ರೆ ಇಂದ್ರಿಯಗಳು. ಅದಕ್ಕೆ ಹೇಳ್ತಾರೆ, ಶ್ರೀರೂಪ ಗೋಸ್ವಾಮಿ ಅವ್ರು ಹೇಳ್ತಾರೆ, ಗೋ ಅಂದ್ರೆ ಎಲ್ಲಾ ಇಂದ್ರಿಯಗಳಿಂದ ಅವರು ಕೃಷ್ಣನ ಒಂದು ಗುಣ ಲೀಲೆ ರೂಪ ಸವಿತಾ ಇದ್ರು. ಪಿ ಅಂದ್ರೆ ಕುಡಿಯೋದು. ಸೊ ಅವರು ಸವಿತಾ ಇದ್ರು, ಅದಕ್ಕೆ ಅವರಿಗೆ ಗೋಪಿಯರು ಅಂತ ಹೇಳ್ತಾರೆ. ಅದು ಗೋಪಿಯರು ಅತ್ಯಂತ ಉತ್ತಮರು. ಅವರಿಗೆ ಕೃಷ್ಣನನ್ನು ಸಂತುಷ್ಟಿಗೊಳಿಸೋದ್ ಬಿಟ್ರೆ ಬೇರೇನು ಗೊತ್ತಿಲ್ಲ. ಸೊ ಗೋಪಿಯರು ಕೃಷ್ಣನಿಂದ ಪ್ರತಿಫಲವನ್ನು ಏನೂ ನಿರೀಕ್ಷೆ ಮಾಡ್ತಾನೆ ಇರ್ಲಿಲ್ಲ. ಸೊ ನಿಜವಾಗಿ ಕೃಷ್ಣ ಅವರಿಂದ ಬೇರೆಯಾಗಿ ಅತಿ ತೀವ್ರವಾದ ವೇದನೆಯನ್ನು ಕೊಟ್ರು. ಅವರು ಮಥುರಾಗೆ ಹೋದ್ರು, ಬರ್ತೀನಿ ಅಂತ ಹೇಳಿದ್ರು, ಬರ್ಲಿಲ್ಲ. ಆದ್ರೂ ಕೃಷ್ಣನ್ ಮೇಲೆ ಅವರಿಗೆ ಪ್ರೀತಿ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿತ್ತು. ಸೊ ಒಂದೇ ಹೇಳ್ತಾರೆ, ಎಲ್ಲಾದ್ರೂ ಏನಾದ್ರೂ ಊಟ ಮಾಡ್ಬೇಕಾದಾಗ ಅನ್ನದ ಮೇಲೆ, ಬಿಳಿ ಅನ್ನದ ಮೇಲೆ ಏನಾದ್ರೂ ಪಲ್ಯದ್ದು ಸಾರದು ಹಾಕಿದಾಗ, ತವಿ ಹಾಕಿದಾಗ ಏನಂತಿದ್ರಂದ್ರೆ, ಓ ಕೃಷ್ಣ ಕಾಣ್ತಾ ಇದ್ದಾನೆ ಇದ್ರಲ್ಲಿ, ಖಾಲಿಯ ಕೃಷ್ಣ ಕಾಣ್ತಾ ಇದ್ದಾನಂತೆ. ಗೋಪಿಯರು ಅಷ್ಟು ಸಂತೋಷ ಪಡ್ತಿದ್ರಂತೆ. ಅಂದ್ರೆ ಪ್ರತಿಯೊಂದ್ರಲ್ಲೂ ಅವರು ಭಗವಂತನನ್ನ ನೋಡ್ತಿದ್ರು. ಒಬ್ರೊಬ್ರು ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕಾದಾಗ ಇದು ಕೃಷ್ಣ ನೆನಪು ಬರ್ತಾ ಇರ್ತಂತೆ. ಸೊ ಕಣ್ಣಿನಲ್ಲಿರುವ ಗುಡ್ಡೆ ನೋಡಿದಾಗ ಕೂಡ ಕೃಷ್ಣ ನೆನಪು ಬರ್ತಾ ಇದ್ರು. ಸೊ ಈ ತರ ಕೃಷ್ಣನನ್ನ ಅವರು ಒಂದು ಕ್ಷಣನೂ ಮರಿತಾನೆ ಇರ್ಲಿಲ್ಲ. ಪ್ರತಿ ಕ್ಷಣ ಅವರು ಕೃಷ್ಣನ ಒಂದು ನೆನಪಿನಲ್ಲಿ ಇರ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ಸೊ ಅವರು ಕೃಷ್ಣ ಮಥುರೆಗೆ ಹೋದಾಗ ಗೋಪಿಯರು
ಖಿನ್ನರಾಗಿ ತಮ್ಮ ಉಳಿದ ಜೀವನಮಾನ ಕೃಷ್ಣನ ವಿರಹದಿಂದ ಅಳುತ್ತಾ ಕಳೆದರು. ಸೊ ಒಂದು ಅರ್ಥದಲ್ಲಿ ಇದು ವಾಸ್ತವವಾಗಿ ಕೃಷ್ಣನಿಂದ ಬೇರೆ ಆಗಲೇ ಇಲ್ಲ, ಗೋಪಿಯರು ಬೇರೆ ಆಗ್ಲೇ ಇಲ್ಲ. ಯಾಕೆ ಅಂತಂದ್ರೆ ಕೃಷ್ಣ ಅಲ್ಲಿ ಅಂತಂದ್ರೆ ಕೃಷ್ಣ ಅಲ್ಲಿ ವ್ಯಕ್ತ ಕೃಷ್ಣ ಮತ್ತೆ ಅವ್ಯಕ್ತ ಕೃಷ್ಣ. ಸೊ ಅವ್ಯಕ್ತ ಕೃಷ್ಣ ವ್ಯಕ್ತ ಕೃಷ್ಣ ಹೋಗಿದ್ದಾರೆ, ಅವ್ಯಕ್ತ ಕೃಷ್ಣ ಅಲ್ಲೇ ಉಳ್ಕೊಂಡಿದ್ರು. ಸೊ ಅವರಿಗೆ ಅವ್ಯಕ್ತ ರೀತಿಯಲ್ಲಿ ಕೃಷ್ಣ ಅವ್ರ ಜೊತೆ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಕೃಷ್ಣನ ಬಗೆಗೆ ಚಿಂತಿಸುವುದಕ್ಕೂ ಅವರ ಜೊತೆ ಬೆರೆಯುವುದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಬರೀ ಕೃಷ್ಣನ ಈಗ ನಾವು ಹೇಗೆ ಗುರುಗಳ ಒಂದು ವಾಣಿ ಸೇವೆ ಒಪ್ಪು ಸೇವೆಯಲ್ಲಿ ನಾವು ಗುರುಗಳ ಹತ್ರ ಹೋಗಿ ನಾವು ಸೇವೆ ಮಾಡಕ್ಕಾಗಲ್ಲ. ಸೊ ನಾವು ಅವರ ವಾಣಿ ಸೇವೆಯನ್ನು ಮಾಡಿದಾಗ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ಗುರುಗಳು ನಮ್ ಜೊತೆ ಇದ್ದಾರೆ, ಗುರುಗಳು ನಮ್ ಕೃಪೆ ಅವ್ರು ನಮ್ ಜೊತೆ ಇದೆ, ಗುರುಗಳ ಎಲ್ಲಾ ಏನಂದ್ರೆ ಆಶೀರ್ವಾದ ನಮ್ಮ ಮೇಲಿದೆ ಅಂತ ನಾವ್ ಎಷ್ಟು ಖುಷಿಯಿಂದ ಸ್ವೀಕಾರ ಮಾಡ್ತೀವಿ. ಅದೇ ಪ್ರಕಾರ ಕೃಷ್ಣನನ್ನ ನೆನ್ಪು ಮಾಡ್ಕೊಂಡು ಕೃಷ್ಣ ನಮ್ ಜೊತೆ ಇದ್ದಾರೆ, ಕೃಷ್ಣ ನಮ್ ಜೊತೆ ಇದ್ದಾರೆ ಅನ್ನೋ ಒಂದು ಭಾವದಲ್ಲಿ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅಂತಹ ಒಂದು ಭಾವವನ್ನು ಸ್ವೀಕಾರ ಮಾಡ್ತಾ ಇದ್ರು. ಸೊ ಬದಲಿಗೆ ವಿಪ್ರಲಂಬ ಸೇವೆ, ವಿರಹ ವೇದನೆಯಿಂದ ಕೃಷ್ಣನ ಬಗೆಗೆ ಅವ್ರು ಚಿಂತಿಸ್ತಾ ಇದ್ರು. ಸೊ ಅತ್ಯಂತ ಶ್ರೇಷ್ಠ ಭಾವ ಇದು, ವಿಪ್ರಲಂಬ ಭಾವ. ಸೊ ಇದು ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಕೃಷ್ಣನ ಬಗೆಗೆ ನಿಷ್ಕಲ್ಮಶ ಪ್ರೇಮ ಬೆಳೆಸಿಕೊಂಡವರಲ್ಲಿ ಗೋಪಿಯರು ತುಂಬಾ ಶ್ರೇಷ್ಠ ಗೋಪಿಯರಲ್ಲಿ ಶ್ರೀಮತಿ ರಾಧಾರಾಣಿ ಅತ್ಯಂತ ಉತ್ತಮ ಗೋಪಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಶ್ರೀಮತಿ ರಾಧಾರಾಣಿಯ ಭಕ್ತಿ ಸೇವೆಯನ್ನು ಮೀರಿಸಲಾರರು, ಯಾರು ಮೀರಿಸೋದಕ್ಕೆ ಸಾಧ್ಯನೇ ಆಗುದಿಲ್ಲ. ನಿಜವಾಗಿ ಹೇಳುವುದಾದ್ರೆ ಕೃಷ್ಣನು ಸಹ ಶ್ರೀಮತಿ ರಾಧಾರಾಣಿಯ ಒಂದು ಭಾವವನ್ನ ತಿಳ್ಕೊಳಕ್ಕಾಗುದಿಲ್ಲ. ಸೊ ಅದೇ ಮಾತಾಜಿ ಹೇಳಿದ್ರಲ್ಲ, ಇಂಟರ್ನಲ್ ರೀಸನ್, ಆಂತರಿಕ ಭಾವ. ಕೃಷ್ಣ ಯಾಕೆ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ ಅಂತಂದ್ರೆ ಅದರಲ್ಲಿ ಎಕ್ಸ್ಟರ್ನಲ್ ಬಾಹ್ಯ ಕಾರಣಗಳು ಮತ್ತೆ ಆಂತರಿಕ ಕಾರಣಗಳು. ಆಂತರಿಕ ಕಾರಣದಲ್ಲಿ ನನಗೆ ಶ್ರೀಮತಿ ರಾಧಾರಾಣಿ ಸೇವೆ ಮಾಡ್ತಾ ಮಾಡ್ತಾ ಎಷ್ಟು ಆನಂದವನ್ನ ಸವಿತಾ ಇದ್ದಾರೆ, ಈ ಆನಂದ ಎಷ್ಟಿದೆ, ಅವ್ರು ಸವಿತಾ ಇರುವ ಆನಂದ ಎಷ್ಟಿದೆ ಅಂತ ಅವರು ಆಸ್ವಾದಿಸಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಚೈತನ್ಯ ಅಂದ್ರೆ ರಾಧಾರಾಣಿಯ ಭಾವವನ್ನು ತಕೊಂಡು ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅವಳ ಸ್ಥಾನವನ್ನು ಪಡೆದು ಅವಳ ದಿವ್ಯ ಭಾವವನ್ನ ಅರ್ತ್ಕೋಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಶ್ರೀಮತಿ ರಾಧಾರಾಣಿ ಕೃಷ್ಣನ ಪರಮ ಭಕ್ತಿ ಎಂದು ತೀರ್ಮಾನಿಸಿ ಅವರ ಕುಂಡ, ಅವರ ಸರೋವರ ಅತ್ಯಂತ ಶ್ರೇಷ್ಠವಾದ ಸ್ಥಳ ಅಂತ ಶ್ರೀ ರೂಪ ಗೋಸ್ವಾಮಿ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಇದು ಚೈತನ್ಯ ಚರಿತಾಮೃತದಲ್ಲಿ ಕೂಡ ಲಘು ಭಾಗವತಾಮೃತದಲ್ಲಿ ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಶ್ರೀಮತಿ ರಾಧಾರಾಣಿ ಪರಮ ಪ್ರಭುವಾದ ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗಿರೋರು. ಸೊ ಅವರ ಸ್ನಾನ ಸ್ಥಳ ಕೃಷ್ಣನಿಗೆ ಪ್ರಿಯವಾದದ್ದು. ಗೋಪಿಯರಲ್ಲಿ ಅವಳೊಬ್ಬಳೇ ಕೃಷ್ಣನಿಗೆ ಪಂಚ ಪ್ರಾಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಕ್ಚುಲಿ ರಾಧಾ ಕೃಷ್ಣ ಬೇರೆನೇ ಇಲ್ಲ, ರಾಧಾ ಶಕ್ತಿ, ಕೃಷ್ಣ ಶಕ್ತಿಮಾನ್ ಅಂತ ರಾಧಾ ಕೃಷ್ಣ ಬೇರೆ ಯಾರು ಇಲ್ಲ, ಅವರು ಬೇರೆ ಇಲ್ಲ. ಸೂರ್ಯ ಮತ್ತೆ ಸೂರ್ಯ ಪ್ರಕಾಶ, ಶಕ್ತಿ ಮತ್ತೆ ಶಕ್ತಿಮಾನ್ ಇರೋ ತರ ಅವರಿಬ್ರು ಒಂದೇ. ಆದ್ರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯುಳ್ಳ ಪ್ರತಿಯೊಬ್ಬರು ಕೊನೆಗೆ ರಾಧಾ ಕುಂಡವನ್ನು ಆಶ್ರಯಿಸಿ ತಮ್ಮ ಜೀವನದ ಪರ್ಯಂತ ಅಲ್ಲಿ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಇದು ಉಪದೇಶಾಮೃತ 10ನೇ ಶ್ಲೋಕ ರೂಪ ಗೋಸ್ವಾಮಿಯವರ ತೀರ್ಮಾನ ಆಗಿದೆ. ಸೊ ಆಕ್ಚುಲಿ ಇಲ್ಲಿ ಒಂದು ಹೇಳಕ್ಕೆ ಬಯಸ್ತೀನಿ ಮಾತಾಜಿ, ಪ್ರಭುಪಾದರ ಶಿಷ್ಯರೊಬ್ರು ಹೇಳ್ತಾರೆ, ಇದು ಉಪದೇಶಾಮೃತ ಓದ್ಬಿಟ್ಟು ಕೊನೆ ಶ್ಲೋಕಗಳನ್ನ ಓದ್ಬಿಟ್ಟು ಒಬ್ರು ಬುಕ್ ಡಿಸ್ಟ್ರಿಬ್ಯೂಷನ್ ಟೀಮ್ ಅಲ್ಲಿ ಇಲ್ಲ ನಾನು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ನಾನು ರಾಧಾಕುಂಡದಲ್ಲಿ ಹೋಗಿ ನಾನು ಸೇವೆ ಮಾಡ್ತೀನಿ ಅಂತ ನಂದು ಹೇಳ್ತಾರಂತೆ. ಅವಾಗ ಅಲ್ಲಿ ರಿಪೋರ್ಟ್ ಮಾಡಕ್ಕೆ ಬರ್ತಾರೆ, ರಾಧಾಕುಂಡಕ್ಕೆ ಹೋಗಿ ಅವರು ಸೇವೆ ಮಾಡ್ತಾ ಇದಾರಂತೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಅಂದಾಗ ಅವಾಗ ಪ್ರಭುಪಾದರು ಹೇಳ್ತಾ ಇದಾರೆ, ಹಿಸ್ ಅ ರಾಸ್ಕಲ್. ಅವರಿಗೂ ಫಸ್ಟ್ ಉಪದೇಶಾಮೃತದ ಮೊದಲನೇ ಶ್ಲೋಕ, ಅವರಿಗೆ ಮೊದಲನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ಅವರು ಏನ್ ಕಲ್ತಿದ್ದಾರೆ ಅದನ್ನ ತಮ್ಮ ಜೀವನದಲ್ಲಿ ಅವ್ರು ಅಳವಡಿಸ್ಕೊಳ್ಬೇಕು. ಅವ್ರು ಫಸ್ಟ್ ತಮ್ಮ ಎಲ್ಲಾ ಒಂದು ವೇಗಗಳನ್ನ ನಿಯಂತ್ರಿಸ್ಬೇಕು, ಆಮೇಲೆ ಅದನ್ನ ಭಕ್ತಿ ಸೇವೆಯಲ್ಲಿ ಹೇಗ್ ಬರ್ಬೇಕು, ಅದು ಬರಕ್ಕೆ ಯಾವ್ದ್ಯಾವ್ದು ಮಾಡ್ಬೇಕು, ಯಾವ್ದ್ಯಾವ್ದು ಮಾಡ್ಬಾರ್ದು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ಮೇಲೆನೆ ಮುಂದೆ ಭಾವ ಹಂತಕ್ಕೆ ಬರ್ತಾರೆ. ಭಾವ ಆದ್ಮೇಲೆನೆ ಇದು ಪ್ರೇಮ ಹಂತ ಪ್ರಕಟ ಆಗೋದು ಅಂತ ನಂದು ಅವರಿಗೆ ಹೇಳ್ತಾರಂತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಓಕೆ, ಸೊ ರಾಧಾ ಅಂದ್ರೆ ಗೋಪಿಕಾ ಸೇರ್ ಬಗ್ಗೆ ಅವರ ಭಕ್ತಿಯ ಶ್ರೇಷ್ಠತೆ ಬಗ್ಗೆ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆಕ್ಚುಲಿ ಒಂದಲ್ಲ ಎರಡಲ್ಲ ನಾವ್ ಎಷ್ಟು ಬೇಕಾದ್ರೂ ಹೇಳ್ತಾ ಹೋಗ್ಬೋದು. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆಯಲ್ಲೂ ಸಹ ಗೋಪಿಕಾ ಸ್ತ್ರೀಯರ ಬಗ್ಗೆ ಬರೋದಿಲ್ಲ ಅಲ್ವಾ. ಮತ್ತೆ ಕೃಷ್ಣ ಬುಕ್ಕಲ್ಲಿ ನಮ್ಗೊಂದ್ ಸ್ವಲ್ಪ ನೋಡ್ತೀವಿ, ಆದ್ರೆ ಡೀಟೇಲ್ ಆಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಚೈತನ್ಯ ಚರಿತಾಮೃತದಲ್ಲಿನೇ ಅಲ್ವಾ. ಸೊ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಬಂದು ನಮ್ಗೆ ಈ ಚೈತನ್ಯ ಅಂದ್ರೆ ಅವರು
ಶ್ರೀಮತಿ ರಾಧಾರಾಣಿ ಮತ್ತೆ ಗೋಪಿಕಾ ಸ್ತ್ರೀಯರ ಆ ಒಂದು ಶ್ರೇಷ್ಠತೆನ ನಮಗೆ ತಿಳಿಸಿ ಕೊಡ್ಲಿಲ್ಲ ಅಂದ್ರೆ ನಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಅಲ್ವಾ. ಗೋಪಿಕಾ ಸ್ತ್ರೀಯರು ಮತ್ತೆ ಶ್ರೀಮತಿ ರಾಧಾರಾಣಿಯ ಆ ಸ್ಥಾನ ಏನನ್ನದೇ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಾವು ರಾಧಾಕೃಷ್ಣರನ್ನ ನಾವು ಆರಾಧನೆ ಮಾಡ್ತೀವಿ ಅಲ್ವಾ. ಸೊ ಇವಾಗ ಬೇರೆ ಯಾವುದೇ ಒಂದು ಸಂಪ್ರದಾಯದಲ್ಲಿ ನೋಡಿದ್ರು ಸಹ ಸೊ ಅಲ್ಲಿ ಕೃಷ್ಣನನ್ನ ಅವರು ಪೂಜೆ ಮಾಡಿದ್ರು ಸಹ ರಾಧೆಯ ಸಮೇತ ಅವರು ಮಾಡೋದಿಲ್ಲ ಅಲ್ವಾ. ಆದ್ರೆ ನಮ್ಮ ಷಡ್ಗೋ ಸ್ವಾಮಿಗಳು ಮತ್ತೆ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಎಲ್ಲ ಆಚಾರ್ಯರಿಗೂ ಸಹ ಈ ಒಂದು ಚೈತನ್ಯ ಮಹಾಪ್ರಭುಗಳ ಮೂಲಕನೇ ನಮ್ಗೆ ಗೊತ್ತಾಗಿದೆ ಗೋಪಿಕಾ ಸ್ತ್ರೀಯರಂದ್ರೆ ಅವರ ಎಷ್ಟು ಭಕ್ತಿ ಭಾವ ಇದೆ, ಮತ್ತೆ ರಾಧಾರಾಣಿಗೆ ಶ್ರೀಮತಿ ರಾಧಾರಾಣಿಗೆ ಎಷ್ಟು ಭಕ್ತಿ ಭಾವ ಇದೆ ಅಂತ ಅಲ್ವಾ. ಸೊ ಮತ್ತೆ ಗೋಪಿಕಾ ಸ್ತ್ರೀಯರದ್ದು ನಾವು ಕೇಳಕ್ಕೆ ಅಂದ್ರೆ ಅವರ ಒಂದು ಭಕ್ತಿಯನ್ನ ನೋಡಕ್ಕೆ ಹೋದ್ರೆ ನಮ್ಗೆ ಸಮಯನೇ ಕಡಿಮೆ ಆಗೋಗುತ್ತೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಬ್ರಹ್ಮನನ್ನ ಬೈತಾರೆ ಅಲ್ವಾ. ನೀನ್ ಎಂತಹ ಸೃಷ್ಟಿಕರ್ತ, ನೀನು ನಮ್ಗೆ ಈ ತರ ರೆಪ್ಪೆಯನ್ನ ಕೊಟ್ಟಿದ್ಯಲ್ವಾ, ಆ ಒಂದು ರೆಪ್ಪೆಯನ್ನ ಮುಚ್ಚಿದಾಗ ಆ ಕ್ಷಣ ನಾವು ಕೃಷ್ಣನನ್ನ ನೋಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ, ಅವ್ರಿಗೆ ಪ್ರತಿ ಕ್ಷಣ ಕೃಷ್ಣನನ್ನ ನೋಡ್ಬೇಕು ಅನ್ಸುತ್ತೆ. ನಮ್ಗೆ ಯಾವತ್ತೂ ಅನ್ಸೇ ಇಲ್ಲ ಈ ರೆಪ್ಪೆ ಅಡ್ಡ ನಮ್ಗೆ ಏನನ್ನಾದ್ರೂ ನೋಡ್ಲಿಕ್ಕೆ ಅಂತ. ಆದ್ರೆ ನೋಡಿ ಅವ್ರಿಗೆ ಎಷ್ಟು ಅವ್ರಿಗೆ ಕೃಷ್ಣನ ಮೇಲೆ ಭಕ್ತಿ ಭಾವ ಇದೆ ಅಲ್ವಾ. ಮತ್ತೆ ಅಕ್ರೂರ ಬಂದು ಕರ್ಕೊಂಡು ಹೋಗ್ತಿದ್ದಾಗ ಅವ್ರು ಅದನ್ನೇ ಹೇಳ್ತಾರೆ ಅಲ್ವಾ. ನಿನ್ನ ಯಾರು ಅಕ್ರೂರ ಅಂತ ಕರೀತಾರೆ, ನೀನು ಕ್ರೂರಿ, ನೀನು ನಮ್ಮನ್ನ ಕೃಷ್ಣನಿಂದ ಬೇರೆ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣನನ್ನ ಅವರು ಕರ್ಕೊಂಡು ಹೋಗ್ತಾ ಇದ್ದಾಗ ರಥದಲ್ಲಿ ಅವರೆಲ್ಲರೂ ಸಹ ಆ ಒಂದು ಧೂಳು ಎದ್ದೋಳ್ತಾ ಇರುತ್ತೆ ಹಿಂದೆ. ಅದನ್ನ ಅವರು ಕೃಷ್ಣನ ಅಕ್ರೂರ ಕರ್ಕೊಂಡು ಹೋಗ್ತಾ ಇದ್ರೆ ಕೃಷ್ಣ ಬಲರಾಮರನ್ನ, ಎಲ್ಲ ಗೋಪಿಕಾ ಸ್ತ್ರೀಯರು ಸಹ ಒಂದು ಸ್ತಬ್ಧ ಚಿತ್ರಗಳ ತರ ಅವರು ನಿಂತು ಬಿಟ್ಟಿದ್ದಾರೆ. ಅವ್ರಿಗೆ ಏನನ್ನ ಮಾಡ್ಬೇಕಂತಾನೆ ಅವ್ರಿಗೆ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಜೀವವೇ ಹೊರಟೋದಂಗೆ ಅನ್ಸುತ್ತೆ. ಅವ್ರಿಗೆ ಅವರ ಒಂದು ಬದುಕಿಗೆ ಯಾವುದೇ ಒಂದು ಅರ್ಥ ಇಲ್ದರೆ ತರ ಅವ್ರಿಗೆ ಆಗತ್ತೆ ಅಲ್ವಾ ಗೋಪಿಕಾ ಸ್ತ್ರೀಯರಿಗೆ. ಮತ್ತೆ ಇದೇ ತರ ನಾವು ಹೇಳ್ತಾ ಹೋದ್ರೆ ಗೋಪಿಕಾ ಸ್ತ್ರೀಯರು ಅವ್ರ ಕೆಲಸ ಏನು ಅಂತಂದ್ರೆ ಬೆಣ್ಣೆ, ತುಪ್ಪ, ಹಾಲು ಅದೆಲ್ಲ ಮಾರೋದು ಅಲ್ವಾ. ಸೊ ಅವಾಗ ಅವ್ರು ಯಾವ ತರ ಅವ್ರು ಮಾರ್ತಾರೆ, ಬನ್ನಿ ನೀವು ಇದನ್ನೆಲ್ಲ ತಗೊಳ್ಳಿ, ಒಂದು ಸೇರಿಗೆ ಇಷ್ಟು ಹಾಲು, ಒಂದು ಅಂದ್ರೆ ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಒಂದು ಸೇರಿಗೆ, ಒಂದು ಮೊಸರಿಗೆ ಅಂದ್ರೆ ಒಂದು ಸೇರು ಮೊಸರಿಗೆ ಇಷ್ಟು ದುಡ್ಡು ಅಂತ ಅವರು ಹೇಳ್ಬೇಕು ಅಲ್ವಾ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಗೋವಿಂದ ದಾಮೋದರ ಮಾಧವೇತಿ, ಬನ್ನಿ ನೀವು ಗೋವಿಂದನನ್ನ ಕೊಂಡ್ಕೊಳ್ಳಿ, ಬನ್ನಿ ನೀವು ಮಾಧವನನ್ನ ಕೊಂಡ್ಕೊಳ್ಳಿ, ದಾಮೋದರನನ್ನ ಕೊಂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಪ್ರತಿಯೊಂದ್ರಲ್ಲೂ ಸಹ ಅವರು ಗೋವಿಂದ ದಾಮೋದರ ಮಾಧವನನ್ನೇ ಅವರು ನೋಡ್ತಾ ಇದ್ದಾರೆ ಅಲ್ವಾ. ಆ ಬಿಲ್ವಮಂಗಲ ಠಾಕೂರ್ ಬರ್ದಿರುವಂತಹ ಒಂದು ಭಜನಲ್ಲಿ ನಾವು ನೋಡ್ತೀವಿ ಆ ಗೋಪಿಕಾ ಸ್ತ್ರೀಯರ ಭಾವ ಏನು ಅನ್ನೋದನ್ನ ನಮ್ಗೆ ಆ ಬಿಲ್ವಮಂಗಲ ಠಾಕೂರ್ ಅವರು ಸ್ಪಷ್ಟವಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಅಲ್ವಾ. ಮತ್ತೆ ನಮ್ಗೆ ಕೃಷ್ಣನೂ ಅಷ್ಟೇನೆ, ಅವರು ರಮಾನಂದ ರಾಯ್ ಜೊತೆ ಅವರು ಏನು ಸಂವಾದ ಮಾಡ್ತಾರೋ ಅದರಲ್ಲಿ ನಮ್ಗೆ ಆ ಗೋಪಿಕಾ ಸ್ತ್ರೀಯರು ಮತ್ತೆ ಶ್ರೀಮತಿ ರಾಧಾರಾಣಿಯ ಸ್ಥಾನ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಇಲ್ಲಾಂದ್ರೆ ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಯಾಕೆ ಆ ರಾಧೆಯ ಭಾವವನ್ನ ತಗೊಂಡು ಬಂದ್ರು ಅನ್ನೋದನ್ನು ಸಹ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನಾವು ಅಂದ್ರೆ ಈಗ ಷಡ್ಗೋಸ್ವಾಮಿಗಳೇ ಆಗಿ ಅವ್ರು ಎಲ್ಲವನ್ನ ಬಿಟ್ಟು ಬಂದಿದ್ದಾರೆ, ವೈರಾಗಿಗಳು ಅಲ್ವಾ. ಅವ್ರು ಯಾಕೆ ಅಲ್ಲಿ ರಾಧಾಕೃಷ್ಣ ಅವರಿಬ್ರು ಗಂಡು ಹೆಣ್ಣಾದ್ರೆ ಅವರಿಬ್ಬರ ಜೊತೆಲಿ ಅವ್ರ ನಡುವೆ ನಡೆದಿರುವಂತಹ ಆ ಪ್ರೇಮ ಸಲ್ಲಾಪದ ಜೊತೆ ಅವ್ರು ಯಾಕೆ ಮಾತಾಡ್ಬೇಕಾಗಿತ್ತು ಅಲ್ವಾ. ನಾವು ಅದನ್ನ ಅರ್ಥ ಮಾಡ್ಕೊಳೋದ್ರಲ್ಲಿ ಎಡುತ್ತೀವಿ ಅಲ್ವಾ. ಸೊ ಕೃಷ್ಣ ಮತ್ತೆ ರಾಧಾರಾಣಿಯ ಆ ನಡುವೆ ನಡೆದಿರುವಂತಹ ಕಾಲಕ್ಷೇಪಗಳು ನಾವು ಈ ಭೌತಿಕ ಪ್ರಪಂಚದಲ್ಲಿ ನಡೆದಿರೋ ಅಂದ್ರೆ ಗಂಡು ಹೆಣ್ಣಿನ ಮಧ್ಯೆ ನಡೆದಿರುವಂತಹದಕ್ಕೆ ನಾವು ಹೋಲಿಕೆ ಮಾಡ್ಕೋಕೂಡುದು ಅಲ್ವಾ. ಸೊ ಕೃಷ್ಣ ಅವರು ದೇವೋತ್ತಮ ಪರಮ ಪುರುಷ, ಅವರು ದೇವ ಅಲ್ವಾ. ಅವರ ಜೊತೆ ಯಾರು ಏನೇ ಮಾಡಿದ್ರು ಸಹ ಅಲ್ಲಿ ಭಕ್ತನಾಗಿ ನಾವು ನೋಡ್ಬೇಕು ಅಲ್ವಾ. ಆ ಭಕ್ತಿಯಲ್ಲಿ ಬೇರೆ ಬೇರೆ ರಸದಲ್ಲಿ ಅವರೆಲ್ಲ ಸೇವೆಯನ್ನ ಮಾಡ್ತಾ ಇದ್ದಾರೆ ಭಗವಂತನಿಗೆ ಅಲ್ವಾ. ಸೊ ಅದಕ್ಕೇನೆ ಅಲ್ಲಿ ಭಗವಂತ ಇದ್ದಾರೆ, ಭಕ್ತ ಇದ್ದಾರೆ, ಅವರಿಬ್ರು ನಡುವೆ ಭಕ್ತಿ ಇದೆ. ಆ ರೀತಿಯಲ್ಲಿ ನಾವು ನೋಡ್ಬೇಕು ಅಲ್ವಾ. ಎಲ್ಲದಕ್ಕಿಂತ ತುಂಬಾ ಶ್ರೇಷ್ಠವಾದ ರಸ ಅಂತಂದ್ರೆ ಪರಕೀಯ ರಸ ಅಲ್ವಾ. ಸೊ ಭಗವಂತನಿಗೆ ಅವರು ಗೋಪಿಕಾ ಸ್ತ್ರೀಯರು ಅವರು ಮದ್ವೆ ಆಗಿದೆ, ಮಕ್ಕಳಿದ್ದಾರೆ ಅಲ್ವಾ, ಗಂಡ ಅತ್ತೆ ಮಾವ ಎಲ್ಲ ಇದ್ದಾರೆ, ಆದ್ರೆ ಎಲ್ಲವನ್ನ ಬಿಟ್ಟು ಅವರು ಭಗವಂತನಿಗೋಸ್ಕರ ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲವನ್ನ ನಮ್ಗೆ ಏನ್ ಹೇಳ್ತಾ ಇದಾರೆ ಕೃಷ್ಣ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿರೋದು, ಅದು ಏನ್ ಹೇಳಿದಾರೋ ಅದನ್ನ ಪಾಲನೆ ಮಾಡಿರೋರು ಗೋಪಿಕಾ ಸ್ತ್ರೀಯರು. ಎಲ್ಲವನ್ನ ಬಿಟ್ಟಿದ್ದಾರೆ ಅವರು, ಸರ್ವಧರ್ಮಾನ್ ಪರಿತ್ಯಜ್ಯ ಅಲ್ವಾ. ಸೊ ಕೊನೆಗೆ ತನ್ನ ಗಂಡ ಮಕ್ಕಳು ಎಲ್ಲವನ್ನ ಬಿಟ್ಟು ಅವರು ತಮ್ಮ ಸರ್ವಸ್ವ ಅಲ್ವಾ ಎಲ್ಲವನ್ನೂ ಸಹ ಅವರು ಭಗವಂತನಿಗೆ ಅರ್ಪಿಸಿದ್ದಾರೆ. ಆ ಭಗವಂತನ ಆ ಒಂದು ಕೊನೆಯ ಏನು ಇನ್ಸ್ಟ್ರಕ್ಷನ್ ಇದೆ ಅದನ್ನ ಫಾಲೋ ಮಾಡಿರೋದೇ ಗೋಪಿಕಾ ಸ್ತ್ರೀಯರು. ಸೊ ಅದಕ್ಕೆ ಅವರು ತುಂಬಾ ಸರ್ವಶ್ರೇಷ್ಠರಾದವರು, ಒಂದಲ್ಲ ಎರಡಲ್ಲ. ಚೈತನ್ಯ ಚರಿತಾಮೃತದ ಪೂರ್ತಿ ನಾವು ನೋಡಿದ್ರೆ ಆ ಗೋಪಿಕಾ ಸ್ತ್ರೀಯರನ್ನ ನಾವು ಅವರ ಸರ್ವಶ್ರೇಷ್ಠತೆನ ನಾವು ಅರ್ಥ ಮಾಡ್ಕೋಬಹುದು. ಶ್ರೀಮತಿ ರಾಧಾರಾಣಿಯ ಆ ಒಂದು ಭಾವವನ್ನ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ರಾಧಾಕೃಷ್ಣ ನಹಿ ಅನ್ಯ, ಅವರು ಬೇರೆ ಅಲ್ವೇ ಅಲ್ಲ, ಅವರಿಬ್ರು ಆತ್ಮ ಒಂದೇ, ದೇಹ ಬೇರೆ ಆಗಿದೆ. ಯಾಕೆ ಅಂತಂದ್ರೆ
ಆ ಕೃಷ್ಣನಿಗೆ ನಮ್ಮಂತ ಸಾಮಾನ್ಯ ಜನರು ಯಾರು ಅವರಿಗೆ ಆಹ್ಲಾದವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಒಂದು ಸಂತೋಷದ ರಸವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆನಂದ ರಸವನ್ನ ಕೊಡ್ಬೇಕು ಅಂತಂದ್ರೆ ಅವರೇ ಕೊಟ್ರೆ ಮಾತ್ರನೇ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ಆ ಆಹ್ಲಾದಿನಿ ಶಕ್ತಿಯಾಗಿ ಶ್ರೀಮತಿ ರಾಧಾರಾಣಿ ಹೊರಗಡೆ ಬರ್ತಾರೆ. ಸೊ ಅದಕ್ಕೆ ಏನೇ ಹೇಳ್ತಾರೆ ಆಚಾರ್ಯರು, ಒಂದ್ಸತಿ ಕೃಷ್ಣ ಅವರು ಗೋಲೋಕ ವೃಂದಾವನದಲ್ಲಿ ಅವರ ಒಂದು ರತ್ನ ಖಚಿತ ಸಿಂಹಾಸನದ ಮೇಲೆ ವಿರಾಜಮಾನವಾಗಿ ಕುತ್ಕೊಂಡಾಗ ಅವ್ರಿಗೆ ಒಂದ್ಸತಿ ಅವ್ರಿಗೆ ಮನಸ್ಸಲ್ಲಿ ಬಂತಂತೆ, ಅಂದ್ರೆ ನಾನು ಇವಾಗ ಸಂತೋಷವನ್ನ ಪಡಬೇಕು ಅನ್ನೋದು ಮನಸ್ಸಲ್ಲಿ ಬಂತಂತೆ. ಆಗ ಯಾವ ಶಕ್ತಿ, ಆಹ್ಲಾದಿನಿ ಶಕ್ತಿ ಶ್ರೀಮತಿ ರಾಧಾರಾಣಿಯ ರೂಪದಲ್ಲಿ ಅವರು ಬರ್ತಾರಂತೆ. ಸೊ ರಾಧಾ ಅಂತಂತಂದ್ರೆ ಆ ಒಂದು ರಾಸಸ್ಥಳ, ಆ ಒಂದು ಗೋಲೋಕ ವೃಂದಾವನದಲ್ಲಿ ಇರುವಂತಹ ಜಾಗ, ಅಲ್ಲಿ ಆ ರಾಸಸ್ಥಳದಲ್ಲಿ ಆಹ್ಲಾದಿನಿ ಶಕ್ತಿ ಶ್ರೀಮತಿ ರಾಧಾರಾಣಿ ಬರ್ತಾರಂತೆ, ಆ ಒಂದು ಸ್ತ್ರೀಯ ರೂಪದಲ್ಲಿ ಬರ್ತಾರಂತೆ. ಅವಳು ಧಾವಿಸಿ ಬರ್ತಾಳಂತೆ ಕೃಷ್ಣನಿಗೆ ಸಂತೋಷವನ್ನ ಕೊಡ್ಲಿಕ್ಕೋಸ್ಕರ. ಸೊ ಅದಕ್ಕೋಸ್ಕರನೇ ರಾಧಾ. ಸೊ ಆ ರಾಸ ಸ್ಥಳದಲ್ಲಿ ರಾಸಸ್ಥಳಿ ಅನ್ನೋ ಒಂದು ಆ ಜಾಗದಲ್ಲಿ ಆ ಧಾವಿಸಿ ಅವಳಿಗೆ ಎಂತಹ ಒಂದು ಮನಸ್ಥಿತಿಯಲ್ಲಿ ಕೃಷ್ಣನಿಗೆ ನಾನು ಸಂತೋಷವನ್ನು ಕೊಡ್ಬೇಕು, ಆನಂದವನ್ನ ತರಿಸ್ಬೇಕು ಅನ್ನೋ ತರ ಅವಳು ಬರೋದ್ರಿಂದ ಅವಳನ್ನ ರಾಧಾ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಅವರಿಬ್ರು ಬೇರೆ ಅಲ್ಲ, ರಾಧಾ ಕೃಷ್ಣ. ಸೊ ನಾವು ಅನ್ಯವಾಗಿ ಅವರಿಬ್ಬರ ನಡುವೆ ಇರುವಂತಹ ಆ ಏನು ರಿಲೇಶನ್ಶಿಪ್ ಇದೆ ಅದನ್ನ ನಾವು ತಪ್ಪಾಗಿ ನಾವು ಅರ್ಥ ಮಾಡ್ಕೋಬಾರ್ದು. ಸೊ ಈ ಒಂದು ವಿಷಯವನ್ನ ನಾವು ಈ 10ನೇ ಶ್ಲೋಕದಲ್ಲಿ ನಮಗೆ ಕೊನೆಯದಾಗಿ ರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ರಾಧಳಿಗೆ ಏನೆಲ್ಲ ಪ್ರೀತಿ ಪಾತ್ರವೋ ಅದೆಲ್ಲವೂ ಸಹ ಕೃಷ್ಣನಿಗೆ ಪ್ರೀತಿ ಪಾತ್ರ. ಸೊ ಅದಕ್ಕೋಸ್ಕರ ನಾವು ಆ ರಾಧಾ ಕುಂಡವನ್ನ ನಾವು ನಮ್ಮ ಜೀವನ ಪರ್ಯಂತ ನಾವು ಆಶ್ರಯಿಸ್ಬೇಕು, ಅಲ್ಲಿ ಭಕ್ತಿ ಸೇವೆಯನ್ನ ಮಾಡ್ಬೇಕು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಉಪದೇಶಾಮೃತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಕ್ಷಣವು ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಇರಿ, ಒಂದು ಕ್ಷಣವು ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ, ಈಗ ನಾವು ಭಕ್ತಿ ವೈಭವದಲ್ಲಿ ಇದು ಕಲಿತೀವಿ, ಭಾಗವತಂ ಬಗ್ಗೆ ಕಲಿತೀವಿ. ಚೈತನ್ಯ ಚರಿತಾಮೃತ ಯಾವ್ದ್ರಲ್ಲಿ ಕಲಿಯೋದು ಮಾತಾಜಿ? ಭಕ್ತಿ ಸಾರ್ವಭೌಮ ಮಾತಾಜಿ. ಓ, ಅಂದ್ರೆ ಭಕ್ತಿ ವೈಭವ ಮುಗಿದ್ಮೇಲ? ಹಾ ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ವಾರ ಲಾಸ್ಟ್ ಶ್ಲೋಕ ಇರುತ್ತೆ. ಸೊ ಅದಾದ್ಮೇಲೆ ಒಂದು ವೀಕ್ ಗ್ಯಾಪ್ ಆದ್ಮೇಲೆ ಎಕ್ಸಾಮ್ ಇರುತ್ತೆ. ಮತ್ತೆ ಎಲ್ಲರನ್ನೂ ಸಹ OBA ನೀವು ಸಬ್ಮಿಟ್ ಮಾಡಿ. ನಾನು ಪದೇ ಪದೇ ಹೇಳಿಕ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನೀವೇನೆ ನಿಮ್ಮ ಆ ಒಂದು ಕರ್ತವ್ಯ ಏನಿದೆ ಅದನ್ನ ನೀವು ಪೂರ್ತಿ ಮಾಡಿ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ